So welcome back. Thank you, Jesus. Praise God. So we are back. Thank you, Jesus, for the morning class. Now in the afternoon, we are continuing with Ephesians 3 from verse 17 where we left. Praise God. So Father, we thank you, we praise you. ಹೌದು, ಯಥೇಚ್ಛವಾಗಿ ಪ್ರೀತಿಸುವಂತ ಪ್ರೀತಿಗಳ ತಂದೆಯೇ, ನಾವು ನಿಮಗೆ ವಂದನೆಗಳನ್ನ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುತ್ತಿದ್ದೇವೆ. For teaching us the great mysteries and secrets of the kingdom of God. ಹೌದು ಡ್ಯಾಡಿ, ನೀವು ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ಪ್ರಕಟಣೆಗಳನ್ನ ನಮಗೆ ನೀವು ಕಲಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. And now we are walking more deeper into understanding the height, the depth, the length, the breadth of your love. ಹೌದು ತಂದೆಯೇ, ವಿಶೇಷವಾಗಿ ನಾವು ನಿಮ್ಮ ಪ್ರೀತಿಯನ್ನ ಆಳ, ಉದ್ದ, ಅಗಲ, ಎತ್ತರ ಎಲ್ಲವನ್ನ ಇನ್ನು ಆಳವಾಗಿ ನೀವು ನಮಗೆ ಕಲಿಸಿಕೊಡ್ತಿರುವುದಕ್ಕಾಗಿ ಸ್ತೋತ್ರ. We can never comprehend your love with our human mind throughout our life, but we can definitely understand in a small bit the power of your love. ನಾವು ಖಂಡಿತವಾಗಿಯೂ ನಿಮ್ಮ ಪ್ರೀತಿಯನ್ನ ನಮ್ಮ ಜೀವನ ಪರ್ಯಂತ ಅದನ್ನ ಸಂಪೂರ್ಣವಾಗಿ ಅರಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಈವನ್ ಅಲ್ಪ ಸ್ವಲ್ಪ ಏನು ನೀವು ನಮಗೆ ಕೊಟ್ಟಿರುವಂತ ಪ್ರೀತಿಯನ್ನ ಗ್ರಹಿಸಿಕೊಳ್ತಾ ಇದ್ದೇವೋ ಅದು ನಮ್ಮ ಜೀವಿತದಲ್ಲಿ ಫಲಗಳನ್ನು ಹೊರಹೊಮ್ಮಿಸುವುದಕ್ಕಾಗಿ ಸ್ತೋತ್ರ. So Father God, we ask you to help us to understand this love of yours through examples, through parables, so that it will be extremely easy for us to apply in our day-to-day life. ಹೌದು ಅಪ್ಪ ತಂದೆಯೇ, ವಿಶೇಷವಾಗಿ ಈ ನಿಮ್ಮ ಪ್ರೀತಿಯನ್ನ ನಾವು ಸರಳವಾಗಿ ಸುಲಭವಾಗಿ ಗ್ರಹಿಸಿಕೊಳ್ಳಲು ಸಾಮರ್ಥ್ಯಗಳ ಮೂಲಕ, ಕಥೆಗಳ ಮೂಲಕ ಅಥವಾ ಉದಾಹರಣೆಗಳ ಮೂಲಕ ನೀವು ನಮಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನೀವು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. We thank you for the wisdom that you're going to pour into us. ಹೌದು, ನೀವು ನಮ್ಮಲ್ಲಿ ಸುರಿಸುವಂತಹ ಜ್ಞಾನಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. But the word says, if there is anyone lacking wisdom, let him ask of God. ಹೌದು, ಯಾಕಂದ್ರೆ ನಿಮ್ಮ ವಾಕ್ಯ ಹೇಳುತ್ತದೆ, ಹೌದು, ಜ್ಞಾನದ ಕೊರತೆ ಇದ್ದಲ್ಲಿ ನನ್ನಲ್ಲಿ ಜ್ಞಾನವನ್ನ ಕೇಳಿಕೊಳ್ಳಲು ಎಂಬುದಾಗಿ ನೀವು ಹೇಳಿದ್ದೀರಿ. And God gives them generously, ungrudgingly. ಹೌದು, ಯಥೇಚ್ಛವಾಗಿ ದೇವರು ಆ ಜ್ಞಾನವನ್ನ ನೀಡುವಂತ ಆತ್ಮರನ್ನೇ ಕೊಡ್ತಾರೆ ಎಂಬುದಾಗಿ ಹೇಳಿದ್ದೀರಿ. So we are here to ask wisdom from you. ಹೀಗೆ ನಾವು ಇಲ್ಲಿದ್ದೇವೆ, ನಿಮ್ಮ ಬಳಿಯಲ್ಲಿ ನೀವು ನೀಡಲಿರುವಂತಹ ಜ್ಞಾನಕ್ಕಾಗಿ ನಾವು ಜ್ಞಾನವನ್ನು ಬೇಡಿಕೊಳ್ಳುತ್ತಿದ್ದೇವೆ. And we thank you in advance that we have received wisdom from heaven. ಹೌದು, ಖಂಡಿತವಾಗಿಯೂ ನಾವು ಈಗ ಪರಲೋಕದಿಂದ ಸ್ವೀಕರಿಸಿಕೊಳ್ಳುವಂತಹ ಜ್ಞಾನಕ್ಕಾಗಿ ಆರಂಭದಲ್ಲಿಯೇ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. That is changing us from inside out. ಅದು ಆ ಜ್ಞಾನವು ನಮ್ಮನ್ನ ಒಳಗಿನಿಂದ ಹೊರಗೆ ಬದಲಾಯಿಸುವಂತಾಗಲಿ. And our life from now on will never be the same again. ಇಂದಿನಿಂದ ಈ ಕ್ಷಣದಿಂದ ನಮ್ಮ ಜೀವಿತವು ಯಾವ ಕಾರಣಕ್ಕೂ ಇಂದಿನಂತೆ ಇರದಂತೆ ಎಂದೆಂದಿಗೂ ಬದಲಾವಣೆಯನ್ನು ತರುವಂತ ಜೀವಿತವಾಗಿ. Thank you, Father, in Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. Praise God. Praise God. So let's quickly go to Ephesians 3:17 where we left. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 17ಕ್ಕೆ ಹೋಗೋಣ. That Christ may dwell in our hearts by faith, that you being rooted and grounded in love. ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ವಿಶ್ವಾಸದ ಮೂಲಕ ವಾಸಿಸುವಂತೆಯೂ ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಲ್ಲುವಂತೆಯೂ. So in the morning class we learned that Christ is always longing to dwell in our heart. ನಾವು ಬೆಳಗಿನ ತರಗತಿಯಲ್ಲಿ ನಾವು ಕಲಿತಿದ್ದೇವೆ, ಪ್ರಭು ಯೇಸು ಕ್ರಿಸ್ತನು ನಮ್ಮೊಳಗಡೆ ನಮ್ಮೊಂದಿಗೆ ಸದಾಕಾಲ ನೆಲೆಗೊಳ್ಳಲಿಕ್ಕಾಗಿ ಬಯಸುವಂತವರಾಗಿದ್ದಾರೆ. So that Christ may guide us and strengthen us and help us to take the right decision. ನಮ್ಮೊಳಗಡೆ ನೆಲೆಗೊಂಡಿರುವಂತಹ ಕ್ರಿಸ್ತರು ನಮಗೆ ಸರಿಯಾದ ನಿರ್ಧಾರಗಳನ್ನ, ಸರಿಯಾದ ಆಲೋಚನೆಗಳನ್ನ, ಸರಿಯಾದ ತಿಳುವಳಿಕೆ ನಮಗೆ ನೀಡುವುದರ ಮೂಲಕ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯವಾಗ್ತದೆ. That we experience Christ by faith dwelling in our hearts. ಸೊ ನಮ್ಮ ಹೃದಯದಲ್ಲಿ ನೆಲೆಗೊಂಡಿರುವಂತಹ ಆ ಪ್ರಭು ಯೇಸುವಿನ ಆ ಕ್ರಿಸ್ತನನ್ನ ನಾವು ನಮ್ಮ ಅನುದಿನದ ಜೀವಿತದಲ್ಲಿ ಅನುಭವಿಸುವಂತೆ. So no matter what distractions come into our life, we are continually being rooted and grounded in love.
ಎಂತಹ ಅಡ್ಡಿ ಆತಂಕಗಳು ಅಡೆತಡೆಗಳು ಯಾವುದೇ ವಿಧವಾದ ತೊಂದರೆಗಳು ಪರಿಸ್ಥಿತಿಗಳು ಬಂದ್ರೂ ಕೂಡ ನಾವು ಯಾವ ಕಾರಣಕ್ಕೂ ತೊಂದರೆಗೀಡಾಗದೆ ಅಲುಗಡದೆ ನಿಮ್ಮ ಪ್ರೀತಿಯಲ್ಲಿ ಆಳವಾಗಿ ಬೇರೂರಿ ನೆಲೆಗೊಳ್ಳುವಂತೆ ನಮ್ಮನ್ನ ಬಲಪಡಿಸಿದ್ದೀರಿ. So our evidence as a Christian is that we are grounded in love. ಹೌದು, ನಾವು ಕ್ರೈಸ್ತರು ಕ್ರಿಸ್ತಿಯ ಜೀವಿತ ನಡೆಸುವಂತ ಮಕ್ಕಳು ಎಂಬುದಾಗಿ ಅದಕ್ಕಿರುವಂತ ಸಾಕ್ಷಿಯಾಧಾರ ನಾವು ಯಥೇಚ್ಛವಾಗಿ ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಳ್ಳುವಂತದ್ದಾಗಿದೆ. The proof that we are connected to God is a love for one another. ಸೊ ನಾವು ದೇವರೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿದ್ದೇವೆ ಎಂಬುದಾಗಿ ಹೇಳಲಿಕ್ಕಿರುವಂತ ಸಾಕ್ಷಿಯಾಧಾರ ನಮ್ಮ ನೆರೆ ಹೊರೆಯವರೊಂದಿಗೆ ಪ್ರೀತಿಯಲ್ಲಿ So ಜೀವಿಸುವುದಾಗಿದೆ. when our love begins to increase on the horizontal life, it is a proof that our love on the vertical side is extremely strong, because we are agreeing and submissive to God's word. ಸೊ ನಾವು ನಮ್ಮ ಅಕ್ಕಪಕ್ಕದವರೊಂದಿಗೆ ಇರುವಂತಹ ಆ ಒಂದು ಹಾರಿಜೆಂಟಲ್ ಅಂದ್ರೆ ಅಡ್ಡ ಆ ಒಂದು ಪ್ರೀತಿಯು ನಾವು ಎಷ್ಟು ಮಟ್ಟಿಗೆ ಬಲಗೊಳ್ತದೋ ಅಷ್ಟರ ಮಟ್ಟಿಗೆ ನನಗೂ ದೇವರಿಗಿರುವಂತಹ ಮೇಲ್ಮುಖವಾದಂತಹ ನೇರವಾದಂತಹ ಆ ಒಂದು ಪ್ರೀತಿಯು ಅದರಲ್ಲಿ ನಾವು ಬಲಗೊಂಡಿದ್ದೇವೆ ಎಂಬುದಾಗಿ ಸಾಕ್ಷೀಕರಿಸಲಿಕ್ಕೆ So ಸಾಧ್ಯ. every day we have been going through a challenge of operating in God's love. ಹಾಗಾಗಿ ಪ್ರತಿದಿನವೂ ಕೂಡ ನಾವು ದೇವರ ಪ್ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರತಿ ಕ್ಷಣವೂ ಕೂಡ ಒಂದೊಂದು ಸವಾಲಾಗಿದೆ. So God's love is not an emotion. ಸೊ ದೇವರ ಪ್ರೀತಿ ಯಾವ ಕಾರಣಕ್ಕೂ ಅದೊಂದು ಭಾವನಾತ್ಮಕವಲ್ಲ. God's love is not an emotion. ಖಂಡಿತವಾಗಿಯೂ ಅವುಗಳು ಯಾವ ಕಾರಣಕ್ಕೂ ಮನೋಭಾವನೆಗಳಲ್ಲ. God's love is a decision. ದೇವರ ಪ್ರೀತಿ ಅಂದರೆ ಅದು ಒಂದು ನಿರ್ಧಾರವಾಗಿದೆ. When love is operated on feelings and emotions, it cannot remain constant. It will go up and down. ಸೊ ಪ್ರೀತಿಯು ಮನುಷ್ಯನ ಮನೋಭಾವನೆಗಳಿಗೆ ಅನುಗುಣವಾಗಿ ಅವನ ಅನುಭವಕ್ಕಾಗಿ ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದಾದ್ರೆ ಆ ಪ್ರೀತಿಯು ಯಾವಾಗಲೂ ಮೇಲೆ ಕೆಳಗಾಗ್ತಾ ಇರ್ತದೆ. But when love is a decision based on the instructions given by the word of God, now that God's love is not going up and down, it is an action, it is not a feeling. ಸೊ ಪ್ರೀತಿಯು ದೇವರ ವಾಕ್ಯದ ಪ್ರಕಾರ ದೇವರು ಏನ ಸಲಹೆಗಳನ್ನ ಸೂಚನೆಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಅನುಗುಣವಾಗಿ ಇರುವುದಾದ್ರೆ ಆ ಪ್ರೀತಿಯು ದೇವರ ಪ್ರೀತಿಯಾಗಿದೆ. ಅದು ಯಾವ ಕಾರಣಕ್ಕೂ ಮೇಲೆ ಕೆಳಗಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಸ್ಥಿರವಾಗಿರುವಂತದ್ದು. Hallelujah. Hallelujah. So every day we are challenged to operate by action. ಸೊ ಪ್ರತಿದಿನವೂ ಕೂಡ ನಮಗೆ ಎಲ್ಲರ ಮೇಲೆ ಒಂದು ಸವಾಲಿದೆ. ಅದೇನೆಂದ್ರೆ ನಾವು ದೇವರ ಪ್ರೀತಿಯನ್ನ ಕಾರ್ಯರೂಪದಲ್ಲಿ ಪ್ರಕಟಪಡಿಸುವಂತದ್ದು. And the more and more we follow the instructions by crucifying our flesh and doing and following the instruction, the more and more we are tapping into the love of God that is in us. We are having a constant fellowship with Christ who is dwelling in us. Now, no matter what distraction comes, we are rooted and grounded in love. ಸೊ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ದೇವರ ಪ್ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಈಗಾಗಲೇ ಧಾರಾಳವಾಗಿ ಸುರಿಸುವಂತ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ ಎಂಬುದಾಗಿ ಸಾಕ್ಷೀಕರಿಸಲು ನಾವು ಎಷ್ಟರ ಮಟ್ಟಿಗೆ ಎಂತಹ ತೊಂದರೆಗಳು ಬಂದರೂ ಕೂಡ ಆ ತೊಂದರೆಗಳ ಮಧ್ಯದಲ್ಲಿ ವಿರೋಧಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ನಾವು ಪ್ರೀತಿಯಲ್ಲಿ ಮುನ್ನಡೆಯುವಾಗ ಅದನ್ನು ಪ್ರಕಟಪಡಿಸುವಂತದ್ದಾಗಿದೆ. Christ dwelling in us, the love of God dwelling in us, the word written in our heart helps us to continually, constantly, consistently remain rooted and grounded in love. ನಮ್ಮ ಹೃದಯದಲ್ಲಿ ನೆಲೆಗೊಂಡಿರುವಂತಹ ಕ್ರಿಸ್ತರು, ನಮ್ಮ ಹೃದಯದಲ್ಲಿ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯು ಮತ್ತು the word of God, the teachings written in our heart. ದೇವರ ಕ್ರಿಸ್ತ ಯೇಸುವಿನ ಆ ಬೋಧನೆಗಳು ನಮ್ಮ ಹೃದಯದಲ್ಲಿ ಏನು ಲಿಖಿತಗೊಂಡಿದೆಯೋ ಇವುಗಳು ನಾವು ಅನುದಿನವೂ ಕೂಡ ದೇವರ ಪ್ರೀತಿಯಲ್ಲಿ ಬೇರೂರಿ ಆಳವಾಗಿ ನೆಲೆಗೊಂಡು ಮುನ್ನಡೆಯಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು. So every time you are studying the word of God, ನೀವು ದೇವರ ವಾಕ್ಯಗಳನ್ನ ಅಧ್ಯಯನ ಮಾಡುವಂತ ಪ್ರತಿ ಬಾರಿ more and more you want to walk with God, ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರೊಂದಿಗೆ ಮುನ್ನಡೆತೀರಿ, the enemy will search your whole profile and find the areas where you have fallen before, and he will use that to distract you from operating in the love of God. ಸೊ ನೀವು ದೇವರ ಪ್ರೀತಿಯಲ್ಲಿ ದೇವರೊಂದಿಗೆ ಮುನ್ನಡೆಯುವಾಗ ಸೈತಾನನು ನಿಮ್ಮ ಇಡೀ ಜೀವಿತ ಅವಧಿಯಲ್ಲಿ ಇಡೀ ನಿಮ್ಮ ಜೀವನ ನೋಡುವಾಗ ನೀವು ಯಾವ್ಯಾವ ಏರಿಯಾದಲ್ಲಿ ಹಿಂದೊಮ್ಮೆ ಬಿದ್ದೋಗಿದ್ರೋ ಆ ಏರಿಯಾವನ್ನ ಆ ಒಂದು ಲೂಪ್ ಹೋಲ್ಗಳನ್ನ ಅವನು ಪದೇ ಪದೇ ವೀಕ್ಷಣೆ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. So if you have been caught up with lust, sexual sin, he will see to it that you are attacked in that area again and again
so that you are distracted and you move away from the will of God. You move away by your disobedience, and now you're no longer operating in love, but you're operating in lust. Lust comes from Satan, love comes from God. You're no longer in the presence of God. You are operating in the presence of the devil, producing the fruit of the devil. ಸೊ ಒಂದು ವೇಳೆ ನೀವೇನಾದ್ರೂ ಯಾವ್ದಾದ್ರು ಕಾಮಾಭಿಲಾಷೆಯಲ್ಲಿ ಶಾರೀರಿಕವಾದ ಒಂದು ವ್ಯಾಮೋಹಗಳಲ್ಲಿ ಆ ಪಾಪದಲ್ಲಿ ಇನ್ನೊಮ್ಮೆ ಬಿದ್ದೋಗಿದ್ರೆ ಖಂಡಿತವಾಗಿಯೂ ನೀವು ದೇವರ ವಾಕ್ಯದಲ್ಲಿ ದೇವರ ಪ್ರೀತಿಯಲ್ಲಿ ನಿಮ್ಮ ಒಳಗಡೆ ನೆಲೆಗೊಂಡಿರುವಂತಹ ಕ್ರಿಸ್ತನಲ್ಲಿ ನೀವು ಭದ್ರಪಡಿಸಿಕೊಳ್ಳದೆ ಹೋದಲ್ಲಿ ಖಂಡಿತವಾಗಿಯೂ ಸೈತಾನ್ ನಿಮ್ಮ ನೋಡುವಾಗ ಅದು ನಿಮ್ಮ ಬಲಹೀನತೆಯ ಒಂದು ನಿಮ್ಮ ಬಲಹೀನವಾಗಿರುವಂತಹ ಒಂದು ಏರಿಯಾ ಆಗಿದೆ. ಆ ಏರಿಯಾದಲ್ಲಿ ನಿಮ್ಮನ್ನ ಒಡೆದುರುಳಿಸೋದು ಮಾತ್ರವಲ್ಲ, ನೀವು ಆ ಕ್ಷಣದಲ್ಲಿ ದೇವರ ಪ್ರಸನ್ನತೆಯಲ್ಲಿರುವಂತ ನೀವು ಅದರಿಂದ ಹೊರಡ ಬಂದು ಸೈತಾನ್ನ ಪ್ರಸನ್ನತೆಯಲ್ಲಿರ್ತೀರಿ. ಆಗ ನೀವು ನಿಮ್ಮ ಒಳಗಡೆ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯಲ್ಲಿ ಮುನ್ನಡೆಯುವುದಿಲ್ಲ, ಬದಲಾಗಿ ನೀವು ಶಾರೀರಿಕವಾದಂತಹ ವ್ಯಾಮೋಹಗಳ ದುರಾತ್ಮನ ಅಡಿಯಲ್ಲಿ ಜೀವಿಸ್ತೀರಿ. ಯಾಕೆಂದ್ರೆ ಶಾರೀರಿಕವಾದಂತಹ ವ್ಯಾಮೋಹಗಳು ಬರುವಂತದ್ದು ದುರಾತ್ಮನಿಂದ, ಪ್ರೀತಿ ಬರುವಂತದ್ದು ದೇವರಿಂದ. So we have to overcome the desires of the flesh. ನಾವು ಶಾರೀರಿಕವಾದಂತಹ ಬಯಕೆಗಳು ಆ ವ್ಯಾಮೋಹಗಳಿಂದ ನಾವು ಖಂಡಿತವಾಗಿಯೂ ಅವುಗಳನ್ನು ಜಯಿಸಿ ವಿಜಯೋತ್ಸವವನ್ನು ಅನುಭವಿಸಬೇಕು. And the power that you need to overcome it is not somewhere far away. That power and the person of Jesus is right inside, dwelling in each one of us. ಆಮೆನ್. ಈ ರೀತಿಯ ಬಲಹೀನತೆಯನ್ನು ಸಂಪೂರ್ಣವಾಗಿ ಜಯಿಸಿ ಹೊರಬರಲಿಕ್ಕೆ ಬೇಕಾದ ಶಕ್ತಿಯು ಹೊರಗಡೆ ಎಲ್ಲೂ ಇಲ್ಲ, ಬದಲಾಗಿ ಅದರಿಂದ ಹೊರ ಬರಲಿಕ್ಕಾಗಿ ನಮಗೆ ಬೇಕಾದಂತಹ ದೇವರ ಶಕ್ತಿಯು ನಮ್ಮ ಒಳಗಡೆ ಇದೆ. ಅದರಿಂದ ಹೊರ ಬರಲಿಕ್ಕೆ ಬೇಕಾದಂತಹ ಕ್ರಿಸ್ತನು ಕೂಡ ನಮ್ಮ ಒಳಗಡೆ ಇದ್ದಾರೆ. ಅವೆರಡನ್ನು ಕೂಡ ಉಪಯೋಗಿಸಿಕೊಂಡು ನಾವು ಸುಲಭವಾಗಿ ಹೊರಡ ಬರಬಹುದು. And this relationship with God is a continuous relationship where you are experimenting, experiencing and understanding the depth, mysteries and secrets of God by operating in following the instructions that leads to the love of God. So ದೇವರ ಪ್ರೀತಿಗೆ ನಮ್ಮನ್ನು ಮುನ್ನಡೆಸುವಂತಹ, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥದ್ದು, ದೇವರ ಪ್ರೀತಿಯನ್ನ ಗ್ರಹಿಸಿಕೊಳ್ಳುವಂಥದ್ದು ಮತ್ತು ದೇವರೊಂದಿಗೆ ನಾವು ಯಥೇಚ್ಛವಾಗಿ ಮುನ್ನಡೆಯುವಾಗ ಈ ಕಾರ್ಯಗಳು ನಮಗೆ ಈ ಒಂದು ಕಾರ್ಯದಿಂದ ಹೊರಬರಲಿಕ್ಕಾಗಿ ನಮಗೆ ಸಹಾಯ ಮಾಡುವಂಥವುಗಳು. So please write down this. For the experimental relationship with the love of Jesus, for the experimental relationship with the love of Jesus Christ, the more intimate relationship we have with Christ's love to us, the more our love will be drawn out. The more our love will be drawn out to him, and to those who are his, for his sake. Thank you, Baba, the one who put it on the chat. Praise God. So here we are. Each one is going through experiences. ನಮ್ಮಲ್ಲಿ ಪ್ರತಿ ಒಬ್ಬೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಅನುಭವಗಳಲ್ಲಿ ಹಾದು ಹೋಗ್ತಾ ಇದ್ದಾವೆ. All our life we have learned from the world how to operate. ಸೊ ನಾವು ನಮ್ಮ ಜೀವನ ಪರ್ಯಂತ ನಾವು ಈಗಾಗಲೇ ಕಲ್ತಿದ್ದೇವೆ ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು, ಲೋಕಕ್ಕೆ ಅನುಗುಣವಾಗಿ ಜೀವಿಸಬೇಕು ಎಂಬುದಾಗಿ. And now when you are reading and studying the Bible, ಆದರೆ ಈಗ ನೀವು ಬೈಬಲ್ ಅನ್ನ ದೇವರ ವಾಕ್ಯವನ್ನು ಓದುವಾಗ, ಅದನ್ನ ಅಧ್ಯಯನ ಮಾಡುವಾಗ, the instructions are exactly opposite to what you have learned. ಸೊ ನಾವು ಈ ಲೋಕದಲ್ಲಿ ನಾವು ಯಾವುದನ್ನ ಕಲಿತಿದ್ದೇವೋ ಅದಕ್ಕೆ ವಿರುದ್ಧವಾದಂತಹ ಮಾಹಿತಿ ಸಲಹೆಗಳಾಗಿವೆ.
So you are stepping into the first step of doing the experiment of following the instruction. ಸೊ ಹಾಗಾಗಿ ದೇವರ ವಾಕ್ಯದ ಮೂಲಕ ನಾವು ಯಾವ ರೀತಿಯ ಸಲಹೆಗಳನ್ನ ಮಾಹಿತಿಗಳನ್ನು ಪಡೆದುಕೊಂಡಿದ್ದೆವು ಅದರ ಪ್ರಕಾರ ಕಾರ್ಯ ಮಾಡ್ಲಿಕ್ಕಾಗಿ ಮೊದಲ ಹೆಜ್ಜೆ ಇಡುವಾಗ So you're getting acquainted to Christ. ಸೊ ನೀವು ಕ್ರಿಸ್ತ ಯೇಸುವಿನೊಂದಿಗೆ Understanding the relationship. ಸೊ ನೀವು ಕ್ರಿಸ್ತ ಯೇಸುವಿನೊಂದಿಗೆ ಹೊಂದಿರುವಂತಹ ಸಂಬಂಧವನ್ನ ನೀವು ಅರ್ಥ ಮಾಡಿಕೊಳ್ಳುವಾಗ So now for the first time you are experiencing the love of Jesus Christ. ಮೊದಲನೇದಾಗಿ ಆರಂಭದಲ್ಲಿ ನೀವು ಯೇಸು ಕ್ರಿಸ್ತರ ಆ ಪ್ರೀತಿಯನ್ನ ಅನುಭವಿಸ್ತೀರಿ. Please don't use this time for petitions, please. ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಕೋರಿಕೆಗಳನ್ನ ಅಥವಾ ನಿಮ್ಮ ಯಾವುದೇ ಕ್ವಶನ್ ಹಾಕ್ಬೇಡಿ, ಕೊನೆ ಕೇಳ್ತೇವೆ ಅವಾಗ ಹಾಕಿ. So I've opened the chat for not for petitions. See, if your focus is on petitions and not on Christ, you will remain on petition and not experience the love of God. ಸೊ ಯಾವ ಕಾರಣಕ್ಕೂ ಈ ಸಂದರ್ಭದಲ್ಲಿ ನೀವು ಯಾವುದೇ ಕೋರಿಕೆಗಳೆಲ್ಲ ಏನು ಹಾಕ್ಬೇಡಿ, ಯಾಕಂದ್ರೆ ಜಸ್ಟ್ ನೀವು ಆ ಕೋರಿಕೆಗಳ ಕಡೆ ನೀವು ಗಮನ ಕೊಡೋದಾದ್ರೆ ನಿಮ್ಗಿರುವಂತಹ ಬೇಡಿಕೆಗಳ ಕಡೆ ಗಮನ ಕೊಡೋದಾದ್ರೆ ಖಂಡಿತವಾಗಿಯೂ ಅದು ನೆರವೇರಲಿಕ್ಕೆ ಸಾಧ್ಯ. Your focus is the blessing and not the blesser. ಸೊ ಈಗ ನೀವೇನ್ ಯಾವ್ದ್ರ ಕಡೆ ಗಮನ ಕೊಡ್ತಾ ಇದ್ರಿ ಅಂತಂದ್ರೆ ಆಶೀರ್ವದಿಸುವಂತಹ ಆಶ್ರಯಿತರಾಗಿರುವಂತಹ ದೇವರ ಕಡೆ ಗಮನ ಕೊಡ್ತಿಲ್ಲ, ಆಶೀರ್ವಾದ ಕಡೆ ಗಮನ ಕೊಡ್ತಾ Your ಇದ್ದೀರಿ. focus is on healing and not the healer. ನಿಮ್ಮ ಗಮನ ಆರೋಗ್ಯದ ಕಡೆ ಇದೆಯೇ ಹೊರತು ಯಾರು ನಿಮ್ಮನ್ನು ಗುಣಪಡಿಸ್ತಾರೋ ಅವ್ರ ಕಡೆ ಇರೋದಿಲ್ಲ. Your focus is on provision and not the provider. ಸೊ ನಿಮ್ಮ ಗಮನ ಬಂದು ಅಗತ್ಯಗಳನ್ನ ಪೂರೈಸಿಕೊಳ್ಳುವುದರ ಕಡೆ ಇರ್ತದೆ ಹೊರತು ಪೂರೈಕೆದಾರರ ಕಡೆ Your ಇರೋದಿಲ್ಲ. focus is on the provision and not the provider. ಸೊ ನಿಮ್ಮ ಪೂರೈಕೆಯ ಕಡೆ ಗಮನ ಕೊಡ್ತಿರೋ ಹೊರತು ಪೂರೈಕೆದಾರರಾಗಿರುವ ಯೇಸುವಿನ ಕಡೆ ಅಲ್ಲ. As long as your focus is there, you will never ever be able to understand the intimacy that Christ is longing to have with you. ಸೊ ಖಂಡಿತವಾಗಿಯೂ ನಮ್ಮ ಗಮನ ಇವುಗಳ ಕಡೆ ಇರೋದಾದ್ರೆ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗೆ ಬಯಸುತ್ತಿರುವಂತಹ ಆ ಒಂದು ಅನ್ಯೋನ್ಯತೆಯ ಆ ಒಂದು ಅನುಭವವನ್ನ ರುಚಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುವುದು. But when a person is focusing on Jesus Christ and his instruction and not what he can get from Christ, but is experiencing the love of Jesus Christ. ಸೊ ಆದ್ರೆ ಒಂದು ವ್ಯಕ್ತಿ ಪ್ರಭು ಯೇಸುವಿನ ಕಡೆ ಮತ್ತು ಅವರು ನೀಡುವಂತಹ ಸಲಹೆಗಳ ಕಡೆ ಸೂಚನೆಗಳ ಕಡೆ ಗಮನ ಕೊಡುವುದಾದ್ರೆ ಆ ವ್ಯಕ್ತಿಯು ಪ್ರಭು ಯೇಸುವಿನಿಂದ ಏನೋ ಒಂದನ್ನು ಪಡ್ಕೊಳ್ತೀನಿ ಎಂಬುದಾಗಿ ಎಲ್ಲ ಬದಲಾಗಿ ತನ್ನ ಒಳಗಡೆ ಇರುವಂತಹ ಕ್ರಿಸ್ತ ಯೇಸುವಿನ ಪ್ರೀತಿಯನ್ನು ಅನುಭವಿಸ್ತಾನೆ. And the love of Christ is that he has been forgiven unconditionally. All the consequences which were there are totally destroyed and cancelled for him. ಹೌದು, ಆ ಕ್ರಿಸ್ತ ಯೇಸುವಿನ ಪ್ರೀತಿಯನ್ನು ನಾವು ಗ್ರಹಿಸಿಕೊಂಡಾಗ ನಮಗೆ ಗೊತ್ತಾಗ್ತದೆ ನಮ್ಮ ಮೇಲೆ ಇದ್ದಂತಹ ನಾವು ಅನುಭವಿಸಬೇಕಂತ ಎಲ್ಲ ಶಿಕ್ಷೆಯನ್ನ ಆ ಒಂದು ದಂಡನ ತೀರ್ಪನ್ನ ಅವರು ತೆಗೆದುಕೊಂಡು ಅಷ್ಟರ ಮಟ್ಟಿಗೆ ನಾನು ಪ್ರೀತಿ ಮಾಡಿದ್ದಾರೆ ಎಂಬುದಾಗಿ ನಾವು. So every document that was against you to take you to hell has been cancelled. ಸೊ ನಮಗೆ ವಿರೋಧವಾಗಿದ್ದು ನಮ್ಮೆಲ್ಲರನ್ನ ನರಕಕ್ಕೆ ಕೊಂಡೋಗ್ಲಿಕ್ಕೆ ಸಿದ್ಧವಾಗಿದ್ದಂತಹ ದೋಷಾರೋಪಣ ಪಟ್ಟಿಯನ್ನ ಸಂಪೂರ್ಣ ನಾಶಗೊಳಿಸಿದ್ದಾರೆ. And you can see with your spiritual eyes that instead of you getting punished, Jesus is punished for your sake as a substitute. ನೀವು ಒಂದ್ಸಲ ಆ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಾಗ ನಿಮ್ಗೆ ಗೊತ್ತಾಗ್ತದೆ ನೀವು ಅನುಭವಿಸಬೇಕಂತಹ ಆ ಶಿಕ್ಷೆಯನ್ನ ನೀವು ಆತ್ಮಿಕವಾದ ಕಣ್ಣುಗಳು ನೋಡುವಾಗ ಈಗ ನಿಮ್ಮ ಸ್ಥಾನದಲ್ಲಿ ನಿಂತು ಪ್ರಭು ಯೇಸುವೆ ಅನುಭವಿಸುತ್ತಿರುವುದು. What you deserve to get from God, God has put that on his son who is become a substitute for you. ಸೊ ನೀವು ಯಾವ ಶಿಕ್ಷೆಗೆ ಗುರಿಯಾಗ್ಲಿಕ್ಕೆ ಸಿದ್ಧವಾಗಿದ್ರೋ ಆ ಎಲ್ಲ ಶಿಕ್ಷೆಯನ್ನ ಪ್ರಭು ಯೇಸುವಿನ ಮೇಲೆ ಹಾಕಿ ಪ್ರಭು ಯೇಸು ನಿಮ್ಮ ಬದಲಿಗೆ ಶಿಕ್ಷೆಗೊಳಗಾಗಿದ್ದಾರೆ. And what was due to Jesus for his obedience, he does not get that, but all that Jesus earned, God gives it to you. ಸೊ ಪ್ರಭು ಯೇಸು ಕ್ರಿಸ್ತರು ತಮ್ಮ ವಿಧೇಯತ್ವದಿಂದ ಯಾವುದೆಲ್ಲ ಆಶೀರ್ವಾದಗಳನ್ನು ಹೊಂದಲು ಅವರು ಯೋಗ್ಯತೆ ಉಳ್ಳವರಾಗಿದ್ರು, ಪ್ರೈಸ್ ಗಾಡ್, ಅವರು ಆಶೀರ್ವಾದ ಸಂಪಾದಿಸಿರುವುದನ್ನ ಆಶೀರ್ವಾದಗಳೆಲ್ಲವನ್ನ ದೇವರು ನನಗೆ ಉಚಿತವಾಗಿ ಕೊಟ್ಟಿದ್ರು. The amazing love of God is you don't get what you deserve. ಸೊ ನಿಜವಾಗಿಯೂ ಪ್ರಿಯರೇ ಯಥೇಚ್ಛವಾದ ದೇವರ ಪ್ರೀತಿ ಏನಂತಂದ್ರೆ ನೀವು ಯಾವುದಕ್ಕೆ ಅರ್ಹರಾಗಿದ್ರೋ ಅದನ್ನು ನೀವು ಪಡೆದುಕೊಳ್ಳಿಲ್ಲ. You get what Christ deserved. ಸೊ ಪ್ರಭು ಯೇಸು ಕ್ರಿಸ್ತರು ಯಾವುದನ್ನ ಹೊಂದಿಕೊಳ್ಳಿಕ್ಕೆ ಅರ್ಹತೆ ಹೊಂದಿದ್ರೋ ಅದನ್ನ ನಾವು ಪಡ್ಕೊಂಡಿದ್ವಿ. And that is amazing love of God. ಅದಾಗಿದೆ ಅತ್ಯದ್ಭುತವಾದಂತಹ ದೈವ ಪ್ರೀತಿ. You don't get what you deserve. ನೀವು ಯಾವುದನ್ನ ಹೊಂದಿಕೊಳ್ಳಿಕ್ಕೆ ಯೋಗ್ಯರಾಗಿದ್ರೋ ಅದನ್ನ ನೀವು ಹೊಂದಿಕೊಳ್ಳಿಲ್ಲ. What you and I deserve is the cross. ಸೊ ನಾನು ಮತ್ತು ನೀವು ಯಾವುದಕ್ಕೆ ಯೋಗ್ಯತೆ ಉಳ್ಳಂತ ಮಕ್ಕಳಾಗಿದ್ವಿ ಅಂತಂದ್ರೆ ನಮ್ಮ ಪಾಪದ ನಿಮಿತ್ತವಾಗಿ ನಾವು ಶಿಲುಬೆ ಮೇಲೆ ನಾವು ಘೋರ ಯಾತನೆ ಅನುಭವಿಸಬೇಕಾಗಿತ್ತು. What Jesus deserved is
abundance of love and blessings of God. ಸೊ ಪ್ರಭು ಯೇಸು ಕ್ರಿಸ್ತರು ಯಾವುದಕ್ಕೆ ಅರ್ಹತೆಯನ್ನು ಹೊಂದಿದ್ರು ಅಂತಂದ್ರೆ ಅವರು ಯಥೇಚ್ಛವಾದ ಆಶೀರ್ವಾದಗಳನ್ನ ಯಥೇಚ್ಛ ಜೀವನ ಅನುಭವಿಸಲಿಕ್ಕೆ ಅವರು ಯೋಗ್ಯತೆ ಹೊಂದಿದ್ರು. What Christ deserved is a relationship between he and his father. ಸೊ ಪ್ರಭು ಯೇಸು ಕ್ರಿಸ್ತರಿಗಿದ್ದಂತ ಯೋಗ್ಯತೆ ಏನಂತಂದ್ರೆ ತನ್ನ ತಂದೆಯೊಂದಿಗೆ ಸದಾಕಾಲ ಅನ್ಯೋನ್ಯತೆಯ ಬಾಂಧವ್ಯದಲ್ಲಿ ಇರುವಂತದ್ದು. And God does not give what we deserve, but what he deserves to us, and that is the love of God, the amazing grace of God. ಸೊ ಆದ್ರೆ ದೇವರ ಯಥೇಚ್ಛವಾದ ಪ್ರೀತಿ ಏನಂತಂದ್ರೆ ನಾವು ಯಾವುದನ್ನ ಅನುಭವಿಸ್ಲಿಕ್ಕೆ ಯೋಗ್ಯತೆ ಉಳ್ಳವರಾಗಿದೆಯೋ ಅದನ್ನ ದೇವರು ನಮ್ಗೆ ಕೊಡದೆ ಬದಲಾಗಿ ಕ್ರಿಸ್ತ ಯೇಸು ಯಾವುದಕ್ಕೆ ಯೋಗ್ಯರಾಗಿದ್ರು ಅವುಗಳೆಲ್ಲವನ್ನ ನಮಗೆ ಉಚಿತವಾಗಿ ಅನುಗ್ರಹಿಸಿದ್ರು. So I don't get what I deserve. ನಾನು ಯಾವುದನ್ನ ಅನುಭವಿಸಲು ಯೋಗ್ಯತೆ ಉಳ್ಳಂತ ವ್ಯಕ್ತಿಯಾಗಿದ್ನೋ ಅದನ್ನ ನಾನು ಹೊಂದ್ಕೊಳ್ಳಿಲ್ಲ. I get what Christ deserves. ಆದ್ರೆ ಕ್ರಿಸ್ತ ಯೇಸು ಯಾವುದಕ್ಕೆ ಯೋಗ್ಯರಾಗಿದ್ರೋ ಅದನ್ನ ನಾವು ಹೊಂದಿಕೊಂಡಿದ್ದೇವೆ. And this is the love of God. ಇದಾಗಿದೆ ದೈವ ಪ್ರೀತಿ. I deserve to go to hell. ನಾನು ನರಕಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆ ಉಳ್ಳಂತ ವ್ಯಕ್ತಿಯಾಗಿದ್ದೆ. Christ deserves heaven. ಸೊ ಕ್ರಿಸ್ತರು ಪರಲೋಕದಲ್ಲಿ ಇರ್ಲಿಕ್ಕಾಗಿ ಯೋಗ್ಯತೆ ಉಳ್ಳಂತ ವ್ಯಕ್ತಿಯಾಗಿದ್ರು. But God takes my hell, ಆದ್ರೆ ದೇವರು ನಾನು ಹೋಗ್ಬೇಕಂತ ನರಕವನ್ನು ತೆಗೆದುಕೊಂಡು puts on his son, ತನ್ನ ಮಗನ ಮೇಲೆ ಹಾಕಿದ್ರು. that he dies in my place ಅವರು ನನ್ನ ಸ್ಥಾನದಲ್ಲಿ ಶಿಲುಬೆ ಮರಣವನ್ನು ಹೊಂದಿ and goes down to the dead. ಅವರು ಸಂಪೂರ್ಣವಾಗಿ ಮರಣವನ್ನು ಹೊಂದಿ ಸಮಾಧಿಯಾದರು. And because he committed no sin, ಅವರು ಯಾವುದೇ ಒಂದೇ ಒಂದು ಪಾಪವನ್ನು ಕೂಡ ಮಾಡದೇ ಇದ್ದುದರಿಂದ he has got victory over death. ಅವರು ಮರಣದ ಮೇಲೆ ಜಯವನ್ನು ಹೊಂದಿದ್ರು. And God raised him from the dead. ತಂದೆಯಾದ ದೇವರು ತನ್ನ ಮಗನನ್ನ ಜೀವಂತಕ್ಕೆ ಎಬ್ಬಿಸಿದ್ರು. That resurrection life, ಆ ಒಂದು ಪುನರುತ್ಥಾನದ ಜೀವಿತ you and I receive ನಾನು ಮತ್ತು ನೀವು ಅದನ್ನು as ಸ್ವೀಕರಿಸಿಕೊಂಡಿದ್ದೇವೆ. a gift from God, ದೇವರಿಂದ ಅದು ಉಚಿತವಾಗಿ ಕೊಡುಗೆಯಾಗಿ even though none of us deserve it. ನಾವ್ ಯಾರು ಕೂಡ ಅದಕ್ಕೆ ಯೋಗ್ಯತೆ ಇಲ್ಲದಿದ್ರು ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ. And this is amazing love of God. ಇದಾಗಿದೆ ದೇವರ ಅತ್ಯದ್ಭುತವಾದಂತಹ ದೈವ And ಪ್ರೀತಿಯಾಗಿದೆ. a person who understands this love of God, ಈ ಪ್ರೀತಿಯನ್ನ ಒಂದು ವ್ಯಕ್ತಿ ಅರ್ಥ ಮಾಡಿಕೊಂಡಾಗ that God paid the price by his own son shedding his blood for us, ಸೊ ದೇವರು ತನ್ನ ಪ್ರಿಯ ಪುತ್ರನ ಶಿಲುಬೆಯ ಮರಣದ ಮೂಲಕ ರಕ್ತವನ್ನು ಸುರಿಸೋದ್ರ ಮೂಲಕ ಎಲ್ಲದಕ್ಕೂ ನಾವು ಏನೆಲ್ಲ ಪಾವತಿ ಮಾಡಬೇಕಾಗಿತ್ತು ಅದನ್ನ ಪಾವತಿ ಮಾಡಿದಾರ. when you begin to understand all the punishment that you deserved, I deserved, you can see Jesus taking it on my behalf. ಸೊ ನಾನು ಮತ್ತು ನೀವು ಯಾವುದಕ್ಕೆ ಅರ್ಹರಾಗಿದ್ರು, ಯಾವುದನ್ನು ಅನುಭವಿಸಲು ಅರ್ಹರಾಗಿದ್ರು ಅದೆಲ್ಲವನ್ನ ದೇವರು ನಮ್ಮಿಂದ ತೆಗೆದು ತನ್ನ ಮಗನ ಮೇಲೆ ಹಾಕಿ ತನ್ನ ಮಗನನ್ನ ಅನುಭವಿಸುತ್ತೆ And ಮಾಡಿದ್ರು. God declares us justified, not guilty. ಸೊ ಆಗ ದೇವರು ನಮ್ಮ ಪಾಪವನ್ನು ತನ್ನ ಮಗನ ಮೇಲೆ ಹೊರಿಸಿ ನಮಗೆ ಒಂದು ನೀತಿ ಎಂಬುದಾಗಿ ನಮ್ಮನ್ನು ಕರೆದ್ರು. ಈಗ ಯಾವುದೇ ತಪ್ಪಿಸುತ್ತ ಮನೋಭಾವನೆ ಇಲ್ಲದಂತ ನೀತಿವಂತ ಮಕ್ಕಳಾಗಿದ್ದೇವೆ. We experience the love of God. ಈಗ ನಾವು ದೇವರ ಪ್ರೀತಿಯನ್ನ ಅನುಭವಿಸುತ್ತ ಮಕ್ಕಳಾಗಿದ್ದೇವೆ. So the more and more we experience the love of God, ನಾವು ಎಷ್ಟು ಯಥೇಚ್ಛವಾಗಿ ದೇವರ ಪ್ರೀತಿಯನ್ನ ಅನುಭವಿಸ್ತೇವೋ now the more and more love flows out of me to be in intimacy with God. ಸೊ ನನ್ನಲ್ಲಿ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯನ್ನ ನಾನು ಎಷ್ಟು ಯಥೇಚ್ಛವಾಗಿ ಅನುಭವಿಸ್ತೇನೋ ಅಷ್ಟೇ ಯಥೇಚ್ಛವಾಗಿ ಅದು ಹೊರಗೆ ಬರ್ತದೆ. ಅದು ದೇವರೊಂದಿಗಿನ ಅನ್ಯೋನ್ಯತೆಯ ಮೂಲಕ. And this is the presence of God. ಇದಾಗಿದೆ ದೇವರ ಪ್ರಸನ್ನತೆ. And it is now no longer the love flowing from me to God alone, but also to those who are his saints. ಅಷ್ಟು ಮಾತ್ರವಲ್ಲ, ನಾನು ನನ್ನ ಹೃದಯದಲ್ಲಿರುವಂತ ದೇವರ ಪ್ರೀತಿಯ ಮೂಲಕ ದೇವರನ್ನು ಪ್ರೀತಿಸೋದು ಮಾತ್ರವಲ್ಲ, ಅದೇ ರೀತಿ ನಾನು ಅವರೇ ಸೃಷ್ಟಿ ಮಾಡಿರುವಂತಹ ನಮ್ಮ ನೆರೆಹೊರೆಯವರೊಂದಿಗೂ ಕೂಡ ನಾವು ಅದೇ ಪ್ರೀತಿಯನ್ನ ತೋರಿಸತಕ್ಕ. So the love of God for God and for those around us is flowing out of us, and all this because of Christ's sake, and that is where you are in the presence of God. ಕ್ರಿಸ್ತನ ನಿಮಿತ್ತವಾಗಿ ದೇವರನ್ನು ಪ್ರೀತಿಸುವಂತಹ ಪ್ರೀತಿಯು ಮತ್ತು ನೆರೆಯವರನ್ನು ಪ್ರೀತಿಸುವಂತಹ ಪ್ರೀತಿಯು ಉಕ್ಕೇರುವಂತದ್ದು. ಅದರಿಂದಾಗಿ ಪ್ರೈಸ್ ಗಾಡ್ ನಾವೆಲ್ಲರೂ ಕೂಡ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಾವು ಸದಾಕಾಲ ದೇವರೊಂದಿಗೆ ಮುನ್ನಡೆಯುವಂತ ಕಾರ್ಯ ಅನುಭವಿಸಬಹುದು. What do you say about that? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? Isn't that amazing? ನಿಜವಾಗ್ಲೂ ಇಂಥ ಪ್ರೀತಿ ಅತ್ಯದ್ಭುತದ ಪ್ರೀತಿ ಅಲ್ವಾ? And the best part is all this God has already poured in our hearts. ಸೊ ದೇವರು ಈ ಎಲ್ಲಾ ಪ್ರೀತಿಯನ್ನ ಈಗಾಗಲೇ ಪವಿತ್ರಾತ್ಮ ಮೂಲಕ ನಮ್ಮ ಒಳಗಡೆ ನೆಲೆಗೊಳಿಸಿದ್ದಾರೆ. So let's go to the 18th verse. 18ನೇ ವಾಕ್ಯಕ್ಕೆ ಹೋಗೋಣ. And what is he saying? ನೋಡೋಣ ಏನ್ ಹೇಳ್ತಾರೆ ಎಂಬುದಾಗಿ. With this love of God,
we may be able to comprehend with all saints what is the breadth and length and depth and height. ಸೊ ಇಲ್ಲ ನೋಡ್ತಾ ಇದ್ದಾವೆ, ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ವಿಶ್ವಾಸದ ಮೂಲಕ ವಾಸಿಸುವಂತೆಯೂ ನಾವು ಪ್ರೀತಿಯಲ್ಲಿ ಬೇರು ನೆಲೆಗೊಂಡು ನಿಂತು ಪರಿಶುದ್ಧರೆಲ್ಲರೊಂದಿಗೆ ಅದರ ಅಗಲ ಉದ್ದ ಆಳ ಮತ್ತು ಎತ್ತರವನ್ನು ಗ್ರಹಿಸುವಂತೆ. So we will be able to comprehend the love of God along with all the saints. ಅಷ್ಟು ಮಾತ್ರವಲ್ಲ, ನಾವೆಲ್ಲರೂ ಕೂಡ We will be able to comprehend with all the saints. ಸೊ ನಾವು ಪರಿಶುದ್ಧರೊಂದಿಗೆ ನಾವು ಆ ಪ್ರೀತಿಯನ್ನ ನಾವು ಹಂಚಿಕೊಳ್ಳಲು ನಾವು ಬಲಗೊಂಡಿರ್ತೇವೆ. Just put that English, Baba. I'll just share with you something very powerful. Here, Saint Paul is not praying to God that we may be filled with the love of God. ಸೊ ಇಲ್ಲಿ ಸಂತ ಪೌಲರು ದೇವರ ಪ್ರೀತಿಯು ನಮ್ಮಲ್ಲಿ ತುಂಬಲಿ ಎಂಬುದಾಗಿ ಅವರು ಪ್ರಾರ್ಥಿಸ್ತಾ ಇಲ್ಲ. But we will be able to comprehend with all saints. ಸೊ ನಾವು ಪರಿಶುದ್ಧರೆಲ್ಲರೊಂದಿಗೆ ಅದರ ಉದ್ದ ಅಗಲ ಮತ್ತು ಆಳವನ್ನು ಗ್ರಹಿಸುವಂತೆ ಎಂಬುದಾಗಿ ಹೇಳ್ತಾರೆ. In other words, the love of God is already poured in us. ಸೊ ಇದರ ಮತ್ತೊಂದು ರೀತಿ ಹೇಳೋದಾದ್ರೆ ದೇವರ ಪ್ರೀತಿಯು ಈಗಾಗಲೇ ನಮ್ಮ ಒಳಗಡೆ ನೆಲೆಗೊಂಡಿದೆ. But we can never ever comprehend the love of God with our feelings and emotions and with our senses, but we can comprehend the love with all saints by faith in what Christ said in his word. ಸೊ ಆದ್ರೆ ಯಾವ ಕಾರಣಕ್ಕೂ ನಮ್ಮ ಒಳಗಡೆ ಇರುವಂತಹ ದೇವರ ಪ್ರೀತಿಯನ್ನ ನಾವು ಯಾವ ಕಾರಣಕ್ಕೂ ನಮ್ಮ ಭಾವನೆಗಳ ಮೂಲಕ ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. He doesn't say that you may be filled with the love of God. ಸೊ ನೀವು ದೇವರ ಪ್ರೀತಿ ನಿಮ್ಮಲ್ಲಿ ತುಂಬಿಸಲ್ಪಡಲಿ ಎಂಬುದಾಗಿ ಅವ್ರು ಹೇಳ್ತಾ ಇಲ್ಲ. But is surely saying to know the love of Christ. ಸೊ ಆದ್ರೆ ಅವರು ಖಂಡಿತವಾಗಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಇರುವಂತಹ ಕ್ರಿಸ್ತನ ಪ್ರೀತಿಯನ್ನ ನೀವು ಅರಿತುಕೊಳ್ಬೇಕೆಂಬುದಾಗಿ. So every day our battle is to know the love of Christ. ನಮ್ಮ ಅನುದಿನದ ಜೀವಿತದಲ್ಲಿ ಇರುವಂತಹ ಸವಾಲು ಏನಂತಂದ್ರೆ ನಮ್ಮ ಒಳಗಡೆ ನೆಲೆಗೊಂಡಿರುವಂತಹ ದೇವರ ಪ್ರೀತಿಯ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು. Why not be filled with the love of God? ಯಾಕೆ ನಾವು ದೇವರ ಪ್ರೀತಿಯನ್ನ ತುಂಬಿಸಿಕೊಳ್ಳಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇಲ್ಲ. Because through Christ the love of God has already been poured into our life with all fullness. ಸೊ ಯಾಕಂದ್ರೆ ನಾವು ಯಾವಾಗ ತಿರುಗುಟ್ಟಿದ್ವೋ ಅದೇ ದಿನ ಅದೇ ಕ್ಷಣದಲ್ಲಿ ದೇವರ ಆ ಪರಿಪೂರ್ಣದ ಪ್ರೀತಿಯನ್ನ ಕ್ರಿಸ್ತರ ಮೂಲಕ ನಾವು ಈಗಾಗಲೇ ನಮ್ಮ ಹೃದಯದಲ್ಲಿ ಹೊಂದಿಕೊಂಡಿದ್ದೇವೆ. We all have the love of God. ನಾವೆಲ್ಲರೂ ಕೂಡ ದೇವರ ಪ್ರೀತಿಯನ್ನ ಹೊಂದಿಕೊಂಡಿದ್ದೇವೆ. But we do not experience the love of God. ಆದ್ರೆ ನಾವು ಆ ಪ್ರೀತಿಯನ್ನ ಅನುಭವಿಸುತ್ತಿಲ್ಲ. Because we are failed to comprehend the love of God. ಯಾಕಂದ್ರೆ ನಾವು ಆ ನಮ್ಮ ಒಳಗಡೆ ಇರುವಂತಹ ಆ ಪ್ರೀತಿಯನ್ನ ನಾವು ಅದರ ಮಹತ್ವವನ್ನ ನಾವು ಅರ್ಥ We have ಮಾಡಿಕೊಂಡಿಲ್ಲ. failed to tap into the love of God. ಆ ಪ್ರೀತಿಯೊಂದಿಗೆ ನಾವು ಯಾವ ಕಾರಣಕ್ಕೂ ಸಂಪರ್ಕವನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Let me give an example. ಒಂದು ಉದಾಹರಣೆ ಕೊಡ್ತೇವೆ. You got a can with some juice. ಸೊ ಆ ಜ್ಯೂಸ್ ಇರುವಂತ ಒಂದು ಕ್ಯಾನ್ ಅನ್ನ ನೀವು ತೆಗೆದುಕೊಂಡಿದ್ದೀರಿ. And they have given you a straw. ಸೊ ಆ ಜ್ಯೂಸ್ ಇರುವಂತ ಆ ಒಂದು ಕ್ಯಾನ್ ಅಲ್ಲಿ ನಿಮಗೆ ಅದೊಂದು ತೆಗೆದುಕೊಳ್ಳಿಕ್ಕೆ ಒಂದು ಸ್ಟ್ರಾ ಅನ್ನು ಕೊಟ್ಟಿದ್ದಾರೆ. And it is right up to the full. ಸೊ ಆ ಗ್ಲಾಸ್ ಅಲ್ಲಿ ಸಂಪೂರ್ಣ ಕಡೆಯ ತನಕ ಅಲ್ಲಿ ಜ್ಯೂಸ್ ತುಂಬಿದೆ. You put the straw. ನೀವು ಅದ್ರೊಳಗಡೆ ಸ್ಟ್ರಾ ಹಾಕಿದ್ರಿ. Brought it to your mouth. ಸೊ ಅದನ್ನ ನಿಮ್ಮ ಬಾಯಲ್ಲಿ ಹಾಕೊಂಡ್ರಿ. And started blowing. ನೀವು ಆಗ ಆ ಜ್ಯೂಸ್ ಒಳಗಡೆ ಇರುವಂತಹ ಆ ಸ್ಟ್ರಾ ಇಂದ ಜಸ್ಟ್ ಉಸಿರು ಊದ್ತಾ ಇದ್ರಿ ಎಂಬುದಾಗಿ. What will happen to the juice? ಆಗೇನಾಗ್ತದೆ, ಜ್ಯೂಸ್ ಏನಾಗ್ತದೆ ಹೊರಗಡೆ It will not ಬರ್ತದೆ. come on your mouth, but it will spill all over your body. ಖಂಡಿತವಾಗಿಯೂ ನಿಮ್ಮ ಬಾಯಿಗೆ ಬರೋದಿಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ಶರೀರದ ಮೇಲೆ ಚೆಲ್ಲಲ್ಪಡ್ತದೆ. But when you suck it, ಆದ್ರೆ ನೀವು ಅದನ್ನ ಒಳಗಡೆ ಸ್ವೀಕರಿಸಿಕೊಳ್ಳೋದಾದ್ರೆ now it will come into your mouth. ಸೊ ಅದು ಖಂಡಿತವಾಗಿಯೂ ನಿಮ್ಮ ಬಾಯಿಗೆ ಬರ್ತದೆ. And you will begin to taste the juice. ಅದಾದ ನಂತರ ಆ ಜ್ಯೂಸ್ ಅನ್ನ ನೀವು ಟೇಸ್ಟ್ ಮಾಡಬಹುದು. So who are the ones who will comprehend the love of God? ಹಾಗಾದ್ರೆ ಯಾರಾಗಿದ್ದಾರೆ ದೇವರ ಪರಿಶುದ್ಧವಾದ ಪ್ರೀತಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವರು? Those who are experimenting in the instructions given by Jesus as he's teaching the law of Christ. ಸೊ ಈ ಪ್ರೀತಿಯನ್ನ ಗ್ರಹಿಸಿಕೊಳ್ಳಲು ಪ್ರಭು ಯೇಸು ಕ್ರಿಸ್ತರು ನೀಡಿರುವಂತಹ ಬೋಧನೆಯನ್ನ ಅವ್ರ ವಾಕ್ಯಗಳನ್ನ ಯಾರು ಗ್ರಹಿಸಿಕೊಳ್ತಾರೋ ಅಂತವ್ರು ಮಾತ್ರ ಸಾಧ್ಯ.
So when you're putting the instruction into practice, ನೀವು ಪ್ರಭು ಯೇಸು ಕ್ರಿಸ್ತರು ನೀಡಿರುವಂತಹ ಸಲಹೆಗಳನ್ನ ಸೂಚನೆಗಳನ್ನ ನೀವು ಯಾವಾಗ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರಿ, you are doing some experiments. ಸೊ ನೀವು ಅನೇಕ ವಿಧವಾದಂತಹ ಆ ಪ್ರಾಯೋಗಿಕ ಕಾರ್ಯಗಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. Might be in the beginning the experiment did not work. ಖಂಡಿತವಾಗಿ ಆರಂಭದಲ್ಲಿ ನಿಮ್ಮ ಆ ಒಂದು ಎಕ್ಸ್ಪೆರಿಮೆಂಟ್ ನೀವು ಅಂದ್ಕೊಂಡ ರೀತಿಯಲ್ಲಿ ನೆರವೇರದಿರಬಹುದು. But as you began to practice, ಆದ್ರೆ ಅದನ್ನ ಪದೇ ಪದೇ ನೀವು ಅಭ್ಯಾಸ ಮಾಡುವಾಗ the experiment began to work. ಖಂಡಿತವಾಗಿಯೂ ಆ ಒಂದು ಎಕ್ಸ್ಪೆರಿಮೆಂಟ್ ಖಂಡಿತವಾಗಿಯೂ ಕಾರ್ಯ ಮಾಡಿ. So from the experiment of following the instruction, you are beginning to get the experience. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಮತ್ತು ಅದರ ಸಲಹೆಗಳನ್ನ ಸೂಚನೆಗಳನ್ನ ಅನುಸರಿಸುವ ಮೂಲಕ ಅದು ನಿಮಗೆ ಅನುಭವಕ್ಕೆ ಬರ್ತದೆ. So when a person is following the instructions that are written in his heart, ಸೊ ತನ್ನ ಹೃದಯದಲ್ಲಿ ಈಗಾಗಲೇ ಬರೆದಿರುವಂತಹ ಸಲಹೆಗಳು ಸೂಚನೆಗಳು ಕ್ರಿಸ್ತ ಯೇಸುವಿನ ಬೋಧನೆಗಳಿಗೆ ಅನುಗುಣವಾಗಿ ಮುನ್ನಡೆಯೋದಾದ್ರೆ, the love of God which is inside is now being perfected in him. ಸೊ ಆ ವ್ಯಕ್ತಿಯಲ್ಲಿ ತನ್ನ ಒಳಗಡೆ ಇರುವಂತಹ ದೇವರ ಪ್ರೀತಿಯು ಪರಿಪೂರ್ಣವಾಗಿರುತ್ತದೆ. Now he is experiencing the love of God not by feeling but by making that decision. ಸೊ ಈಗ ಆ ದೇವರ ಪ್ರೀತಿಯನ್ನ ಯಾವ ಕಾರಣಕ್ಕೂ ತನ್ನ ಭಾವನೆಗಳ ಮೂಲಕ ಅನುಭವಿಸುವಂತಹ ವ್ಯಕ್ತಿಯಲ್ಲ, ಬದಲಾಗಿ ದೇವರ ಪ್ರೀತಿಗೆ ಅನುಗುಣವಾಗಿ ಆತ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಯಾಗಿರ್ತಾನೆ. That is when you are sucking the juice. ಅಲ್ಲಾಗಿದೆ ನೀವು ಆ ಜ್ಯೂಸ್ ಅನ್ನ ಒಳಗಡೆ ಎಳೆದುಕೊಂಡು, when I don't follow the instructions, ನಾನು ಆ ಸಲಹೆಗಳನ್ನ ಸೂಚನೆಗಳನ್ನ ಅನುಸರಿಸಿದ ಹೋದ್ರೆ, the whole tank is full with potential of God, ability of God, blessings of God in my spirit, but I failed to tap into it because I refused to follow the instruction given to me by Christ. ಸೊ ನನ್ನ ಒಳಗಡೆ ತುಂಬಿ ತುಳುಕುವಂತ ಯಥೇಚ್ಛವಾದ ಅವರ ಜೀವವನ್ನ, ಅವರ ಪ್ರೀತಿಯನ್ನ ಹೊಂದಿದ್ರು, ಎಲ್ಲ ಮೂಲ ಸಂಪನ್ಮೂಲಗಳನ್ನ, ಅವರ ಸಾಮರ್ಥ್ಯವನ್ನ ಹೊಂದಿದ್ರು ಕೂಡ ನಾನು ಅವರ ಸಲಹೆಗಳನ್ನ ಸೂಚನೆಗಳನ್ನ ಅನುಸರಿಸಿ ನಡೆಯಲು ಇಷ್ಟಪಡದೆ ಹೋದ್ರೆ, ಅದನ್ನ ಕಲ್ತ್ಕೊಳ್ಳಿಕ್ಕೆ ಇಷ್ಟಪಡದೆ ಹೋದ್ರೆ, ಖಂಡಿತವಾಗಿಯೂ ಅವುಗಳನ್ನ ಯಾವ ಕಾರಣಕ್ಕೂ ನನ್ನ ನಿಜ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. Praise God. Praise God. So write down Ephesians 3:18 and 19. Put that 18 and 19. That we may be able to comprehend with all saints what is the breadth and length and depth and height, and to know the love of God which passes knowledge, that you might be filled with all fullness of God. So you can't pray for the fullness of God, but when you begin to know the love of Christ, now you are beginning to understand that you are already filled with all the fullness of God, but now it is no longer knowing it by the word, but experimenting the fullness of God in your life. ಸೊ ಖಂಡಿತವಾಗಿಯೂ ಕ್ರಿಸ್ತನ ಪ್ರೀತಿಯನ್ನ ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ಳಿಕ್ಕಾಗಿ ನೀವೇನ್ ಬೇಡ್ಕೊಳ್ಬೇಕಾಗಿಲ್ಲ. ಕ್ರಿಸ್ತನ ಪ್ರೀತಿಯು ಆಲ್ರೆಡಿ ನಿಮ್ಮ ಒಳಗಡೆ ಇದೆ. ಅದು ನಿಮ್ಮ ಜ್ಞಾನಕ್ಕೆ ಮೀರುವಂತಹ ಕ್ರಿಸ್ತನ ಪ್ರೀತಿ ಆಗಿದೆ. ಅದನ್ನ ನೀವು ತಿಳಿದುಕೊಂಡು ದೇವರ ಸಂಪೂರ್ಣತೆಯನ್ನ ನೀವು ತುಂಬಿಕೊಂಡು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. So write down verse number 18 and 19. It is God's will for me. It is God's will for me to know more clearly, to understand, and firmly to believe, the wonderful love of Christ, to his which the saints do understand, Christians should not aim
Christians should not aim to comprehend above all saints but be content that God deals with them, as he uses to do with those who love and fear his name. Praise God. Just put it on the chat, please. Praise God. Nobody has written on this what I dictated. Wow, not one person wrote it. Nobody on the chat to put it. Who was putting on the chat before? William, I don't know how to put. Yeah, the chat is open. Just put it for everyone. Yeah, sister, Hema sister, just chatter like yesterday. Oh, sorry, Papa was showing Bible. William. Okay. Who has written it? Yeah, just give me. Oh, no, I can read. Don't worry. I can read it. I can read it. Write down, it is God's will for me. Write down, it is God's will for me to know more clearly to understand and firmly believe to believe the wonderful love for us, the wonderful love of Christ, to his with all the saints do understand Christians should not aim to comprehend above all saints, but be content that God deals with them as he uses to do those who love and fear his name. Now everybody here are surprised that how I could read his handwriting. The reason I could read his handwriting is because I dictated the notes, so I know the notes. Praise God.
Hallelujah. Everybody at home were surprised. How come he's reading his handwriting? So is it God's will for me to know more clearly, to understand God's love? Yes. ಸೊ ದೇವರ ಪ್ರೀತಿಯನ್ನ ನಾನು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ದೇವರ ಬಯಕೆಯಾಗಿದೆಯಾ? ಹೌದು. I must understand firmly and believe the wonderful love of Christ. ನಾವು ಖಂಡಿತವಾಗಿಯೂ ಕ್ರಿಸ್ತ ಯೇಸುವಿನ ಅತ್ಯದ್ಭುತವಾದ ಪ್ರೀತಿಯನ್ನ, ಆ ಪ್ರೀತಿಯ ಉದ್ದಗಲಗಳನ್ನ, ಆಳ ಎತ್ತರಗಳನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. So when I know that God so loved the world, and because of the love he sent his son Jesus. ಸೊ ನಮ್ಗೆ ಗೊತ್ತಿರಬೇಕು, ದೇವರು ಈ ಲೋಕವನ್ನ ಯಥೇಚ್ಛವಾಗಿ ಪ್ರೀತಿಸಿದ್ರು. ಅವರು ನಮ್ಮನ್ನ ಪ್ರೀತಿ ಮಾಡಿದ್ದರಿಂದಾಗಿ ತನ್ನ ಒಬ್ಬನೇ ಒಬ್ಬ ಮಗನನ್ನ ನಮಗೋಸ್ಕರ ಬಲಿಯಾಗಿ ಅರ್ಪಿಸಿದ್ರು. Sorry, that whosoever would believe in what Jesus did for him on the cross. ಸೊ ಯಾರು ತನಗೋಸ್ಕರ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಯಾವ ಕಾರ್ಯ ಮಾಡಿದಾರೋ ಅದ್ರ ನಂಬಿಕೆ ಇಡ್ತಾರೋ, whosoever believes in the love that God has for him. ಸೊ ದೇವರು ತನ್ನ ಪರವಾಗಿ ಯಾವ ರೀತಿಯ ಪ್ರೀತಿಯನ್ನ ಪ್ರಕಟಪಡಿಸಿದ್ದಾರೆ ಎಂಬುದಾಗಿ ಒಂದು ವ್ಯಕ್ತಿ ಅದನ್ನ ನಂಬ್ತಾನೋ, the person will not perish. ಆ ವ್ಯಕ್ತಿ ಎಂದಿಗೂ ಕೂಡ ನಾಶವಾಗ್ಲಿಕ್ಕೆ ಸಾಧ್ಯ ಇಲ್ಲ. But that person will experience ಆದ್ರೆ ಆ ವ್ಯಕ್ತಿಯು everlasting life. ನಿತ್ಯ ಜೀವನ ಅನುಭವಿಸುತ್ತಾನೆ. Somebody might feel, "Arey, this fellow has got COVID." ನಿಮ್ಮಲ್ಲಿ ಕೆಲವರು ಅನ್ಕೊಳ್ತಾ ಇರ್ಬೋದು, ಈ ಬ್ರದರ್ಗೆ ಕೋವಿಡ್ ಇರ್ಬೋದು ಎಂಬುದಾಗಿ. And he's sitting next to me. ನಾನು ಅವ್ರ ಪಕ್ಕದಲ್ಲಿ ಕುಳಿತಿದ್ದೇನೆ. There's no COVID. ಅಲ್ಲಿ ಯಾವುದೇ ಕೋವಿಡ್ ಇಲ್ಲ. There's no cough. ಅಲ್ಲಿ ಯಾವುದೇ ಕೆಮ್ಮು ಇಲ್ಲ. There's no cold. ಅಲ್ಲಿ ಯಾವುದೇ ಶೀತ ಇಲ್ಲ. There's only the love of God. ಅಲ್ಲಿ ಇರುವಂತದ್ದು ದೇವರ ಪ್ರೀತಿ ಮಾತ್ರ. There's only the love of God. ಅಲ್ಲಿ ದೇವರ ಪ್ರೀತಿ ಮಾತ್ರ ಇರುವಂತದ್ದು. So God wants us to know his wonderful love for each one of us. ಸೊ ದೇವರು ನಮ್ಮ ಒಬ್ಬೊಬ್ಬರ ಬಗ್ಗೆ ತೋರಿರುವಂತಹ ಪ್ರೀತಿಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಬಯಸ್ತಾರೆ. How many children you got? 2. Who doesn't? Only 2. Now, when your children were small, did they ever doubt that the mother would eat all the food when they come from school and she would say there's no food at home? No. She would eat the food first, take all the best pieces and eat it and give them only bones. No. Just ಪಪ್ಪ ಕೇಳ್ತಾ ಇರುವಂತದ್ದು, ಹೌದು, ನನಗೆ 2 ಮಕ್ಕಳಿದ್ದಾರೆ. ಅವ್ರು ಚಿಕ್ಕವರು ಇರುವಾಗ ಯಾವತ್ತಾದ್ರೂ ತಾಯಿಯ ಮೇಲೆ ಆ ಮಕ್ಕಳು ಯಾವತ್ತಾದ್ರೂ ಸಂಶಯ ಪಟ್ಟಿದಾರ? ಜಸ್ಟ್ ನನ್ನ ತಾಯಿ ನಾವು ಶಾಲೆಯಿಂದ ಹೋಗೋಷ್ಟರಲ್ಲಿ ಅಥವಾ ಎಲ್ಲವನ್ನ ಅವರೇ ಮಾಡ್ಕೊಂಡು ಅವರೇ ತಿನ್ಕೊಂಡು ನಮಗೆ ಎಲ್ಲ ಚಿಕನ್ ಎಲ್ಲ ಅವರೇ ತಿನ್ಕೊಂಡು ಬರೀ ಮೂಳೆ ಮಾತ್ರ ಇಟ್ಟಿರ್ತಾರೆ ಎಂಬುದಾಗಿ ಈ ರೀತಿ ಏನಾದ್ರು ಯಾವತ್ತಾದ್ರೂ ಸಂಶಯ ಪಡ್ತಾರ? I know the mother will say, I don't like today, I'm not in a mood to eat when there is limited. ಸೊ ಖಂಡಿತವಾಗಿಯೂ ನಾನು ಈ ದಿನದಲ್ಲಿ ಏನ್ ಹೇಳಿ, ಸೊ ಈವನ್ ಮನೆಯಲ್ಲಿ ಕಡಿಮೆ ಇರುವಾಗ್ಲೂ ಕೂಡ ತಾಯಿ ಹೇಳ್ತಾರೆ, ಖಂಡಿತವಾಗಿಯೂ ಇವತ್ತು ನನಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ಹೊಟ್ಟೆ ಹಸಿತಲ್ಲ ಅಂತ ಹೇಳಿ ತನ್ನ ಮಕ್ಕಳಿಗೆ ಕೊಡ್ಲಿಕ್ಕಾಗಿ ಆ ಊಟವನ್ನು ಕೂಡ ಎತ್ತಿಡ್ತಾರೆ. Even if the mother is sick, ಈವನ್ ತಾಯಿ ರೋಗಗ್ರಸ್ತರಾಗಿದ್ರು ಕೂಡ, while going to school, ಮಕ್ಕಳು ಶಾಲೆಗೆ ಹೋಗುವಾಗ the mother has got fever. ಸೊ ಆ ತಾಯಿಗೆ ಜ್ವರ ಬಂದಿರ್ತದೆ. But by the afternoon you come back. ಸೊ ಮಕ್ಕಳು ಶಾಲೆಗೆ ಹೋಗುವಾಗ ಜ್ವರ ಇದ್ರು ಕೂಡ ನೀವು ಬರೋ ಅಷ್ಟರಲ್ಲಿ, even if the fever is there, ಈವನ್ ಜ್ವರ ತಾಯಿಯಲ್ಲಿ ಇದ್ರು ಕೂಡ somehow she has managed to go to the kitchen and cook food for her children. ಸೊ ಖಂಡಿತವಾಗಿಯೂ ಹೇಗೋ ಅಡ್ಜಸ್ಟ್ ಮಾಡಿ ಅಡಿಗೆ ಮನೆಗೆ ಹೋಗಿ ಮಕ್ಕಳು ಬರೋದ್ರ ಒಳಗಡೆ ಮಕ್ಕಳಿಗೆ ಅಡಿಗೆನ ತಯಾರು ಮಾಡಿ ಇಟ್ಟಿರ್ತಾರೆ. Cynthia, do children doubt their mother's love? ಖಂಡಿತವಾಗಿಯೂ ಮಕ್ಕಳು ತಾಯಿಯ ಪ್ರೀತಿಯ ಮೇಲೆ ಸಂಶಯ ಪಡ್ತಾರ? ಇಲ್ಲ. Do the children have worry? ಮಕ್ಕಳೇನಾದ್ರು ಚಿಂತೆ ಮಾಡ್ತಾರ? So how much the children can trust their mother and their father's love? ಸೊ ಹಾಗಾದ್ರೆ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿಗಳ ಮೇಲೆ ಎಷ್ಟರ ಮಟ್ಟಿಗೆ ಅವರು
ಒಂದು ದೃಢ ಭರವಸೆಯನ್ನ ಇಟ್ಟಿರ್ತಾರೆ ಅವರ And, ಪ್ರೀತಿ and, ಮೇಲೆ. and even though the parents are imperfect, they still can trust their parents. ಈವನ್ ಆ ತಂದೆ ತಾಯಿಗಳು ಪರಿಪೂರ್ಣರಲ್ಲದಿದ್ರು ಕೂಡ ಅನೇಕ ಕೊರತೆಗಳು ಅವರಲ್ಲಿ ಇದ್ರೂ ಕೂಡ ಆದ್ರೂ ಕೂಡ ಅವ್ರ ಮಕ್ಕಳು ಅವರ ಪ್ರೀತಿಯ ಮೇಲೆ ಯಾವ ಸಂಶಯ ಪಡೋದಿಲ್ಲ, ಭರವಸೆ ಇಟ್ಟಿರ್ತಾರೆ. Then why do we doubt the perfect God who has given us his word, and yet we fear and get worried and doubt his love? ಅದೇ ರೀತಿ ನಾವು ನಿಜವಾಗ್ಲೂ ಸರ್ವಶಕ್ತ ದೇವರು ನಮ್ಮ ತಂದೆಯಾಗಿರುವಾಗ ಆ ತಂದೆಯ ಪ್ರೀತಿಯಲ್ಲಿ ಅವರು ನಮ್ಗೆ ಎಲ್ಲವನ್ನ ಅನುಗ್ರಹಿಸಿ ಕೊಟ್ಟಿದ್ರು ಕೂಡ ಏತಕ್ಕೆ ಅವರ ವಾಕ್ಯಗಳನ್ನ ಅವರ ವಾಗ್ದಾನಗಳನ್ನ ರಿಟರ್ನ್ ಡಾಕ್ಯುಮೆಂಟ್ ಕೊಟ್ಟಿದ್ರು ಕೂಡ ಏತಕ್ಕಾಗಿ ನಾವು ತಂದೆಯ ಪ್ರೀತಿಯಲ್ಲಿ ಸಂಶಯ ಪಡುವಂತ ವ್ಯಕ್ತಿಗಳಾಗಿದ್ದೇವೆ? Why? ಯಾಕೆ? Because we doubt his love. ಯಾಕೆ ತಂದೆಯ ಮೇಲೆ ನಾವು ಸಂಶಯ ಪಡ್ತೇವೆ ಅಂತಂದ್ರೆ ಅವರ ಪ್ರೀತಿಯಲ್ಲಿ ನಮಗೆ ಸಂಶಯ ಇರೋದ್ರಿಂದ. During lunchtime, one lady called me. ಸೊ ನಾವು ಮಧ್ಯಾಹ್ನ ಊಟ ಮಾಡುವ ಸಂದರ್ಭದಲ್ಲಿ ಒಂದು ಸಹೋದರಿಯವರಿಗೆ ಕಾಲ್ ಮಾಡಿದ್ರು. You were there. ನಾನು ಅಲ್ಲೇ ಇದ್ದೆ. And she said, now my husband is making video call and talking to my daughter. You were there now, on the table. ಜಸ್ಟ್ ಆ ಸಹೋದರಿ ಹೇಳ್ತಿರೋದು My husband is now calling me and calling my daughter and making a video call to see my daughter and talk to her. ಸೊ ಈಗ ಆ ಸಹೋದರಿ ಹೇಳ್ತಾ ಇದಾರೆ, ನನ್ನ ಪತಿ ನನಗೆ ಫೋನ್ ಮಾಡಿ ನನ್ನ ಮಗಳನ್ನ ನೋಡ್ಬೇಕೆಂಬುದಾಗಿ ವಿಡಿಯೋ ಕಾಲ್ ಮಾಡಿ ತಿಳಿಸ್ತಾ ಇದ್ರು. The husband did not look at the daughter's face for more than 1 year, 1.5 years. ಸೊ 1.5 ವರ್ಷಗಳಿಂದ ಯಾವ ಕಾರಣಕ್ಕೂ ಪತಿಯು ತನ್ನ ಮಗಳ ಮುಖವನ್ನು ನೋಡಿರಲಿಲ್ಲ. And the husband would give abusive language to the wife. ಸೊ ಪತಿಯು ತನ್ನ ಪತ್ನಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ತುಚ್ಛೀಕರಿಸಿ ಮಾತನಾಡ್ತಾ ಇದ್ರು. Not even send money to the wife, but abuse her and keep telling her about the divorce. ಸೊ ಆ ಪತಿಯು ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿದ್ದಾರೆ. ಅವರು ಈವನ್ ತನ್ನ ಪತ್ನಿಗಾಗಿ ಅಥವಾ ಮಗಳಿಗಾಗಿ ಯಾವುದೇ ಊಟ ಕೂಡ ಹಣಕಾಸನ್ನು ಕಳಿಸ್ತಾ ಇರಲಿಲ್ಲ. ಜಸ್ಟ್ ಅವ್ರು ಹೇಳಿತ್ತು ಒಂದೇ ಒಂದು, ನಾನು ನಿನ್ನಿಂದ ಡೈವರ್ಸ್ ತೆಗೆದುಕೊಳ್ತೀನಿ ಎಂಬುದಾಗಿ. And the wife's mind is full of the husband's words. ಸೊ ಆ ಅಂದ್ರೆ ಪತ್ನಿಯ ಮನಸ್ಸಿನಲ್ಲಿ ಪತಿ ಏನಂತ ಹೇಳಿದಾರೋ ಅಂತ ಕೆಟ್ಟ ಕೆಟ್ಟ ಪದಗಳನ್ನು ಮಾತ್ರ ಮನಸ್ಸನ್ನು ತುಂಬಿಕೊಂಡಿದ್ರು. So the wife began to call me and cry every day on the phone. ಸೊ ಪ್ರತಿದಿನವೂ ಕೂಡ ಹಾಗಾಗಿ ಆ ಪತ್ನಿ ಪ್ರತಿದಿನ ಪಪ್ಪಗೆ ಫೋನ್ ಮಾಡಿ ಕಣ್ಣೀರು ಹಾಕುವಂತದೇ ಕಾರ್ಯವಾಗಿತ್ತು. So I asked her, whose love do you want? ಸೊ ಆಗ ಪಪ್ಪ ಕೇಳಿದ್ದೇನಂತಂದ್ರೆ, ನಿಮಗೆ ಯಾರ ಪ್ರೀತಿಯನ್ನ ಬಯಸ್ತೀರಿ? The love of Christ or the love of your husband? ಸೊ ಕ್ರಿಸ್ತನ ಪ್ರೀತಿಯನ್ನ ಬಯಸ್ತೀರಾ ಅಥವಾ ನಿಮ್ಮ ಗಂಡನ ಪ್ರೀತಿಯನ್ನ ಯಥೇಚ್ಛ ಬಯಸ್ತೀರಾ? You make that decision. ನೀವು ನಿರ್ಧಾರವನ್ನು ತೆಗೆದುಕೊಳ್ಳಿ. So she said, I want the love of Christ. ಸೊ ಆ ಸಹೋದರಿ ಹೇಳಿದ್ದು, ಹೌದು ನಾನು ಕ್ರಿಸ್ತ ಯೇಸುವಿನ ಪ್ರೀತಿಗಾಗಿ ನಾನು ಬಯಸ್ತೇನೆ. So I said, why are you chasing your husband then? ಹಾಗಾದ್ರೆ ನೀವು ಏತಕ್ಕಾಗಿ ನಿಮ್ಮ ಪತಿಯನ್ನ ಬೆನ್ನಟ್ಕೊಂಡು ಓಡ್ತಾ ಇದ್ದೀರಿ? Chase God, no? You want his love, no? ಸೊ ನಿಮಗೆ ದೇವರ ಯೇಸುವಿನ ಪ್ರೀತಿ ಬೇಕಾದ್ರೆ ಯೇಸುವನ್ನು ತಾನೇ ನೀವು ಬೆನ್ನಟ್ಕೊಂಡು ಹೋಗ್ಬೇಕು. So if he's not calling you, ಸೊ ಈವನ್ ನಿಮ್ಮ ಪತಿ ನಿಮಗೆ ಫೋನ್ ಮಾಡದಿದ್ರು ಕೂಡ doesn't matter. ಪರವಾಗಿಲ್ಲ. Because your joy, your peace and everything doesn't come from your husband, because your husband is never the source. God is your source. ಯಾಕಂದ್ರೆ ಯಾವ ಕಾರಣಕ್ಕೂ ನಿಮ್ಮ ಆನಂದ, ನಿಮ್ಮ ಮೂಲ ಸೌಕರ್ಯಗಳು, ಸಂಪನ್ಮೂಲಗಳು ಯಾವುದೂ ಕೂಡ ನಿಮ್ಮ ಪತಿಯಿಂದ ಬರುವಂತದಲ್ಲ, ಬದಲಾಗಿ ಅವುಗಳೆಲ್ಲದರ ಮೂಲ ಕೇಂದ್ರ ಬಂದು ನಿಮ್ಮ ತಂದೆ ಆಗಿದ್ದಾರೆ. Your peace doesn't come from your husband. ಖಂಡಿತವಾಗಿ ನಿಮ್ಮ ಸಮಾಧಾನ ನಿಮ್ಮ ಪತಿಯಿಂದ ಬರುವಂತದಲ್ಲ. Your husband is not your source. ಯಾಕಂದ್ರೆ ನಿಮ್ಮ ಪತಿ ಯಾವ ಕಾರಣಕ್ಕೂ ಅದಕ್ಕೆ ಮೂಲ ಕೇಂದ್ರ. Surely it can be a channel from where the source is flowing from the channel. ಸೊ ಖಂಡಿತವಾಗಿಯೂ ನಿಮ್ಮ ಪತಿ ಎಲ್ಲಿ ಆ ಎಲ್ಲದಕ್ಕೂ ಮೂಲ ಕೇಂದ್ರ ಬಿಂದಿದೆಯೋ ಅದರೊಂದಿಗೆ ಸಂಪರ್ಕವನ್ನ ಕಲ್ಪಿಸಿಕೊಂಡು ನಿಮ್ಮ ಪತಿಯ ಮೂಲಕ ಪ್ರೀತಿಯ ಸಮಾಧಾನ ನಿಮ್ಗೆ ಅರಿಬಹುದು. So the husband never called you. The husband calls you and abuses you. He doesn't want to see the baby's face. Neither does he want to talk to your daughter. ಸೊ ಖಂಡಿತವಾಗಿಯೂ ಪತಿ ನಿಮಗೆ ಫೋನ್ ಮಾಡಿ ನಿಮಗೆ ತುಚ್ಛೀಕರಿಸಿ ಮಾತಾಡುವಂತ ಶಬ್ದಗಳನ್ನ ನುಡಿದು ಅಷ್ಟು ಮಾತ್ರ ಅಲ್ಲ, ಯಾವ ಕಾರಣಕ್ಕೂ ನಿಮ್ಮ ಮಗಳ ಮುಖವನ್ನು ಕೂಡ ನಾನು ಎಂದಿಗೂ ನೋಡೋದಿಲ್ಲ ಎಂಬುದಾಗಿ ಹೇಳಿರ್ಬೋದು. But look at Jesus. How does he love you? ಸೊ ಹಾಗಾದ್ರೆ ಪ್ರಭು ಯೇಸುವನ್ನು ನೋಡಿ ಅವರು ಎಷ್ಟು ಯಥೇಚ್ಛವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. Jesus doesn't love you based on your performance. He loves you because he has made a decision to love you anyway, whether you love him or not. His love for you is constant and the same. ಸೊ ಪ್ರಭು ಯೇಸು ಕ್ರಿಸ್ತರು ಯಾವ ಕಾರಣಕ್ಕೂ ನಿಮ್ಮ ಕಾರ್ಯಕ್ಷಮತೆ ಮೇಲೆ ನಿಮ್ಮನ್ನ ಪ್ರೀತಿಸುವಂತವರಲ್ಲ, ಬದಲಾಗಿ ಅವರ ಪ್ರೀತಿಯು ನೀವೇನೇ ಮಾಡಿದ್ರು ಸರಿ
ಅವರು ಮಾತ್ರ ಸದಾಕಾಲ ನಿಮ್ಮನ್ನ ಪ್ರೀತಿಸ್ತಾರೆ. ಅವರ ಪ್ರೀತಿ ಸದಾಕಾಲ ಏಕಾಭಿಮುಖವಾದದ್ದು ಮತ್ತು ಸದಾಕಾಲ ಒಂದೇ ರೀತಿಯಲ್ಲಿ ಇರುವಂತದ್ದು. So instead of you keeping in your mind what your husband is doing to you, why don't you keep in your mind what Jesus did for you? ಸೊ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪತಿ ನಿಮಗೆ ಏನೆಲ್ಲ ಮಾಡಿದಾರೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಹಾಕೊಳ್ಳುವ ಬದಲು ಕ್ರಿಸ್ತ ಯೇಸು ನಿಮಗೋಸ್ಕರ ಏನ್ ಕಾರ್ಯ ಮಾಡಿದಾರೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ I told ನೆಲೆಗೊಳಿಸಿ. her, you know why your life is miserable? Because you are all the time thinking what your husband is doing. ಯಾಕೆ ನಿಮ್ಮ ಜೀವನ ಶೋಚನೀಯವಾಗಿದೆ ಅಂತಂದ್ರೆ ನಿಮ್ಮ ಪತಿ ನಿಮಗೆ ಏನೆಲ್ಲ ಮಾಡ್ತಾ ಇದಾರೋ ಅದ್ರ ಕಡೆ ನೀವು ಗಮನ ಕೊಟ್ಟಿರೋದ್ರಿಂದ. The unfaithful husband has become your God. ಸೊ ಈಗ ಆ ಒಂದು ಏನು ಅನ್ಫೇತ್ಫುಲ್ ಮೀನ್ Unfaithful. ಸೊ ಅವಿಧೇಯನಾದಂತಹ ನಿಮ್ಮ ಪತಿಯಿಂದ ನೀವು ಪ್ರೀತಿಯನ್ನ ನಿರೀಕ್ಷಿಸ್ತಾ ಇದ್ದೀರಿ. But the faithful God is nowhere to be seen in you. ಸೊ ಖಂಡಿತವಾಗಿಯೂ ವಿಶ್ವಾಸಕ್ಕೆ ಪಾತ್ರ ದೇವರನ್ನ ನಿಮ್ಮಲ್ಲಿ ಎಂದು ಕೂಡ ನೋಡ್ಲಿಕ್ಕೆ You ಸಾಧ್ಯವಾಗ್ತದೆ. are saying you love Jesus, you say all that, but you're not in the presence of God, you are in the presence of your husband. ಸೊ ನೀವು ಖಂಡಿತವಾಗಿಯೂ ನಾನು ಯೇಸುವನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ಇಲ್ಲ, ಬದಲಾಗಿ ನೀವು ನಿಮ್ಮ ಪತಿಯ ಪ್ರಸನ್ನತೆಯಲ್ಲಿ ಇದ್ದೀರಿ. So she started a journey, ಆಗ ಆ ಸಹೋದರಿ ಪಪ್ಪ ಹೇಳಿದ ರೀತಿಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಿದರು. making Jesus the source. ಸೊ ಯೇಸು ಕ್ರಿಸ್ತರನ್ನ ತನ್ನ ಜೀವನದ ಕೇಂದ್ರ ಬಿಂದುವಾಗಿ ಮೂಲವಾಗಿ So whether the husband's phone came or not, Christ is all the time connected to her. ಸೊ ಪತಿಯಿಂದ ಫೋನ್ ಬರ್ತದೋ ಅಥವಾ ಪತಿ ಭೇಟಿ ಮಾಡ್ತಾರೋ ಇಲ್ವೋ ಬೇಕಾಗಿಲ್ಲ, ಆದ್ರೆ ಪ್ರಭು ಯೇಸು ಆ ಮಗಳೊಂದಿಗೆ ಸದಾಕಾಲ ಇದ್ದಾರೆ. So she was very happy. ಆ ಸಹೋದರಿ ತುಂಬಾ ಆನಂದ ಭರಿತರಾಗಿ ಮುನ್ನಡೀತಾ ಇದ್ದಾರೆ. So when the husband would call her in between, ಸೊ ಇದರ ಮಧ್ಯದಲ್ಲಿ ಅವರ ಪತಿ ಅವರಿಗೆ ಫೋನ್ ಕಾಲ್ ಮಾಡಿದ್ರು, and abuse her, ಮತ್ತೆ ಅವರ ಕೆಟ್ಟ ಪದಗಳಿಂದ I told her, even if one word comes of abuse, cut the line. ಸೊ ಆಗ ಪಪ್ಪ ಹೇಳಿದ್ರು, ಒಂದು ಕೆಟ್ಟ ಪದ ನಿಮ್ಮ ಪತಿಯ ಬಾಯಿಂದ ಬಂದ ತಕ್ಷಣ ಆ ಫೋನ್ ಕಾಲ್ ಡಿಸ್ಕನೆಕ್ಟ್ ಮಾಡಿ. Only intolerance will bring change. I will not tolerate your abuse anymore. Okay. And that is why intolerance will demand a change. ಸೊ ಖಂಡಿತವಾಗಿಯೂ ನಾನು ನೀವು ಕೊಡ್ತಿರುವಂತ ಉಪದ್ರವವನ್ನು ನಾನು ಯಾವ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ. ಆ ಸಹಿಸಿಕೊಳ್ಳದೆ ಇರುವಂತದ್ದು ಅಲ್ಲಿ ಬದಲಾವಣೆ ತರಲಿಕ್ಕೆ ಸಹಾಯ ಮಾಡ್ತದೆ. So he sent her a divorce notice. ಸೊ ಆಗ ಆ ವ್ಯಕ್ತಿಯು ಇವರಿಗೆ ವಿವಾಹ ವಿಚ್ಛೇದನ ಪತ್ರ, ಡಿವೋರ್ಸ್ ಪತ್ರವನ್ನು ಕಳಿಸಿದ್ರು. I said, you now tell me, is your source your husband, are you still, or the Lord is your source? ಈಗ ಆ ಸಂದರ್ಭದಲ್ಲೂ ಕೂಡ ಪಪ್ಪ ಕೇಳಿದ್ರು, ನಿಮ್ಮ ಪತಿ ನಿಮ್ಮ ಜೀವನಕ್ಕೆ ಮೂಲ ಕೇಂದ್ರವಾಗಿದ್ದಾರಾ ಅಥವಾ ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮೂಲವಾಗಿದ್ದಾರಾ? She said, Jesus is my source. ಸೊ ಆಗ ಆ ಸಹೋದರಿ ಹೇಳಿದ್ರು, ಇಲ್ಲ, ಯೇಸು ಕ್ರಿಸ್ತರೇ ನನ್ನ ಮೂಲವಾಗಿದ್ದಾರೆ. So I asked her, ಆಗ ತದನಂತರ ಅವ್ರಿಗೆ ಕೇಳಿದ್ರು, if you got coffee, ಸೊ ನೀವು ಕಾಫಿನ ಮಾಡಿದ್ದೀರಿ, and you put sugar in it, ನೀವು ಅದರಲ್ಲಿ ಸಕ್ಕರೆನ ಹಾಕಿದ್ದೀರಿ, and you stir it, ನೀವು ಅದನ್ನ ಕಲಾಯಿಸಿದ್ದೀರಿ, can the coffee be separated from the sugar, or sugar be separated from the coffee? ಸೊ ಈಗ ಆ ಸಕ್ಕರೆಯನ್ನ ಕಾಫಿಯಲ್ಲಿ ಕಲಾಯಿಸಿದ್ದೀರಿ, ಅದು ಕಾಫಿಯಲ್ಲಿ ಸಕ್ಕರೆ ಸಂಪೂರ್ಣ ಕರಗಿ ಒಂದಾಗ್ಬಿಟ್ಟಿದೆ. ಈಗ ಆ ಸಕ್ಕರೆಯನ್ನ ಕಾಫಿಯಿಂದ ಆಗ್ಲಿ ಅಥವಾ ಕಾಫಿಯನ್ನ ಸಕ್ಕರೆಯಿಂದ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಇದೆಯಾ? I'm asking you. No. Possible? No. Even if you keep on heating it. In the same way, when a man and a woman get married, they are fused and becoming one. Even in the flesh, you see two bodies, but in the spirit, they have got fused. ಸೊ ಅದೇ ರೀತಿ ಪತಿ ಪತ್ನಿಯರಿಬ್ಬರು ಒಂದೇ ಶರೀರವಾಗಿದ್ದಾರೆ. ಸ್ವಾಭಾವಿಕ ಲೋಕದಲ್ಲಿ ನೋಡ್ಲಿಕ್ಕೆ ಎರಡು ಶರೀರವನ್ನು ಹೊಂದಿದ್ರು ಕೂಡ, ಬೇರೆ ಬೇರೆ ಶರೀರವನ್ನು ಹೊಂದಿದ್ರು ಕೂಡ, ಬಟ್ ಥ್ಯಾಂಕ್ ಗಾಡ್ ಆತ್ಮಿಕವಾಗಿ ಅವರಿಬ್ರು ಕೂಡ ಒಂದಾಗಿ ಒಟ್ಟಾಗಿ ಯಾವ ರೀತಿ ಕಾಫಿ ಸಕ್ಕರೆ ಜೊತೆ ಮಿಕ್ಸ್ ಆಗಿದೆಯೋ ಅದೇ ತರ ಅವರಿಬ್ರು ಕೂಡ ಒಂದಾಗಿರುವಂತದ್ದು ನಾವು ನೋಡ್ತೇವೆ. So no matter what the husband is saying, let him say, no, you speak to the head office. ಸೊ ನಿಮ್ಮ ಪತಿ ಏನೇ ಮಾತಾಡ್ಕೊಳ್ಳಿ ಅದರ ಕಡೆ ಗಮನ ಕೊಡಬೇಡಿ, ನೀವು ನಿಮ್ಮಿಬ್ಬರನ್ನ ಒಂದುಗೂಡಿಸಿರುವಂತಹ ಹೆಡ್ ಆಫೀಸ್ಗೆ ಅದ್ರ ಕಡೆ ಗಮನ ಕೊಡಿ. And you laugh at the devil because he's threatening you. ಸೊ ನೀವು ನಿಮಗೆ ತೊಂದರೆ ಕೊಡ್ತಿರುವಂತಹ ನಿಮ್ಮ ಪತಿಯ ಮೂಲಕ ಆ ರೀತಿಯ ನುಡಿಗಳನ್ನು ನುಡಿಸಿ ನಿಮ್ಗೆ ತೊಂದರೆ ಕೊಡ್ತಿರುವಂತಹ ದುರಾತ್ಮ ಮುಂದೆ ನೀವು ಆನಂದ ಪಡಿರಿ, ನಗ್ತಾ ಇರಿ. Don't allow the peace to go out of you. ಸೊ ಈಗ ನಿಮ್ಮಲ್ಲಿ ಇರುವಂತಹ ಆ ಒಂದು ಸಮಾಧಾನವನ್ನ ನೀವು ಯಾವ ಕಾರಣಕ್ಕೂ ನಿಮ್ಮಿಂದ ಬಿಟ್ಟು ಹೋಗ್ಲಿಕ್ಕೆ ಬಿಡಬೇಡಿ. The peace of God, ದೇವರ ಶಾಂತಿಯು, the love of God ದೇವರ ಪ್ರೀತಿಯು guards your heart, ನಿಮ್ಮ ಹೃದಯವನ್ನ
and mind ನಿಮ್ಮ ಮನಸ್ಸನ್ನ in Christ Jesus. ಕ್ರಿಸ್ತ ಯೇಸುವಿನಲ್ಲಿ ಕಾಯ್ದು ಪರಿಪಾಲಿಸುತ್ತದೆ. That surpasses all understanding ಅದು ಎಲ್ಲ ರೀತಿಯ ಗ್ರಹಿಕೆಯನ್ನ in Christ Jesus. ಕ್ರಿಸ್ತ ಯೇಸುವಿನಲ್ಲಿ ಶಕ್ತಿಗೊಳಿಸುತ್ತದೆ. So I said, now do you know what you do ಈಗ ನೀವೇನ್ ಮಾಡ್ಬೇಕಂತ ಗೊತ್ತಾ? to experience the love of God? ಆ ದೇವರ ಪ್ರೀತಿಯನ್ನ ಅನುಭವಿಸಲು Do Philippians 4:8. ಸೊ ಫಿಲಿಪ್ಪರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 8 ಓದಿ. 4:8. ಫಿಲಿಪ್ಪಿ 4:8. No, not 2 Peter. Philippians 4:8. No, he has put 2 Peter. No, remove that 2. No. Remove that 2. 2. No, that 2 you remove. Yeah. Yeah. Finally, my dear sister, ಕಡೆಯದಾಗಿ ನನ್ನ ಪ್ರೀತಿಯ ಸಹೋದರಿ, think ಆಲೋಚನೆ ಮಾಡಿ on things which are true. ಯಾವುದು ಯೋಗ್ಯವಾದಂತಹ ಸಂಗತಿಗಳ What ಬಗ್ಗೆ. your husband is saying is a true or lies? ನಿಮ್ಮ ಪತಿ ಏನ್ ನುಡಿತಾ ಇದ್ರೋ ಅದು ಸತ್ಯನ ಸುಳ್ಳ? Sulla. Whatever things are honest. ಸೊ ಯಾವುದು ಮಾನ್ಯವಾಗಿದೆಯೋ ಅದು, ಪ್ರಾಮಾಣಿಕವಾಗಿದೆಯೋ ಅದು, Whatever things are just. ಯಾವುದು ನೀತಿ ನ್ಯಾಯಯುತವಾಗಿದೆಯೋ ಅದನ್ನ, Whatever things are pure. ಯಾವುದು ಶುದ್ಧವಾಗಿದೆಯೋ ಅದನ್ನ, Whatever things are lovely. ಯಾವುದು ಪ್ರೀತಿಕರವಾಗಿದೆಯೋ ಅದನ್ನ, Whatever things are of good report. ಯಾವುದು ಮಾನ್ಯವುಗಳಾಗಿವೆಯೋ ಅವುಗಳನ್ನ, If there be any virtue. ಅಲ್ಲಿ ಯಾವುದೇ ಸದ್ಗುಣಗಳಿದ್ರು, If there be any praise. ಯಾವುದೇ ಸ್ತುತಿಗೆ ಅರ್ಹವಾದುದನ್ನು, Think on these things. ಇವುಗಳ ಬಗ್ಗೆ ಆಲೋಚನೆ ಮಾಡಿರಿ. So I asked her, what are you thinking? ಕಡೆದಾಗಿ ಪಪ್ಪ ಕೇಳಿದ್ರು, ಜಸ್ಟ್ ನೀವು ಯಾವ್ದನ್ನ ಆಲೋಚನೆ ಮಾಡ್ತಾ ಇದ್ದೀರಿ? I'm thinking what the husband is saying. ನನ್ನ ಪತಿ ಏನ್ ಹೇಳ್ತಿದ್ರು ಅದನ್ನ ಆಲೋಚನೆ ಮಾಡ್ತಾ ಇದ್ದಾನೆ. What my in-laws are saying. ನನ್ನ ಅತ್ತೆ ಏನ್ ಹೇಳ್ತಾರೋ ಅದನ್ನ ನಾನು ಆಲಿಸ್ತಾ ಇದ್ದಾನೆ. What the lawyer is saying. ಲಾಯರ್ ಏನಂತ ಹೇಳ್ತಾ ಇದ್ರು ಅದನ್ನ ಆಲೋಚನೆ ಮಾಡ್ತಾ What ಇದ್ದಾನೆ. my situation is saying. ನನ್ನ ಪರಿಸ್ಥಿತಿ ಏನಂತ ಹೇಳ್ತಾ ಇದೆಯೋ ಅದನ್ನ ಆಲೋಚನೆ What ಮಾಡ್ತಾ people ಇದ್ದಾನೆ. are saying. ನೆರೆಹೊರೆಯವರು ಅಕ್ಕಪಕ್ಕದವರು ಜನರು ಏನ್ So ಹೇಳ್ತಿದ್ರು I ಅದನ್ನ asked ಆಲೋಚನೆ her, ಮಾಡ್ತಾ are you in the presence of God? ಹಾಗಾದ್ರೆ ಇವುಗಳೆಲ್ಲದ್ರ ಬಗ್ಗೆ ಇವರ ಬಗ್ಗೆ ಆಲೋಚನೆ ಮಾಡೋದಾದ್ರೆ ನೀವು ಖಂಡಿತವಾಗಿ ದೇವರ ಪ್ರೀತಿಯಲ್ಲಿ, You have ದೇವರ to- ಪ್ರಸನ್ನತೆಯಲ್ಲಿ You ಇದ್ದೀರಾ. have to fight to be in the presence of God. ನೀವು ದೇವರ ಪ್ರಸನ್ನತೆಯಲ್ಲಿ ನೀವು ಖಂಡಿತವಾಗಿಯೂ ಯುದ್ಧವನ್ನು ಮಾಡಬೇಕಾಗಿದೆ. She said, I'm ready to fight. ಸೊ ಆ ಸಹೋದರಿ ಹೇಳಿದ್ರು, ಹೌದು ಖಂಡಿತವಾಗಿಯೂ ನಾವು ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ. And now it has been 1 month that she has been practicing. ಸೊ ಇದನ್ನ ಸುಮಾರು 1 ತಿಂಗಳಿಂದ ಅದನ್ನ ಅನುದಿನವೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. Now the moment he opens his mouth and abuses one word, the line is cut, no calling back, stop. ಸೊ ಅವರ ಪತಿ ಇವರಿಗೆ ಫೋನ್ ಕರೆಯನ್ನ ಮಾಡಿ ಯಾವಾಗ ಆ ಕಡೆಯಿಂದ ಒಂದೇ ಒಂದು ಕೆಟ್ಟ ಪದವನ್ನ ಬೈಲಿಕ್ಕೆ ಉಪಯೋಗಿಸ್ತಾರೋ ತಕ್ಷಣವೇ ಇವರ ಫೋನ್ ನ ಕಟ್ ಮಾಡ್ತಾ ಇದ್ರು, ಮತ್ತೆ ಯಾವ ಕಡೆ ರಿವರ್ಸ್ ಮಾಡ್ತಾ ಇರಲಿಲ್ಲ. The call goes on silent mode. ಸೊ ಆ ಕಾಲ್ ನೆಕ್ಸ್ಟ್ ಸೈಲೆಂಟ್ ಆಗಿ ಅದನ್ನ ಬಂದ್ ಮಾಡ್ತಾ ಇದ್ರು. So how much is ringing, the phone is at the side. ಸೊ ಎಷ್ಟೇ ರಿಂಗ್ ಆದ್ರೂ ಕೂಡ ಆ ಫೋನ್ ಕಡೆ ಗಮನ ಕೊಡ್ತಲ್ಲ, ಅದು ಸೈಡ್ ಅಲ್ಲಿ ಬಿಸಾಕ್ತಾ And ಇದ್ರು. at that very moment, ಆ ಕ್ಷಣದಲ್ಲಿ the war is on. ಆಗ ಅಲ್ಲಿ ಯುದ್ಧ ಆರಂಭವಾಗಿದೆ. That spirit that is making my husband abuse me, I curse you, I abuse, I bind you, I pour the blood of Jesus on you, and you are getting tormented. ಆ ಸಂದರ್ಭದಲ್ಲಿ ಇವರು ಹೇಳ್ತಾ ಇರುವಂತದ್ದು, ನನ್ನ ಗಂಡನ ಮೂಲಕ ಉಪದ್ರವ ಕೊಡ್ಲಿಕ್ಕೆ ಬರ್ತಿರುವಂತ ದುರಾತ್ಮನೆ, ನಿನ್ನ ಯೇಸು ನಾಮದಲ್ಲಿ ನಿನ್ನ ಬಂಧಿಸ್ತಾ ಇದ್ದಾನೆ, ನಿನಗೆ ಉಪದ್ರವ ಕೊಡ್ತಾ ಇದ್ದಾನೆ, ನಿನ್ನ ಮೇಲೆ ದೊರೆತನ ಮಾಡ್ತಾನೆ ಎಂಬುದಾಗಿ ಅವರು ಕಿರುಚುತ್ತಾ ಅದನ್ನ ಹೇಳುತ್ತಾ ಆನಂದ ಪಡ್ತಾ ಇದ್ರು. Put on some good praise and worship. ಸೊ ಆ ಸಂದರ್ಭದಲ್ಲಿ ಸ್ತುತಿ ಸ್ತೋತ್ರದ ಒಂದು ಒಳ್ಳೆಯ ಹಾಡನ್ನ ಹಾಕೊಂಡು ಆನಂದ ಪಡಿರಿ. And tell Christ, you are my source. ಆ ಸಂದರ್ಭದಲ್ಲಿ ಕ್ರಿಸ್ತ ಯೇಸುವಿಗೆ ಹೇಳಿ, ನೀವು ನನ್ನ ಮೂಲವಾಗಿದ್ದೀರಿ. The channel has got afflicted by a demonic spirit. ಸೊ ಹೌದು, ಕ್ರಿಸ್ತ ಯೇಸುವಿನ ಪ್ರೀತಿಯ ಮೂಲದ ಸಂಪರ್ಕವನ್ನು ಕಲ್ಪಿಸಿರುವಂತಹ ಚಾನಲ್ ಅದು ಅಶುದ್ಧವಾಗಿದೆ. He and I are one flesh. ನಾನು ಮತ್ತು ನನ್ನ ಪತಿ ಇಬ್ಬರು ಕೂಡ ಒಂದೇ ಶರೀರ ಆಗಿದೆ. When I'm dancing with you, ನಾನು ನಿಮ್ಮೊಂದಿಗೆ ಆನಂದದೊಂದಿಗೆ ಡ್ಯಾನ್ಸ್ ಮಾಡುವಾಗ, your presence of God, your presence in me ನಿಮ್ಮ ಪ್ರಸನ್ನತೆ ನನ್ನಲ್ಲಿರುವಾಗ is affecting my spouse who is in another country. ಸೊ ಈ ಪ್ರಸನ್ನತೆಯು ಮತ್ತೊಂದು ರಾಷ್ಟ್ರದಲ್ಲಿರುವಂತಹ And I can see all demons getting tortured. ಎಲ್ಲ ದುರಾತ್ಮಗಳು ಕೂಡ ಈ ಕ್ಷಣದಲ್ಲಿ ಚಿತ್ರಹಿಂಸೆಗೆ ಒಳಗಾಗೋದನ್ನು And ನೋಡ್ತಾರೆ. in the name of Jesus, all those demons are leaving my loved one. ಸೊ ಆ ಕ್ಷಣದಲ್ಲಿ ದುರಾತ್ಮಗಳೇ, ಎಲ್ಲಾ ರೀತಿಯ ದುರಾತ್ಮಗಳೇ ನನ್ನ ಪತಿಯನ್ನ ಬಿಟ್ಟು ಈ ಕ್ಷಣ ಹೊರ ಬನ್ನಿರಿ. I am praying the unsaved loved one prayer. ನಾನು ರಕ್ಷಣೆ ಹೊಂದಿದಂತ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
She began to do it for 1 month. ಸೊ ಅದನ್ನ ಒಂದು ತಿಂಗಳು ನಿರಂತರವಾಗಿ ಮಾಡಿದ್ರು. No more abuse. ಅಲ್ಲಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಪದಗಳು ಬರ್ತಾ ಇಲ್ಲ. Now he's calling on video call. ಈಗ ಆ ಸಹೋದರ ಜಸ್ಟ್ ಬರೀ ಕಾಲ್ ಅಲ್ಲ, ವಿಡಿಯೋ ಕಾಲ್ ಮಾಡಿ ಹೇಳ್ತಿರುವಂತದ್ದು. Divorce application also push. ಸೊ ಡಿವೋರ್ಸ್ಗೆ ನೀನು ಸೈನ್ ಮಾಡಿ ಎಂಬುದಾಗಿ ಏನು ಲೆಟರ್ ಕಳಿಸ್ತಾ ಇದ್ರು ಅದು ಕೂಡ ಹೋಗಿದೆ. The lawyer also lost his case. ಲಾಯರ್ ಕೂಡ ತನ್ನ ಕೇಸನ್ನ ಕಳ್ಕೊಂಡ್ರು. That is how the love of God gives you the victory. ಈ ರೀತಿಯಾಗಿದೆ ದೇವರ ಪ್ರೀತಿಯನ್ನು ಅರಿತುಕೊಂಡಾಗ ದೇವರ ಪ್ರೀತಿಯು Now ನಮಗೆ ಬಿಡುಗಡೆ tell me ಕೊಡುವುದು. how many people will practice this and how many will say Nanna ganda 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 is bekoof and you also become bekoof with the ganda. ಎಷ್ಟು ಮಂದಿ ಇದನ್ನ ನಾವು ಇದನ್ನ ಏನು ಅಭ್ಯಾಸ ಮಾಡುವಂತ ಮಕ್ಕಳಾಗಿದ್ದೇವೆ. The day you make any other person or any other thing your source, you are going to live a miserable life. ನೀವು ಯಾವಾಗ್ಲಾದ್ರೂ ಇನ್ನು ಮುಂದೆ ಎಂದಾದ್ರೂ ಯಾವುದನ್ನೇ ವಸ್ತುವನ್ನಾಗ್ಲಿ ಅಥವಾ ಯಾರನ್ನೇ ಆಗ್ಲಿ ನೀವು ಯಾರನ್ನಾದ್ರೂ ನಿಮ್ಮ ಜೀವನದ ಮೂಲವಾಗಿ ನೀವು ಮಾರ್ಪಡಿಸಿಕೊಂಡ್ರೆ ನಿಮ್ಮ ಜೀವನ ಅಂದಿನಿಂದ ಶೋಚನೀಯ ಸ್ಥಿತಿಗೆ ಹೋಗುವಂತ ಸಮಯ. Christ alone is my source and you are only the channel. And if you block the channel, demon, there are other channels which will open in my life. Because the source is Christ. ಆಮೆನ್ ಆಮೆನ್ ಆಮೆನ್. ಖಂಡಿತವಾಗಿಯೂ ಜಸ್ಟ್ ನನ್ನ ಸೋರ್ಸ್, ನನ್ನ ಮೂಲ ಬಂದು ಪ್ರಭು ಯೇಸು ಆಗಿರೋದ್ರಿಂದ ಈಗ ಆ ಯೇಸುವಿನ ಮೂಲದೊಂದಿಗೆ ಸಂಪರ್ಕವನ್ನು ಹೊಂದಿರುವಂತಹ ಚಾನಲ್ ಮೂಲಕ ನನ್ನ ಅಗತ್ಯಗಳು ಪೂರೈಸಲ್ಪಡ್ತಾ ಇರಬಹುದು. ಆ ಚಾನಲ್ ಅನ್ನು ನೀನೇನಾದ್ರೂ ತಡೆ ಹಿಡಿದ್ರೆ ದೇವರು ಅದೇ ಕ್ಷಣದಲ್ಲಿ ಇನ್ನೊಂದು ಚಾನಲ್ ಓಪನ್ ಆಗಿ ಅಲ್ಲಿಂದ ಮೂಲವಾಗಿರುವಂತಹ ಪ್ರಭು ಯೇಸು ನನ್ನ ಅನುದಿನದ ಎಲ್ಲ ಅಗತ್ಯಗಳನ್ನು. So the more I focus on what the love of God did for me on the cross, ಸೊ ನಾನು ಪ್ರಭು ಯೇಸು ನನಗೋಸ್ಕರ ಶಿಲುಬೆಯಲ್ಲಿ ನನಗೋಸ್ಕರ ಏನ್ ಕಾರ್ಯ ಮಾಡಿದ್ರು ಅದರ ಕಡೆ ಗಮನ so my ಕೊಡುವಾಗ love is flowing to have an intimacy with Christ. ಸೊ ನಾನು ಕ್ರಿಸ್ತ ಯೇಸುವಿನೊಂದಿಗೆ ಆ ಒಂದು ಅನ್ಯೋನ್ಯತೆಯ ಬಾಂಧವ್ಯವನ್ನು ಬೆಳೆಸಿಕೊಳ್ಳಿಕ್ಕಾಗಿ ನನ್ನ ಕಡೆಯಿಂದ ಆ ಪ್ರೀತಿಯನ್ನು ವ್ಯಕ್ತಪಡಿಸುವನಾಗಿರ್ತೇನೆ. So now I find myself, the first place is Christ, nobody else, neither my job, neither my finance, neither my relationship, nothing. Christ is my source. ಸೊ ಕ್ರಿಸ್ತ ಯೇಸು ನನ್ನ ಮೊದಲನೆಯ ಆದ್ಯತೆಯಾಗಿದೆ. ಅವರು ನನ್ನ ಮೂಲವಾಗಿರುವುದರಿಂದ ನನ್ನ ಉದ್ಯೋಗ ಆಗ್ಲಿ, ಹಣಕಾಸಾಗ್ಲಿ, ಆಸ್ತಿ ಪಾಸ್ತಿ ಆಗ್ಲಿ, ವ್ಯಕ್ತಿಗಳಾಗ್ಲಿ ಯಾರು ಕೂಡ ನನ್ನ ಮೂಲ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. Nagendra is coughing. ಹೌದು, ನಾಗೇಂದ್ರ ಜಸ್ಟ್ ಇವರು ಸಂಪೂರ್ಣವಾಗಿ ಜಸ್ಟ್ ಕೆಮ್ತಾ ಇದಾರೆ, sneezing, ಸೀನ್ತಾ ಇದಾರೆ, ಗಂಟ್ಲು ಗುರುಗುರು ಆಗ್ತಾ ಇದೆ. coming from all different places and sitting here next to you, rubbing. ಇವರು ಎಲ್ಲ ರಾಷ್ಟ್ರದ ಎಲ್ಲಾ ಕಡೆಗಳಲ್ಲಿ ಹೋಗಿ ಎಲ್ಲಾ ಕಡೆ ಏನೇನ್ ಮಾಡ್ಕೊ ಬಂದಿದಾರೆ ಗೊತ್ತಿಲ್ಲ. ನಿನ್ ಪಕ್ಕದಲ್ಲಿ ಕುಳಿತುಕೊಂಡು ಈಗ ನಿನ್ ಪಕ್ಕದಲ್ಲಿ ಕುಳಿತುಕೊಂಡು ನಿನ್ ಭುಜ ಟಚ್ ಮಾಡ್ತಾರೆ. When Christ is your source, ನನಗೆ ಕ್ರಿಸ್ತರು ಮೂಲವಾಗಿರುವಾಗ it does not depend what COVID is talking to you. ಸೊ ಈ ರೀತಿಯ ಕೋವಿಡ್ ಆ ದುರಾತ್ಮ ನನ್ನೊಂದಿಗೆ ಏನೇ ಮಾತಾಡುತ್ತಿದ್ರು ಕೂಡ what you are talking to COVID is what matters. ಸೊ ಆ ಕೋವಿಡ್ ನನ್ನ ಜೊತೆ ಏನ್ ಮಾತಾಡ್ತದೋ ಅದು ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ. ನಾನು ಕೋವಿಡ್ ಯಾವ ತರ ಪ್ರತಿಕ್ರಿಯೆ ತೋರ್ತೇನೆ. Many people died because they allowed COVID to talk and dictate terms. ಸೊ ಖಂಡಿತವಾಗಿಯೂ ಅನೇಕ ಮಕ್ಕಳೊಂದಿಗೆ ಕೋವಿಡ್ ಮಾತನಾಡಿ ಕೋವಿಡ್ ಅವ್ರಿಗೆ ಏನೇನು ಆಗುತ್ತೆ ಎಂಬುದಾಗಿ ಪ್ರಕಟಪಡಿಸಿದ್ರಿಂದ ಅವ್ರು ನಷ್ಟಪಟ್ಟು They allowed the doctors' words to dictate their life. ಸೊ ತಮ್ಮ ಜೀವಿತವನ್ನ ವೈದ್ಯರ ನುಡಿಗಳ ಮೂಲಕ ಅವರು ಅದನ್ನ ಅರಿತುಕೊಳ್ಳಿಕ್ಕೆ ಪ್ರಯತ್ನ But those who trust in the love of God, ಆದ್ರೆ ಯಾರು ದೇವರ ಪ್ರೀತಿಯಲ್ಲಿ ದೃಢ ಭರವಸೆ ಇಟ್ಟಿದ್ದಾರೋ they do not allow anything to dictate terms. ಸೊ ಯಾರು ದೇವರ ಪ್ರೀತಿಯ ಕಡೆ ಮಾತ್ರ ಗಮನ ಕೊಟ್ಟಿದ್ದಾರೋ ಅಂತವರು ಯಾವ ಕಾರಣಕ್ಕೂ Tell me honestly, ಸುತ್ತಮುತ್ತಲ ಪರಿಸ್ಥಿತಿಗಳು ಅವ್ರ ಮೇಲೆ ಯಾವುದೇ ಪರಿಣಾಮ ಬೀರ್ಲಿಕ್ಕೆ ಸಾಧ್ಯವಿಲ್ಲ. Tell me honestly, how many people practice Philippians chapter 4:8? ಸೊ ನಮ್ಮಲ್ಲಿ ಎಷ್ಟು ಮಂದಿ ಫಿಲಿಪ್ಪರಿಗೆ ಬರೆದ ಪತ್ರ 4ನೇ ವಾಕ್ಯ 8 ನಾವು ಅಭ್ಯಾಸ Just put ಮಾಡ್ತಿದ್ದೇವೆ. it again, Baba, and read it in your Kannada. ಕನ್ನಡ ಕ್ಲಿಕ್ ಮಾಡಿ ಬದ. ಕಡೆಯದಾಗಿ ಸಹೋದರರೇ, ಸತ್ಯವಾದವುಗಳು 8. ಕಡೆಯದಾಗಿ ಸಹೋದರರೇ, ಸತ್ಯವಾದವುಗಳು ಯಾವುವು, ಪ್ರಾಮಾಣಿಕವಾದವುಗಳು ಯಾವುವು, ನ್ಯಾಯವಾದವುಗಳು ಯಾವುವು, ಶುದ್ಧವಾದವುಗಳು ಯಾವುವು,
ಪ್ರೀತಿಕರವಾದವುಗಳು ಯಾವುವೋ, ಮಾನ್ಯವಾದವುಗಳು ಯಾವುವೋ ಅವುಗಳನ್ನು ಮತ್ತು ಸದ್ಗುಣವನ್ನು ಸ್ತುತ್ಯವಾದುದನ್ನ ಯೋಚಿಸಿರಿ. ಯಾವೋ 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 ಹಸ್ಬೆಂಡ್ ಗಂಡ ಗಂಡಿ, ಯಾವೋ ಮಗಲ, ಯಾವೋ ಕಾಶ, ಯಾವೋ ಜಾಬ, ಯಾವೋ ಡಾಕ್ಟರ ಲಾಯರ, ಯಾವೋ ಸಿಕ್ನೆಸ್, ಯಾವೋ 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 ಯಾವುದನ್ನ ಆಲೋಚನೆ ಮಾಡ್ತಿದ್ದೇವೆ? ಹಣಕಾಸು ಏನ್ ಹೇಳ್ತೋ ಅದನ್ನ, ಅಥವಾ ಗಂಡ ಏನ್ ಹೇಳ್ತಾರೋ ಅದನ್ನ, ಮಕ್ಕಳು ಏನ್ ಹೇಳ್ತಾರೋ ಅದನ್ನ, ಪರಿಸ್ಥಿತಿ ಏನ್ ಹೇಳ್ತೋ ಅದನ್ನ, ಕೋವಿಡ್ ಏನ್ ಹೇಳ್ತೋ ಅದನ್ನ, ಕೆಮ್ಮು ಏನ್ ಹೇಳ್ತೋ ಅದನ್ನ, ಯಾವುದನ್ನ ಪ್ರಿಯರೇ ನಾವು ಆಲೋಚನೆ ಮಾಡ್ತಾ ಇದ್ದೇವೆ? The one whose ಯಾವೋ is Christ. ಸೊ ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂತಂದ್ರೆ ಕ್ರಿಸ್ತ ಯೇಸುವಿನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ಬೇಕು. Thinking on his word, that is the truth. ಸೊ ಸತ್ಯವಾದವನ್ನ ಆಲೋಚಿಸಿರಿ ಎಂಬುದಾಗಿ ಹೇಳುವಾಗ ಪ್ರಭು ಯೇಸು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನ ಆಲೋಚನೆ Such ಮಾಡುವಂಥದ್ದು. a person experiences the love of God ಆ ವ್ಯಕ್ತಿಯಾಗಿದ್ದಾನೆ ಯೇಸುವಿನ ಪ್ರೀತಿಯನ್ನು ಅನುಭವಿಸುವಂಥದ್ದು. because he understands God is for me, not against me. ಸೊ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ ದೇವರು ನನ್ನ ಪರವಾಗಿದ್ದಾರೆ, ನನ್ನ ವಿರೋಧಿ ಅಲ್ಲ ಎಂಬುದಾಗಿ. And because he's for me, he fights the battle for me. ಸೊ ಅವರು ನನ್ನ ಪರವಾಗಿರೋದ್ರಿಂದ ಈ ಯುದ್ಧವನ್ನ ಅವರು ನನ್ನ ಪರವಾಗಿ ಅವರು ಮಾಡ್ತಾರೆ ಎಂಬುದಾಗಿ. He fights my battle or he has fought my battle. ಸೊ ಅವರು ನನ್ನ ಪರ ಯುದ್ಧವನ್ನು ಮಾಡ್ತಾರ, ಈ ಯುದ್ಧವನ್ನು ಮಾಡಿದಾರ. He has fought the battle for me. ಅವರು ಈಗಾಗಲೇ ಆ ಯುದ್ಧವನ್ನು ಮಾಡಿದ್ದಾರೆ. Now I am fighting to take my inheritance. ಸೊ ಅವರು ಯುದ್ಧವನ್ನು ಮಾಡಿ ನನಗೆ ಏನನ್ನ ಪಿತ್ರ ಸೊತ್ತ ಕೊಟ್ಟಿದ್ದಾರೋ ಆ ಪಿತ್ರ ಸೊತ್ತನ್ನ ನಾನು ಯಾವ ಕಾರಣಕ್ಕೂ ಸೈತನ್ ಕದ್ಕೊಂಡು ಹೋಗದಂತೆ ಅದನ್ನ ನನ್ನದಾಗಿ ಹೊಂದಿಕೊಳ್ಳಿಕ್ಕಾಗಿ ನಾನು ಯುದ್ಧ ಮಾಡಬೇಕಾಗಿದೆ. So this lady was sharing with me and she was saying, I am enjoying this life. ಸೊ ಆ ಸಹೋದರಿ ಮಧ್ಯ ಹೇಳ್ತಾ ಇದಾರೆ, ಹೌದು ನಾನು ಈ ಜೀವಿತವನ್ನ ಯಥೇಚ್ಛವಾಗಿ ಆನಂದ ಭರಿತವಾಗಿ ಅನುಭವಿಸ್ತಾ ಇದ್ದಾನೆ. So I told her, say, you make that vision and say, my husband and me are back again, but not the foolish husband, the wise husband. ಸೊ ಈಗ Foolish man is the person who makes decision on the world system, and don't you take the foolish husband with you, let him get into the garden like the prodigal son, he has to come back. And Lord, till he comes back, give him a good lesson. ಸೊ ಖಂಡಿತವಾಗಿಯೂ ನಾನು ಮತ್ತು ಈಗ ನನ್ನ ಪತಿ ಒಂದಾಗಿದ್ದೇವೆ. ಜಸ್ಟ್ ಯಾವ ಪತಿ? ಜಸ್ಟ್ ಲೋಕದಲ್ಲಿ ಬುದ್ಧಿಹೀನಾಗಿ ವರ್ತಿಸುವಂತ ಪತಿಯಲ್ಲ, ಬದಲಾಗಿ ಈಗಾಗಲೇ ಆ ಬುದ್ಧಿಹೀನರಾಗಿರುವಂತಹ ಆ ಪತಿಯನ್ನ ಏದೇನ್ ತೋಟದ ಒಳಗಡೆ ಕರ್ಕೊಂಡು ಬಂದು ಆ ಏದೇನ್ ತೋಟದಲ್ಲಿ ಪರಿಪೂರ್ಣವಾಗಿ ಬದಲಾವಣೆ ಆಗಿರುವಂತಹ ಪತಿಯೊಂದಿಗೆ ನಾನು ಒಂದಾಗಿದ್ದೀನಿ ಎಂಬುದಾಗಿ ಆಲೋಚಿಸಿರಿ. So when I hear from somebody, somebody has got into trouble, I start laughing. I say, very good, very good, very good. ಸೊ ಈಗ ಯಾರಾದ್ರೂ ಸಮಸ್ಯೆಲಿರುವ ವ್ಯಕ್ತಿಗಳು ನೋಡೋದಾದ್ರೆ ಈ ಸಮಯ ಒಂದು ಒಳ್ಳೆ ಸಮಯ ಎಂಬುದಾಗಿ ನಾನು ಆನಂದ ಪಡ್ತೇನೆ. So I will not pray, Lord, get him out of trouble. ಸೊ ನಾನು ಯಾವ ಕಾರಣಕ್ಕೂ ನನಗೆ ಯಾರೋ ತೊಂದರೆ ಕೊಟ್ರೆ ಈ ಸಮಸ್ಯೆಯಿಂದ I will pray, Lord, like the prodigal son came to his senses, get this person into senses that he will come back into the kingdom of God. ಸೊ ಖಂಡಿತವಾಗಿಯೂ ಆ ವ್ಯಕ್ತಿ ದುಂದುಗರ ಮಗನಂತೆ ಆತನು ಹಿಂದಿರುಗಿ ಬಂದು ತಂದೆಯ ಪ್ರಸನ್ನತೆಗೆ ಬಂದು ತಂದೆಯ ಪ್ರೀತಿಯನ್ನ ಅನುಭವಿಸ್ಲಿಕ್ಕಾಗಿ ಎಂಬುದಾಗಿ ನಾನು ಆನಂದ ಪಡ್ತೇನೆ, ಪ್ರಾರ್ಥಿಸ್ತೇನೆ. So that he gets into a relationship with you. ಆ ವ್ಯಕ್ತಿಯು ನಿಮ್ಮೊಂದಿಗೆ ಒಂದು ಅನ್ಯೋನ್ಯತೆ ಬಾಂಧವ್ಯವನ್ನು ಬೆಳೆದುಕೊಳ್ಳಬೇಕು. So that he begins to get the taste of the love of God. ಸೊ ನಿಮ್ಮೊಂದಿಗೆ ಸಂಪರ್ಕವನ್ನು ಹೊಂದಿ ದೇವರ ಪ್ರೀತಿಯನ್ನ ಆತನು ಅನುಭವಿಸಬೇಕು. And that taste of God brings the change in him permanently. It's not now that he has come and got the blessing, but he has got no relationship with the blessing. ಖಂಡಿತವಾಗಿಯೂ ಆ ವ್ಯಕ್ತಿ ದೇವರ ಪ್ರೀತಿಯನ್ನ ಅನುಭವಿಸಿ ಆತನು ಯಾವ ಕಾರಣಕ್ಕೂ ಆಶೀರ್ವಾದವನ್ನ ರುಚಿಸುವಂತದ್ದಲ್ಲ, ಬದಲಾಗಿ ಆಶೀರ್ವೈತರಾದಂತಹ ದೇವರ ಪ್ರೀತಿ ರುಚಿಸುವಂತದ್ದು. So when the parents see their child in trouble, what's the first thing they pray? Lord, like the prodigal son, bring him to senses, or Lord, please heal him. God, please get him out of trouble. Wrong prayer. ಸೊ ಖಂಡಿತವಾಗಿಯೂ ತಂದೆ ತಾಯಿಗಳು ತಮ್ಮ ಮಕ್ಕಳು ಯಾವ್ದಾದ್ರು ಒಂದು ರೋಗದ ಅವಸ್ಥೆಯಲ್ಲಿರುವಾಗ ಅವರು ಏನಂತ ಪ್ರಾರ್ಥನೆ ಮಾಡ್ತಾರೆ? ಜಸ್ಟ್ ನನ್ನ ಮಕ್ಕಳು ದುಂದುಗಾರ ಮಗನಂತೆ ಈಗ ಹಿಂದಿರುಗಿ ತಂದೆ ಬಳಿಗೆ ಬರಲಿ ಎಂಬುದಾಗಿನ, ತಂದೆಯ ಪ್ರೀತಿಯನ್ನು ಅನುಭವಿಸಲಿ ಎಂಬುದಾಗಿನ, ಅಥವಾ ಈ ರೋಗದಿಂದ ಬಿಡುಗಡೆ ಕೊಡು ಎಂಬುದಾಗಿನ. If we had not tasted the love of God, we wouldn't have been sitting here. ಖಂಡಿತವಾಗಿಯೂ ಪ್ರಿಯರೇ, ನೀವು ದೇವರ ಪ್ರೀತಿಯನ್ನ ಅನುಭವಿಸದೆ ಹೋಗಿದ್ರೆ ನೀವು ಯಾರು ಕೂಡ ನೀವು ಈ ರೀತಿ ಕೂತ್ಕೊಳ್ಳಕ್ ಸಾಧ್ಯವಾಗ್ತಿರ್ಲಿಲ್ಲ, ನಾವು ಕೂಡ ನಿಮ್ ಮುಂದೆ ಕೂತ್ಕೊಳ್ಳಕ್ ಸಾಧ್ಯವಾಗ್ತಿರ್ಲಿಲ್ಲ. Praise God. Praise God. Everybody want God walking with them. ಸೊ ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ
ದೇವರು ನನ್ನೊಂದಿಗೆ ಮುನ್ನಡೆಯಬೇಕೆಂಬುದಾಗಿ ಪ್ರತಿಯೊಬ್ಬರು ಕೂಡ ಬಯಸ್ತೀರಿ. And look how you get the ninth. How do you get God walking with you? ಈಗ ನೋಡೋಣ 9ನೇ ವಾಕ್ಯವನ್ನ, ದೇವರು ಯಾವ ರೀತಿ ನನ್ನೊಂದಿಗೆ ಮುನ್ನಡಿತಾರೆ ಎಂಬುದಾಗಿ. Look at that, Philippians 4:9. How do you get God walking with you? ಸೊ ಈಗ ನೋಡೋಣ ದೇವರು ನನ್ನೊಂದಿಗೆ ಹೇಗೆ ನಡೀತಾರೆ ಎಂಬುದಾಗಿ. How do you get God walking with you? Those things which you have both learned and received and heard and seen in me, pray about it. Pray about it or do it. Pray about it or do it. ಸೊ ಇಲ್ಲಿ ಏನ್ ಹೇಳ್ತದೆ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ ಅಂತ ಇದೆಯಾ ಅಥವಾ ಪ್ರಾರ್ಥಿಸುತ್ತಾ ಬನ್ನಿರಿ ಎಂಬುದಾಗಿದೆಯಾ? Which one are we special? Which one are we expert in? ಸೊ ಇಲ್ಲಿ ನೋಡಿ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ ಇದೆಯಾ, ಅದಕ್ಕಾಗಿ ಪ್ರಾರ್ಥಿಸುತ್ತಾ ಬನ್ನಿರಿ ಎಂಬುದಾಗಿದೆಯಾ? Which one? ಆದ್ರೆ ನಾವು ಯಾವುದನ್ನು ಮಾಡ್ತಾ ಇದ್ದೇವೆ? ಪ್ರಾರ್ಥಿಸ್ತಾ ಇದೀವ ಅಥವಾ ಕಾರ್ಯರೂಪದಲ್ಲಿ ಮಾಡ್ತಾ ಇದೀವ? Most of the people, their focus is on praying. ಸೊ ಅನೇಕ ಮಕ್ಕಳ ಗಮನ ಬಂದು ಯಾವಾಗ್ಲೂ ಕೂಡ ಪ್ರಾರ್ಥನೆ ಕಡೆ ಇರ್ತದೆ. Many people start accusing me that he is telling not to pray. Listen. You are doing the word of God is your prayer. ಪ್ರಿಯರೇ, ಅನೇಕರು ಹೇಳ್ತಾರೆ, ಇವರ ಇದರಲ್ಲಿ ಪ್ರಾರ್ಥನೆಗೆ ಆದ್ಯತೆ ಇಲ್ಲ, ಪ್ರಾರ್ಥನೆ ಮಾಡಬೇಡಿ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ. ಇಲ್ಲ, ತಪ್ಪ ತಿಳ್ಕೊಳ್ಬೇಡಿ. ನೀವು ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನ ಮಾಡುವಂತದ್ದಾಗಿದೆ ಪ್ರಾರ್ಥನೆ. Your prayer must make you do it. ನಿಮ್ಮ ಪ್ರಾರ್ಥನೆಯು ದೇವರ ವಾಕ್ಯದ ಪ್ರಕಾರ ಕಾರ್ಯ ಮಾಡಲಿಕ್ಕೆ. If your prayer is not making you do it, the Lord says you will get nothing from God. ಸೊ ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಪ್ರಾರ್ಥನೆಯು ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನ ಕೈಗೊಂಡು ನಡೀಲಿಕ್ಕೆ ಮಾಡಲಿಕ್ಕೆ ಶಕ್ತವಾಗದೆ ಹೋದ್ರೆ ನಿಮ್ಮ ಪ್ರಾರ್ಥನೆಯಿಂದ ದೇವರಿಂದ ಏನನ್ನು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. When you are not doing it, you are not experiencing the love of God. You get into worry and doubt. ಸೊ ನೀವು ಕಾರ್ಯಗಳನ್ನ ಮಾಡದೆ ಹೋದ್ರೆ ನೀವು ಖಂಡಿತವಾಗಿಯೂ ನೀವು ಚಿಂತೆಗೆ ಒಳಗಾಗ್ತೀರಿ, ಭಯಕ್ಕೆ ಒಳಗಾಗ್ತೀರಿ. And James chapter 1:5 onward says, if you are a person like that, double-minded, moving this side, that side, and doubting, such a person will get nothing from God. ಸೊ ನೀವು ಈ ರೀತಿಯ ದ್ವಂದ್ವ ಮನಸ್ಸನ್ನ, ಎರಡು ಮನಸ್ಸುಳ್ಳದ ವ್ಯಕ್ತಿಗಳಾಗಿ ಎಡಕ್ಕೆ ಬಲಕ್ಕೆ ಆ ಕಡೆ ಈ ಕಡೆ ಓಲಾಡುವುದಾದ್ರೆ ಖಂಡಿತವಾಗಿಯೂ ಸಮುದ್ರದ ಅಲೆಗಳ ಬಡಿತಕ್ಕೆ ಸಿಲುಕಿದಂತಹ ಒಂದು ದೋಣಿಯಂತೆ ನೀವಿರ್ತೀರಿ. ಯಾವ ಕಾರಣಕ್ಕೂ ನೀವು ದೇವರ ಪ್ರೀತಿಯನ್ನ, ದೇವರ ಪ್ರಸನ್ನತೆ ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೋಬರ ಗ್ರಂಥ 1ನೇ ಅಧ್ಯಾಯ 5-6 ನೋಡೋದಾದ್ರೆ. Praise God. Praise God. Thank you, Jesus. Thank you, Jesus. So write down. We should desire to comprehend with all saints to have so much knowledge as saints are allowed to have in this world. The dimension of redeeming love are admirable. The dimension of redeeming love are admirable. That is the breadth and length and depth and height. The Apostle Paul
designs to show us the exceeding greatness of the love of Christ. The unsearchable riches of his love. The unsearchable riches of his love, which is higher than the heavens, which is higher than the heaven, deeper than hell, longer than the earth, broader than the sea. Next paragraph. By the breadth of it, we may understand the extent of it to all ages, nations, and ranks of men, by the length of it, its continuance, from everlasting to everlasting, by the depth of it, in stooping to the lowest condition, with the design to relieve and save those who have sunk, relieve and save those who have sunk into the depths of sin, and misery by its height, God raising us up to the heavenly happiness and glory. Next paragraph. We should desire to comprehend this love. It is the character of all the saints. That they do so, for they have a complacency and a confidence in the love of Christ. That they all have a complacency and a confidence in the love of Christ.
Praise God. Praise God. Hello. Praise God. Class ನಡೀತದೆ, class. Praise God. Praise God. So we should all desire to comprehend with all saints that we all receive the knowledge that comes from the word of God. ನಾವೆಲ್ಲರೂ ಕೂಡ 18. ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಪರಿಶುದ್ಧರೊಂದಿಗೆ ನಮ್ಮ ಪ್ರೀತಿಯ ಉದ್ದ ಅಗಲ ಮತ್ತು ಆಳ ಎತ್ತರವನ್ನ ನಾವು ಗ್ರಹಿಸಿಕೊಳ್ಬೇಕೆಂಬ ನಾವೆಲ್ಲರೂ ಕೂಡ ಬಯಸ್ತೇವೆ. So we are all living in this world. ನಾವು ಈ ಲೋಕದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ. And let's take an example of Paul. ಉದಾಹರಣೆಗೆ ಸಂತ ಪೌಲರ ಉದಾಹರಣೆ ತೆಗೆದುಕೊಳ್ಳೋಣ. As long as he did not know Christ, ಅವರಿಗೆ ಕ್ರಿಸ್ತ ಯೇಸುವಿನ ಅರಿವು ಇಲ್ಲದೆ ಇರುವಂತ ನಿಮಿಷದವರೆಗೂ he was a Pharisee of the Pharisees, ಅವರು ಫರಿಸಾಯರಲ್ಲಿ ಒಬ್ಬ ಫರಿಸಾಯನಾಗಿದ್ದ. living under the law of Moses. ಮೋಶೆಯ ಧರ್ಮಶಾಸ್ತ್ರದ ಅಧೀನದಲ್ಲಿ ಜೀವಿಸ್ತಾ ಇದ್ದ. There was no mercy for anybody. ಯಾರ ಮೇಲೂ ಕೂಡ ಯಾವುದೇ ದಯೆ ಕರುಣೆ ಇರಲಿಲ್ಲ. There was no forgiveness for anybody. ಯಾರ ಮೇಲೂ ಕೂಡ ಅವರು ಕ್ಷಮಾಪಣೆ ಕೊಡ್ತಾ ಇರಲಿಲ್ಲ. Use the word of God as a rod to punish everybody who made mistakes. ಸೊ ಯಾರು ತಪ್ಪು ಮಾಡ್ತಾರೋ, ತಪ್ಪು ಮಾಡಿದವರು ಎಲ್ಲರೂ ಕೂಡ ಧರ್ಮಶಾಸ್ತ್ರದ ಆ ಆಜ್ಞೆಗಳನ್ನ, ಆ ವಾಕ್ಯಗಳನ್ನ ತೆಗೆದುಕೊಂಡು ಅವರು ಚೆನ್ನಾಗಿ ಅವರಿಗೆ ಬಾರಿಸುವಂತ ರೀತಿಯಲ್ಲಿ ಬೋಧನೆ ಮಾಡ್ತಾ ಇದ್ರು. But the same man encountered Jesus on the way to Damascus. ಆದ್ರೆ ಇದೇ ವ್ಯಕ್ತಿಯು ದಮಸ್ಕಸ್ಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಕ್ರಿಸ್ತ ಯೇಸುವಿನೊಂದಿಗೆ ಸಂಬಂಧವನ್ನ where he wanted to persecute the church and bring many more into the prison. ಸೊ ಆತನು ಹೋಗುತ್ತಿದ್ದುದು ಕ್ರೈಸ್ತ ವಿಶ್ವಾಸಿಗಳನ್ನ ಸದೆ ಬಡಿದು ಅವರನ್ನ ಸೆರೆಮನೆಗೆ ಹಾಕ್ಲಿಕ್ಕಾಗಿ ಹೋಗ್ತಾ ಇದ್ದ. Give punishment to those who have left the Jewish law and following Christ. ಸೊ ಯಹೂದ್ಯ ಸಂಪ್ರದಾಯಗಳನ್ನ, ಯಹೂದ್ಯ ಧರ್ಮವನ್ನ ಬಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸಲು ಬಂದಿರುವಂತ ವ್ಯಕ್ತಿಗಳನ್ನ ಅವನು ಚಿತ್ರಿಸಿಕೊಡ್ತಾ ಇದ್ದ. Praise God. ಆದ್ರೆ so in all this, when he encountered Jesus, Paul, who was Saul, made 2 decisions. ಸೊ ಈ ಯೇಸು ಕ್ರಿಸ್ತರೊಂದಿಗೆ ಆ ಒಂದು ನಿಕಟವಾದ ಒಂದು ಅನ್ಯೋನ್ಯತೆಯನ್ನ ಯಾವಾಗ ಆ ಸ್ಪರ್ಶನ ಅನುಭವಿಸಿದ್ರು, ತದನಂತರ ಆಗಬೇಕಾದ ಮೊದಲು ಸೌಲನು 2 ನಿರ್ಧಾರಗಳನ್ನು ತೆಗೆದುಕೊಂಡ್ರು. He began to understand ಆತನು the person of Jesus as his Lord God and Savior. ಸೊ ಪ್ರಭು ಯೇಸುವನ್ನ ಅರಿತುಕೊಂಡು ಅವರನ್ನ ತನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ಆಯ್ಕೆ ಮಾಡಿಕೊಂಡ್ರು. He began to understand the love of God because God forgave him of all his actions. ಸೊ ಅಷ್ಟು ಮಾತ್ರವಲ್ಲ, ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ಅವರ ತಪ್ಪುಗಳೆಲ್ಲವನ್ನು, ಅವರು ಪಾಪ ಮಾಡಿರುವ ತಪ್ಪುಗಳೆಲ್ಲವೂ ಕೂಡ ಕ್ಷಮಿಸಿದ್ದಾರೆ ಎಂಬುದಾಗಿ ಅವ್ರ ಪ್ರೀತಿಯನ್ನು ಅರಿತುಕೊಂಡ್ರು. Instead of God killing him for killing so many Christians, ಸೊ ಅನೇಕ ಕ್ರೈಸ್ತ ವಿಶ್ವಾಸಿಗಳನ್ನ ಕೊಲೆ ಮಾಡಿದಕ್ಕೆ ಅನುಗುಣವಾಗಿ ಜಸ್ಟ್ ಪೌಲರನ್ನ ಕೊಲೆ ಮಾಡದೆ God forgave him unconditionally. ದೇವರು ಆತನನ್ನ ಕ್ಷಮಿಸಿ ಯಥೇಚ್ಛ ಪ್ರೀತಿ ಮಾಡಿದ್ರು. And Paul experienced the redeeming love of Christ. ಸೊ ಆಗ ಪೌಲರು ಕ್ರಿಸ್ತ ಯೇಸುವಿನ ಮುಖಾಂತರ ಬಿಡುಗಡೆ ಹೊಂದಿರುವಂತಹ ದೈವ ಪ್ರೀತಿಯನ್ನು ಅನುಭವಿಸಿದ್ರು. And the second thing that he lived all his life is, Christ, tell me what can I do for you now. ಸೊ ಇನ್ನು ಮುಂದೆ ನಾನು ಕ್ರಿಸ್ತ ಯೇಸುವಿಗಾಗಿ ಜೀವಿಸಬೇಕು, ಅದಕ್ಕೋಸ್ಕರ ಪ್ರಭುವೇ ನಾನು ನಿಮಗೋಸ್ಕರ ಏನನ್ನ ಮಾಡಬೇಕೆಂಬುದಾಗಿ ಕೇಳ್ತೀರಿ ಎಂಬುದಾಗಿ. So there were 2 questions. ಅಲ್ಲಿ 2 ಪ್ರಶ್ನೆಗಳಿವೆ. Who are you, Lord? ನೀವು ಪ್ರಭುವೇ, ನೀವು ಯಾರಾಗಿದ್ದೀರಿ? And what can I do for you? ನಾನು ನಿಮಗೋಸ್ಕರ ಏನನ್ನ ಮಾಡಬೇಕು. So who are you, Lord? ನೀವು ಯಾರಾಗಿದ್ದೀರಿ ಪ್ರಭುವೇ? This same man who was a Pharisee, ಸೊ ಸ್ವತಃ ಫರಿಸಾಯನಾಗಿದ್ದಂತ ಈತನು now by his relationship with the Holy Spirit, ಈಗ ಪವಿತ್ರಾತ್ಮರೊಂದಿಗಿನ ಆ ಸಂಬಂಧದ ಮೂಲಕ began to understand the teachings of Christ. ಸೊ ಕ್ರಿಸ್ತ ಯೇಸುವಿನ ಬೋಧನೆಯನ್ನ ಗ್ರಹಿಸಿಕೊಳ್ಳಲಿಕ್ಕೆ ಆರಂಭಿಸಿದ್ರು.
So from the law of Moses, he moved on to the law of Christ, which is grace, mercy, and truth. ಸೊ ಧರ್ಮಶಾಸ್ತ್ರದ ನಿಯಮದ ಅಧೀನತೆಯಿಂದ ಬಿಡುಗಡೆ ಹೊಂದಿ ಕ್ರಿಸ್ತ ಯೇಸುವಿನ ಪ್ರೀತಿ, ದಯೆ, ಕರುಣೆಯ ಆ ನಿಯಮಗಳ ಅಧೀನಕ್ಕೆ ಬಾಧಿಸ್ತರಾದರು. He began to realize that all the faults that he had done, God had cancelled every one of them, and God declared him justified, and God loves him in spite of the wrong performance of his life. ಸೊ ಈವನ್ ತಾನು ಹಿಂದೆ ಮಾಡಿದಂತಹ ಎಲ್ಲ ಪಾಪಗಳಿಗೋಸ್ಕರ ದೇವರು ಯಾವುದೇ ಶಿಕ್ಷೆಯನ್ನು ಕೊಡದೆ ಬದಲಾಗಿ ಅದೆಲ್ಲವನ್ನ ಕ್ಷಮಿಸಿ ಈಗ ಅವರ ಶಿಕ್ಷೆಯನ್ನ ಏನು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಉಳ್ಳಂತ ವ್ಯಕ್ತಿಯಾಗಿದ್ರು ಅದನ್ನ ಸಂಪೂರ್ಣವಾಗಿ ನಾಶಗೊಳಿಸಿದ್ದಾರೆ. ಈಗ ವಿಶ್ವಾಸದ ಮೂಲಕ ಅವರು ನೀತಿವಂತರಾಗಿದ್ದಾರೆ. ಅವರ ನೀತಿ ಎಂಬುದಾಗಿ ದೇವರು ಕರೆದಿದ್ದಾರೆ. So Saul, by the grace of by the power of the Holy Spirit, experienced the grace of God. ಸೊ ದೇವರ ಆತ್ಮರ ಮೂಲಕ ಸಂತ ಪೌಲರು ದೇವರ ಪ್ರೀತಿಯನ್ನು ಅನುಭವಿಸಿದ್ರು. And began to experience now the redeeming love of God. ಸೊ ಅಷ್ಟು ಮಾತ್ರ ಅಲ್ಲ, ಈಗ ಅವರು ಬಿಡುಗಡೆಯ ಕ್ರಿಸ್ತ ಯೇಸುವಿನ ಆ ಪ್ರೀತಿಯನ್ನ ಅನುಭವಿಸುತ್ತಾ ಇದ್ದಾರೆ. And God gave him his wisdom and knowledge. ಸೊ ದೇವರು ತಮ್ಮ ಜ್ಞಾನವನ್ನ, ತಮ್ಮ ತಿಳುವಳಿಕೆಯನ್ನ ಅವರಿಗೆ ನೀಡಿದ್ರು. Revelation knowledge from God through the Holy Spirit in Christ Jesus. ಕ್ರಿಸ್ತ ಯೇಸುವಿನಲ್ಲಿ ಪವಿತ್ರಾತ್ಮರ ಮೂಲಕ ಪ್ರಕಟಣೆಯ ಜ್ಞಾನವನ್ನು ಕೂಡ ನೀಡಿದ್ರು. And now he found the fourth dimension of God's love. ಸೊ ಆಗ ಅವರು 4 ವಿಧದ ಡೈಮೆನ್ಷನ್ 4 ಉದ್ದ, ಅಗಲ, ಆಳ, ಎತ್ತರ ಅದರ ಆ ಪರಿಪೂರ್ಣತೆಯನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡಿದ್ರು. So the redeeming love of God is admirable. ಸೊ ಬಿಡುಗಡೆ ನೀಡಿದಂತಹ ದೇವರ ಪ್ರೀತಿಯು, so there is the breadth and length, ಓಕೆ, ಅದನ್ನು ಹೊಗಳುವಂತದ್ದು ಪ್ರಶಂಸನೀಯ, depth and height, ಆಳ ಮತ್ತು ಎತ್ತರ, ಉದ್ದ ಮತ್ತು ಅಗಲವಾಗಿದೆ. praise God. Praise God. So Paul decides to show us the exceeding greatness of God's love. ಸೊ ಪೌಲರು ನಮಗೆ ದೇವರ ಯಥೇಚ್ಛವಾದಂತಹ ಅತ್ಯುನ್ನತವಾದಂತಹ ಆ ಪ್ರೀತಿಯನ್ನ ನಮಗೆ ಪ್ರಕಟಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ. So God's unsearchable richness. ಸೊ ದೇವರ ಒಂದು ಹುಡುಕಲಾಗದಂತಹ ಶ್ರೀಮಂತಿಕೆಯನ್ನ, ದೈವ ಪ್ರೀತಿಯ ಶ್ರೀಮಂತಿಕೆಯನ್ನ ನಮಗೆ ಪ್ರಕಟಪಡಿಸಲು ಬಯಸ್ತಾ ಇದ್ದಾರೆ. Hallelujah. Hallelujah. So God filling us with his riches of his glory is God's love. ಸೊ ದೇವರು ತಮ್ಮ ಮಹಿಮೆಯ ಯಥೇಚ್ಛವಾದ ಐಶ್ವರ್ಯವನ್ನ, ಅವರ ಪ್ರೀತಿಯನ್ನು ನಮ್ಮಲ್ಲಿ ನೆಲೆಗೊಳಿಸಿದ್ದಾರೆ. It is God who made the provision to save mankind. ಸೊ ಇದು ದೇವರ ಬಯಕೆಯಾಗಿತ್ತು, ಇಡೀ ಮಾನವಕುಲವನ್ನು ರಕ್ಷಣೆ ಮಾಡುವಂತದ್ದು. It is God's plan and purpose for Jesus to come and take our place on the cross so that we are set free from hell. ಸೊ ದೇವರ ಯೋಜನೆಯಾಗಿತ್ತು, ಪ್ರಭು ಯೇಸು ಕ್ರಿಸ್ತರು ಲೋಕಕ್ಕೆ ಬಂದು ನಮ್ಮ ಶಿಲುಬೆಯ ಆ ಮರಣದ ಸ್ಥಾನವನ್ನು ಅವರು ವಹಿಸಿಕೊಂಡು ಅದರ ಮೂಲಕ ನಾನು ಮತ್ತು ಇಡೀ ಮಾನವಕುಲವು ಕೂಡ ಬಿಡುಗಡೆ ಆಗಬೇಕೆಂಬುದಾಗಿ ದೇವರ ಯೋಜನೆ ಆಗಿತ್ತು. So the love of God is higher than the heaven. ಸೊ ದೇವರ ಪ್ರೀತಿಯು ಪರಲೋಕಕ್ಕಿಂತಲೂ ಮಿಗಿಲಾದದ್ದು, deeper than hell. ಸೊ ನರಕಕ್ಕಿಂತ ಆಳವಾದಂತ ನರಕಕ್ಕಿಂತಲೂ ಮಿಗಿಲಾದದ್ದು, longer than the earth. ಸೊ ಭೂಮಿಗಿಂತಲೂ ಕೂಡ ಉದ್ದವಾದದ್ದು, broader than the sea. ಸಮುದ್ರಕ್ಕಿಂತಲೂ ಅದು ದೊಡ್ಡದಾದದ್ದು. Let me ask you a question. Hitler killed so many Jews. ನಾವು ನೋಡ್ತೇವೆ, ಹಿಟ್ಲರ್ ಎಷ್ಟೋ ಲಕ್ಷಾಂತರ ಜನರನ್ನ ಕೊಲೆ ಮಾಡಿದ. And Hitler committed suicide. ಕೊನೆಗೆ ಹಿಟ್ಲರ್ ಆತನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. But let's say at the last moment he asked Jesus for mercy. ಆದರೆ ಕಡೆಯ ನಿಮಿಷದಲ್ಲಿ ಆ ವ್ಯಕ್ತಿ ಯೇಸುವಿನಲ್ಲಿ ಕ್ಷಮೆಯನ್ನು ಕೇಳಿಕೊಂಡ. What do you think God would do? ಆಗ ದೇವರು ಏನ್ ಮಾಡ್ತಾರೆ ಎಂಬುದಾಗಿ ಆಲೋಚಿಸ್ತೀರಿ. Would God forgive him? ದೇವರು ಆತನ ಕ್ಷಮಿಸ್ತಾರಾ? Would God also give him heaven? ದೇವರು ಆ ವ್ಯಕ್ತಿಗೆ ಖಂಡಿತವಾಗಿಯೂ ಪರಲೋಕವನ್ನ ಕೊಡ್ಲಿಕ್ಕೆ ಸಿದ್ಧರಾಗ್ತಾರಾ? Would God adopt him in the family and give him the citizenship of heaven?
ಸೊ ಹಾಗಾದ್ರೆ ದೇವರು ಆತನನ್ನ ದತ್ತುಪುತ್ರನಾಗಿ ಸ್ವೀಕರಿಸಿಕೊಂಡು ಪರಲೋಕದ ಸಾಮ್ರಾಜ್ಯದ ಪ್ರಜೆಯಾಗಿ ಸ್ವೀಕರಿಸಿಕೊಳ್ಳಿಕ್ಕೆ Would ಸಿದ್ಧ. God still cancel hell for him? ಆತನಿಗಿದ್ದಂತಹ ನರಕವನ್ನ ಸಂಪೂರ್ಣವಾಗಿ ತೆಗೆದಾಕ್ಲಿಕ್ಕಾಗಿ ಅವರು ನಿರ್ಧರಿಸ್ತಾರ. So would that depend on Hitler's action or Jesus' action for Hitler? ಸೊ ಅದು ಅವಲಂಬಿತವಾಗಿರುವಂತದ್ದು ಹಿಟ್ಲರ್ನ ಕಾರ್ಯಕ್ಷಮತೆಯ ಆಧಾರದ ಮೇಲೆನ ಅಥವಾ ಹಿಟ್ಲರ್ನ ಬಗ್ಗೆ ಹಿಟ್ಲರಿಗಾಗಿ ಪ್ರಭು ಯೇಸು ಕ್ರಿಸ್ತರು ಯಾವ ಕಾರ್ಯವನ್ನು ಮಾಡಿದಾರೋ ಅದರ ಮೇಲೆ ಅವಲಂಬಿಸಿಕೊಳ್ಳುವಂತದ್ದು. Only when a person experiences the truth, ಸೊ ಈ ಸತ್ಯವನ್ನ ಒಂದು ವ್ಯಕ್ತಿ ಯಾವಾಗ ಅರ್ಥ ಮಾಡ್ಕೊಳ್ತಾನೋ, then you can realize God's redeeming love, which is not based on our performance, which is based on Christ's performance for us. ಸೊ ನನ್ನ ಕಾರ್ಯಕ್ಷಮತೆಯ ಮೇಲೆ ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಬದಲಾಗಿ ದೇವರು ನನ್ನ ಮೇಲೆ ಕ್ರಿಸ್ತ ಯೇಸು ನನಗೋಸ್ಕರ ಮಾಡಿದ ಕಾರ್ಯದ ಮೂಲಕ ನನ್ನ ಮೇಲೆ ಪ್ರೀತಿಯನ್ನ ವ್ಯಕ್ತಪಡಿಸುವವರಾಗಿದ್ದಾರೆ ಎಂಬುದಾಗಿ ಅರ್ಥಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. The second example we see over there is the breadth of is extended to all ages. The breadth of God's love is extended to all ages. ಸೊ ದೇವರ ಆ ಪ್ರೀತಿಯನ್ನ God's love is extended to all ages. Even before the coming of Christ, right from Adam, it is extended to all ages. ಸೊ ದೇವರು ತಮ್ಮ ಪ್ರೀತಿಯನ್ನ ಹಿಂದೆ, ಈಗ, ಇನ್ನು ಮುಂದೆ ಕೂಡ ಸದಾಕಾಲಕ್ಕೂ ಕೂಡ ಅದನ್ನ ಅರಿಸುವವರಾಗಿದ್ದಾರೆ, ಪ್ರಕಟಪಡಿಸುವವರಾಗಿದ್ದಾರೆ. It is not in a limited span. ಸೊ ಅದು ಯಾವ ಕಾರಣಕ್ಕೂ ಇಂಥ ಸಮಯಕ್ಕೆ ಇಷ್ಟು ಕಾಲಕ್ಕೆ ಮಾತ್ರ ಎಂಬುದಾಗಿರುವಂತದ್ದಲ್ಲ. It is extended to all nations. ಸೊ ಇದು ಎಲ್ಲ ರಾಷ್ಟ್ರಗಳಿಗೂ ಅದನ್ನ ತೋರ್ಪಡಿಸುವಂತದ್ದಾಗಿದೆ. Praise God. Praise God. Hallelujah. And it is also extended to all ranks of man. ಸೊ ಅಷ್ಟು ಮಾತ್ರ ಅಲ್ಲ, ಅವರ ಪ್ರೀತಿಯು ಮನುಷ್ಯನ ಎಲ್ಲ ಸಂತತಿಗೂ, ಎಲ್ಲ ತಲೆತಲಾಂತರಗಳಿಗೂ ಹರಿಸುವಂತದ್ದು. Whether the person is rich or poor. ಸೊ ಒಂದು ವ್ಯಕ್ತಿ ಆತನು ಬಡವನಾಗಿರ್ಬೋದು ಅಥವಾ ಶ್ರೀಮಂತನಾಗಿರ್ಬೋದು. Whether the person is good or bad. ಆ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನಾಗಿರ್ಬೋದು. It is extended to everybody, a total forgiveness, a total mercy. ಸೊ ಪ್ರತಿ ಒಂದು ವ್ಯಕ್ತಿಯು ಕೂಡ ಕ್ಷಮಾಪಣೆಯನ್ನ, ದಯೆಯನ್ನ ತೋರಿಸುವಂತವರಾಗಿದ್ದಾರೆ. And the continuance, and it is continuing. ಸೊ ಇದು ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತದೆ. From everlasting to everlasting. ಸೊ ಅದು ನಿತ್ಯಕ್ಕೂ ಶಾಶ್ವತವಾಗಿರುವಂತದ್ದಾಗಿದೆ. There is no end to God's love. ದೇವರ ಪ್ರೀತಿಗೆ ಎಂದಿಗೂ ಕೊನೆ ಇಲ್ಲ. There is no full stop. ಅಲ್ಲಿ ಯಾವುದಕ್ಕೆ ಪೂರ್ಣ ವಿರಾಮ ಇಲ್ಲ. There is no comma. ಅಲ್ಲಿ ಯಾವುದೇ ಕಾಮ ಇಲ್ಲ. It is an unending God's love for everybody. ಸೊ ಪ್ರತಿಯೊಬ್ಬರಿಗೂ ಕೂಡ ದೇವರ ಪ್ರೀತಿಯು ಸದಾಕಾಲ ಹರಿಯುವಂತದ್ದಾಗಿದೆ. Praise God. Praise God. And it is going right to the bottom to get a person up. ಸೊ ಆ ಪ್ರೀತಿಯು ಒಂದು ವ್ಯಕ್ತಿ ಎಷ್ಟೇ ಆಳದಲ್ಲಿ ಬಿದ್ದು ಹೋಗಿದ್ರು ಕೂಡ, ಬಿದ್ದು ಹೋಗಿರುವ ವ್ಯಕ್ತಿಗಳು ಕೂಡ ಎಷ್ಟೇ ಆಳದಲ್ಲಿದ್ರು ಕೂಡ ಮೇಲೆತ್ತುವಂತದ್ದಾಗಿದೆ. So no matter how much the person has fallen down, ಸೊ ಆ ವ್ಯಕ್ತಿ ಎಷ್ಟೇ ಸಲ ಬಿದ್ದು ಎಷ್ಟೇ ಆಳದಲ್ಲಿದ್ರು ಕೂಡ, but the love of God comes in search of that person. ಆದ್ರೆ ದೇವರ ಪ್ರೀತಿಯು ಆ ವ್ಯಕ್ತಿಯನ್ನು ಹುಡುಕೊಂಡು ಬಂದು ಆಳದಲ್ಲಿರುವ ವ್ಯಕ್ತಿಯನ್ನು ಕೂಡ ಕಟ್ಟೆಬ್ಬಿಸುವಂತದ್ದು. No matter how much he has sunk in the depth of sin. ಸೊ ಆ ವ್ಯಕ್ತಿ ಎಷ್ಟೇ ಆ ಒಂದು ಪಾಪದ ಕೊಳಚೆ ಗುಂಡಿಯಲ್ಲಿ ಆಳವಾಗಿ ಬಿದ್ದಿದ್ರು ಕೂಡ, and misery, ಎಂತ ಭಯಾನಕವಾದ ಸಂದಿಗ್ಧ ಪರಿಸ್ಥಿತಿ, the love of God stoops even deeper than that. ಸೊ ದೇವರ ಪ್ರೀತಿಯು ಇವನ್ ಅದಕ್ಕಿಂತಲೂ ಆಳವಾಗಿ ಹೋಗುವಂತದ್ದು and pushes that person out of the pit. ಆ ವ್ಯಕ್ತಿಗಿಂತಲೂ ಇನ್ನು ಆಳವಾಗಿ ಹೋಗಿ ಆ ವ್ಯಕ್ತಿಯನ್ನ ಕೆಳಗಡೆಯಿಂದ ಮೇಲಕ್ಕೆ ಎತ್ತುವಂತದ್ದಾಗಿದೆ. And introduces him to the heavenly happiness. ಸೊ ಆ ವ್ಯಕ್ತಿಗೆ ಸ್ವರ್ಗೀಯ ಆನಂದವನ್ನ ಪರಿಚಯಿಸಿ, and the person begins to experience the glory of God in his life. ಸೊ ಆ ವ್ಯಕ್ತಿಯು ತನ್ನ ಜೀವಿತದಲ್ಲಿ ದೇವರ ಮಹಿಮೆಯನ್ನ ಅನುಭವಿಸುವಂತೆ ಮಾಡುತ್ತದೆ. Praise God. Praise God. Hallelujah. So no matter what you have done, ನೀವು ಏನೇ ಕಾರ್ಯಗಳನ್ನ ಅಥವಾ ಏನೇ ತಪ್ಪುಗಳು ಮಾಡಿದ್ರು ಪರವಾಗಿಲ್ಲ, no matter who you are, ನೀವು ಯಾರೇ ಆಗಿದ್ರು ಪರವಾಗಿಲ್ಲ, the redeeming love of God is available for you. ಸೊ ಬಿಡುಗಡೆಯ ಪ್ರೀತಿಯು ಸದಾಕಾಲ ನಿಮಗೆ ಲಭ್ಯವಿದೆ. The moment you embrace Jesus and the finished work of Jesus on the cross, ಸೊ ನೀವು ಯಾವಾಗ ಕ್ರಿಸ್ತ ಯೇಸುವಿನೊಂದಿಗೆ
ಆ ಅಂಟಿಕೊಂಡ್ರು, ಅಪ್ಪಿಕೊಂಡ್ರು, ಕ್ರಿಸ್ತ ಯೇಸುವಿನ ಶಿಲುಬೆಯ ಕಾರ್ಯಗಳನ್ನು ಅಪ್ಪಿಕೊಂಡ್ರು, by the works of Jesus, you are set free from everything of your life. ಕ್ರಿಸ್ತ ಯೇಸುವಿನ ಕಾರ್ಯಕ್ಷಮತೆಯ ನಿಮಿತ್ತವಾಗಿ, ಕಾರ್ಯಗಳ ಮೂಲಕವಾಗಿ ನೀವು ಸಂಪೂರ್ಣವಾಗಿ ನಿರಂತರಕ್ಕೂ ಬಿಡುಗಡೆಯನ್ನ ಹೊಂದಿರುವಂತ ಮಕ್ಕಳಾಗಿದ್ದೀರಿ. So we should desire to comprehend this love. ನಾವು ಅದಕ್ಕಾಗಿ ಈ ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳಲು, ಗ್ರಹಿಸಿಕೊಳ್ಳಲು ನಾವು ಬಯಸುವಂತವರಾಗಿದ್ದೇವೆ. So even though Saul, who persecuted the church, ಈವನ್ ಸೌಲನು ದೇವರ ಸಭೆಯನ್ನ ಚಿತ್ರಹಿಂಸೆ ಒಳಪಡಿಸಿದ್ರು, experienced Jesus pushing him out of the pit, ಆದರೆ ಪ್ರಭು ಯೇಸು ಕ್ರಿಸ್ತನ ಆ ಅನುಭವ, ಅವರ ಪ್ರೀತಿಯ ಅನುಭವ, ಆ ಪ್ರೀತಿ ಅವ್ರನ್ನ ಇನ್ನು ಆಳವಾಗಿ ಹೋಗಿ ಅವ್ರನ್ನ ಮೇಲೆ not asking him even one condition, ಯಾವುದೇ ವಿಧವಾದ ಯಾವುದೇ ಒಂದು ಷರತ್ತನ್ನು ವಿಧಿಸದೆ, forgiving him completely, ಆ ಸೌಲನ್ನ ಸಂಪೂರ್ಣ ಕ್ಷಮಿಸಿ, that Paul can raise his hand and say, I have harmed nobody and my hands are clean. ಸೊ ಎಷ್ಟು ಮಟ್ಟಿಗೆ ಆ ಕ್ಷಮಾಪಣೆಯನ್ನ ಕೊಟ್ಟಿದೆ ಅಂತಂದ್ರೆ, ಜಸ್ಟ್ ಪೌಲರು ನಿಂತು ಹೇಳ್ತಾ ಇದಾರೆ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಉಪದ್ರವ ಕೊಟ್ಟಿಲ್ಲ ಎಂಬುದಾಗಿ ಹೇಳುವ ಮಟ್ಟಿಗೆ ಮೇಲ್ಮಟ್ಟ ತೆಗೆದುಕೊಂಡು ಹೋಗಿದೆ. He became the saint ಅವರು ಸಂತರಾಗಿ ಮಾರ್ಪಟ್ರು, because he understood the love of God, ಯಾಕೆಂದ್ರೆ ಅವರು ದೇವರ ಪ್ರೀತಿಯನ್ನ ಗ್ರಹಿಸಿಕೊಂಡಿದ್ರು, because he now had an experience of his own life. ಸೊ ಅವರು ತಮ್ಮ ಸ್ವತಃ ಜೀವಿತವನ್ನ ಅವರು ಅನುಭವಿಸಿದ್ರು. And Paul lived in the confidence in the love of God. ಸೊ ಅವರು ತಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರ ಪ್ರೀತಿಯನ್ನು ವೈಯಕ್ತಿಕವಾಗಿ ಅನುಭವಿಸಿದ್ರು. That kind of confidence in the love of God is enjoying and abiding in the presence of God. ಆ ರೀತಿಯ ದೈವ ಪ್ರೀತಿಯ ಒಂದು ಅನುಭವವು ದೇವರ ಪ್ರಸನ್ನತೆಯನ್ನು ಅನುಭವಿಸಲು, ದೇವರ ಆ ಪ್ರೀತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. What he has experienced by the revelation that he received from God, ಅವರು ದೇವರಿಂದ ಸ್ವೀಕರಿಸಿದಂತಹ ಆ ಒಂದು ಪ್ರಕಟಣೆಯನ್ನು ತಾವು ಅನುಭವಿಸಿದ ಮಾತ್ರವಲ್ಲ, he is today explaining to us, even though he's dead and gone, what he has written, the Holy Spirit, he has written through the power of the Holy Spirit. The Holy Spirit is the author, not Paul. Paul was only the channel who wrote it, but the Holy Spirit is the author. And that author is sitting with you and me right here, right now, and teaching us exactly what Paul experienced, who is the saint. You and I are called to experience the redeeming love of God, that we can put our confidence in the love of God. ಸೊ ಅದೇ ಪೌಲರು ಆ ಪತ್ರಿಕೆಗಳನ್ನ ಬರೆಯುವಾಗ, ಪೌಲರು ಅದು ಬರೆದಿದ್ದಲ್ಲ, ಪೌಲ ಜಾಸ್ ಅದು ಪವಿತ್ರಾತ್ಮರ ಪ್ರೇರಣೆಗೆ ಅನುಗುಣವಾಗಿ ಪವಿತ್ರಾತ್ಮರಿಂದ ಒಂದು ಚಾನಲ್ ಆಗಿ ಮಾರ್ಪಟ್ಟು ಅವರು ಅದನ್ನು ಬರೆದಂತವರು. ಅವರು ಆ ಪ್ರೀತಿಯನ್ನು ಅವರು ಅನುಭವಿಸಿದ ಮಾತ್ರವಲ್ಲ, ಈಗ ಅದರ ಮೂಲ ಕರ್ತೃ ಪವಿತ್ರಾತ್ಮರಾಗಿರೋದ್ರಿಂದ ಈಗಲೂ ಕೂಡ ಆ ವಾಕ್ಯಗಳನ್ನು ಧ್ಯಾನಿಸುವಾಗ ನಾವು ನಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ಅವರು ಪವಿತ್ರಾತ್ಮರು ನಮಗೆ ತಿಳಿಸ್ತಾ ಇದ್ದಾರೆ, ನಾವು ಕೂಡ ಅವರಂತೆಯೇ ಅವರ ಪ್ರೀತಿಯ ಉದ್ದ, ಅಗಲ ಮತ್ತು ಆಳ ಎತ್ತರವನ್ನ ನಾವು ಕೂಡ ಅನುಭವಿಸಿ, ನಾವು ಕೂಡ ನಮ್ಮ ಜೀವಿತದಲ್ಲಿ ವಿಜಯೋತ್ಸವ ಜೀವಿತ ಅನುಭವಿಸಬಹುದು ಎಂಬುದಾಗಿ. And this is what each one are called to experience. ಅದಾಗಿದೆ, ಅದಕ್ಕಾಗಿ ಹೇಗಿದೆ ನಮ್ಮೆಲ್ಲರನ್ನು ಕೂಡ ಕರೆದಿರುವಂತದ್ದು. Now what happens when you do this? ನೀವು ಇದನ್ನ ಮಾಡುವಾಗ ಏನಾಗ್ತದೆ? Write down what happens when you do this. ನೀವು ಇದನ್ನ ಮಾಡುವಾಗ ಏನಾಗ್ತದೆ? You experience the love of God. ನೀವು ದೇವರ ಪ್ರೀತಿಯನ್ನ ಅನುಭವಿಸುವಾಗ ಏನಾಗ್ತದೆ? Now you will discover the right path for your life. ಸೊ ಈಗ ನೀವು ನಿಮ್ಮ ಜೀವಿತಕ್ಕೆ ಸರಿಯಾದ ಮಾರ್ಗವನ್ನು ಕಂಡುಕೊಳ್ತೀರಿ. Now you will allow God to lead you. ಸೊ ಈಗ ನೀವು ದೇವರನ್ನ ನಿಮ್ಮನ್ನು ಮುನ್ನಡೆಸಲು ನೀವು ಅನುಮತಿಯನ್ನ ಮಾರ್ಗವನ್ನ ತೆರೀತೀರಿ. So write down, God shows us the path of our life. ದೇವರು ನಮಗೆ ಅವರ ಮಾರ್ಗವನ್ನು ತೋರಿಸುತ್ತಾರೆ. When we allow him to lead us. ನಾವು ಅವರಿಗೆ ನಮ್ಮನ್ನು ಮುನ್ನಡೆಸಲು ಅನುಮತಿಯನ್ನು ಕೊಟ್ಟಾಗ. When we allow him to lead us. We must abide in the presence of God. We must abide in his presence to receive his direction. ನಾವು ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಲು ಅವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳಬೇಕಾಗಿದೆ. Next line. In his presence is fullness of joy.
In his presence is fullness of joy, and at his right hand are pleasures forevermore. Next line. Are pleasures forevermore, and at his right hand are pleasures forevermore. Next line. Many times people are tempted to sin. Many a times people are tempted to sin because they crave pleasure. However, in God's right hand, however, in God's right hand are pleasures far greater than what sin offers. Next line. As we seek him, we should be aware, that there are also answers in his presence to every challenge we face. And last line, we must be sure we are not so distracted. We must be sure we are not so distracted that we cannot hear a still, soft voice. Let's study it. The redeeming love of God. Yes, put it on the chat, please. Is this topic getting more and more deeper? Yes. Abiding in the presence of God? Yes. So when you abide in love, you are abiding in the presence of God. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಾದರೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀರಿ ಎಂಬುದಾಗಿ. So in the presence of God, God will show you the path of your life. ಸೊ ದೇವರ ಪ್ರಸನ್ನತೆಯಲ್ಲಿ ದೇವರು ನಿಮಗೆ ಬೇಕಾದಂತಹ ಮಾರ್ಗದರ್ಶನ ನೀಡಲಿಕ್ಕೆ ಸದಾಕಾಲ ಸಿದ್ಧರಾಗಿರ್ತಾರೆ. You don't make the choice what you want. ನೀವು ನಿಮಗೆ ಬೇಕಾದಂತಹ ಆಯ್ಕೆಯನ್ನು ನೀವು ಮಾಡಿಕೊಳ್ಳುವಂತದಲ್ಲ. But you make the choice looking into the road map that is the living and abiding word of God. ಸೊ ನೀವು ದೇವರ ವಾಕ್ಯ ಎಂಬ ಮಾರ್ಗವನ್ನ ನೀವು ಕಂಡುಕೊಳ್ಳೋದ್ರ ಮೂಲಕ ನೀವು ಅದರಲ್ಲಿ ಮುನ್ನಡೆಯುವುದು ತುಂಬಾ ಅಮೂಲ್ಯವಾದದ್ದು. Nobody wrote on the chat. Out of 38 people, nobody wrote it. Hema? William? William also did not write it. We are writing notes. So whatever you written, put it on the chat. Or you are writing in your notebook. Okay, write down the first few lines. Okay, whatever you are written, just type one small 2 lines.
So the person who practices the love of God begins to discover the path of God's plan and purpose in your life. I'm just explaining what has been written. Emma, just like write 2 lines, Baba, whatever you have written on your notebook. Brother William, nobody out of the 38, 39? No visible. Okay. When we are in the presence of God, ನಾವು ದೇವರ ಪ್ರೀತಿಯಲ್ಲಿ ಇರುವಾಗ we will discover the right path of our life. ನಮ್ಮ ಜೀವಿತಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ನಾವು ಕಂಡುಹಿಡಿದುಕೊಳ್ಳಬಹುದು. How will God reveal the right path? ಸೊ ಸರಿಯಾದ ಮಾರ್ಗವನ್ನ ದೇವರು ಹೇಗೆ ನಮಗೆ ತೋರ್ಪಡಿಸ್ತಾರೆ? When my mind is stayed on God's written word. ಸೊ ನನ್ನ ಮನಸ್ಸು ಲಿಖಿತಗೊಂಡಿರುವಂತಹ ದೇವರ ಕೇಂದ್ರೀಕರಿಸಿರುವಾಗ I will be able to distinguish between the world system and God's system. ಸೊ ಆಗ ನಾನು ಈ ಲೋಕದ ಹಾದಿಯನ್ನ ಮತ್ತು ದೇವರ ಹಾದಿಯನ್ನ ನಾನು ಸುಲಭವಾಗಿ ಬೇರ್ಪಡಿಸಬಹುದು. The system in the kingdom of God and the system in the world kingdom or the kingdom of darkness. ಸೊ ಅದರಿಂದಾಗಿ ನಾನು ದೇವರ ತತ್ವಗಳನ್ನ ಈ ಲೋಕದ ತತ್ವಗಳನ್ನ ನಾನು ಪರಿಗಣಿಸಿಕೊಳ್ಬಹುದು. So for us to find this path, we must allow God to lead us in our everyday life. ಸೊ ನಾನು ಇದನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ದೇವರು ನನ್ನನ್ನ ಅನುದಿನ ಜೀವಿತದಲ್ಲಿ ಮುನ್ನಡೆಸಲಿಕ್ಕಾಗಿ ನಾನು ಅನುಮತಿಯನ್ನು ಕೊಟ್ಟಾಗ ಮಾತ್ರ. So do we allow God to lead us, or do we put a petition and tell God how you want to be led by what I say? ಸೊ ದೇವರು ನಮ್ಮ ಅನುದಿನ ಜೀವಿತದಲ್ಲಿ ಅವರಿಗೆ ಅವರ ಬಯಕೆಗೆ ತಕ್ಕಂತೆ ನಮ್ಮನ್ನು ಮುನ್ನಡೆಸಲು ಅನುಮತಿ ಕೊಡ್ತೇವ, ಅಥವಾ ನಮ್ಮ ಕೋರಿಕೆಗೆ ಅನುಗುಣವಾಗಿ ಅವರು ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಇಷ್ಟಪಡ್ತೇವ. Let's take an example. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. Paul became blind on the way to Damascus. ಸೊ ದಮಸ್ಕಸ್ಗೆ ಹೋಗುವಂತಹ ಮಾರ್ಗದಲ್ಲಿ ಕ್ರಿಸ್ತನನ್ನ ಸಂಧಿಸಿದಂತಹ ಸಂದರ್ಭದಲ್ಲಿ ಆತನು ಕೂಡನಾಗಿ ಮಾರ್ಪಟ್ಟ. Surely there would have been thoughts telling Saul, you know why you became blind? Because God has punished you and struck you with blindness. ಸೊ ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಆಲೋಚನೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದೇನಂತಂದ್ರೆ ಖಂಡಿತವಾಗಿಯೂ ನಾನು ಇಷ್ಟರ ಮಟ್ಟಿಗೆ ಕ್ರೈಸ್ತ ವಿಶ್ವಾಸಕ್ಕೆ ತೊಂದರೆ ಕೊಟ್ಟಿದ್ರಿಂದ ದೇವರೇ ನನಗೆ ಈ ರೀತಿಯ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ. But the first thing you find about Paul and Saul is he's calling Jesus as my Lord. ಸೊ ಮೊದಲನೇದಾಗಿ ನೋಡಬಹುದು ಸೌಲನು ಪ್ರಭು ಯೇಸುವನ್ನ ಪ್ರಭುವೇ ಎಂಬುದಾಗಿ ಕೂಗಿ ಕರೆದಿದ್ದನ್ನು ನೋಡಬಹುದು. Because the Lord told him, it will be given to you what you must do. On the way to Damascus, God gave him the instruction how he will be given the instruction what he must do for the kingdom of God. ಸೊ ಅಷ್ಟು ಮಾತ್ರ ಅಲ್ಲ, ಪ್ರಭುವೇ ಎಂಬುದಾಗಿ ಕರೆದ ನಂತರ ಥ್ಯಾಂಕ್ ಗಾಡ್ ಅದೇ ಪ್ರಭು ಯೇಸು ಕ್ರಿಸ್ತರು ನೀನು ಇನ್ನು ಮುಂದೆ ಏನ್ ಕಾರ್ಯ ಮಾಡಬೇಕು ಎಂಬುದಾಗಿ ಅದನ್ನ ಅವರು ವ್ಯಕ್ತಪಡಿಸಿದ್ರು. So 3 days he was blind. 3 ದಿನಗಳ ಕಾಲ ಆತನು ಕೂಡನಾಗಿದ್ದ. He neither ate nor drunk. ಅವನು ಯಾವ ಕಾರಣಕ್ಕೂ ತಿನ್ನಲೂ ಇಲ್ಲ ಕುಡಿಲೂ ಇಲ್ಲ. And what was he doing? ಹಾಗಾದ್ರೆ 3 ದಿನಗಳ ಕಾಲ ಏನ್ ಮಾಡ್ತಾ ಇದ್ದ? Asking God to heal him. ಆತನು ತನ್ನ ಕುರುಡಾದ ಕಣ್ಣನ್ನು ಗುಣಪಡಿಸಲು ಕೇಳ್ತಾ ಇದ್ನ. He never asked God to heal him. ಆತನು ಯಾವ ಕಾರಣಕ್ಕೂ ತನ್ನ ಕಣ್ಣುಗಳನ್ನ ಗುಣಪಡಿಸಿಕೊಳ್ಳಿಕ್ಕಾಗಿ ಆತನು He was continuously asking God, what is your instruction for me? What do you want me to do for you? ಸೊ ನಾನು ನಿಮಗೋಸ್ಕರ ಯಾವುದನ್ನ ಮಾಡಬೇಕು, ನೀವು ನನಗೆ ಅದಕ್ಕೆ ಯಾವ ಸಲಹೆಗಳನ್ನ ಕೊಡ್ತೀರೋ ಎಂಬುದಾಗಿ ಅದರ ಕಡೆ ಗಮನ ಕೊಟ್ಟಿದ್ದ. So was Paul asking God, can you please heal me? ಸೊ ಅಲ್ಲಿ ಪೌಲರು ದೇವರ ಬಳಿಯಲ್ಲಿ ದೇವ ನೀವು ನನ್ನನ್ನು ಗುಣಪಡಿಸಬಲ್ಲಿರಾ ಎಂಬುದನ್ನು ಕೇಳಿದ್ರ? Or was he telling God, tell me what do you want me to do for you? ಅಥವಾ ದೇವರಿಗೆ ಪ್ರಭುವೇ ನಾನು ನಿಮಗೋಸ್ಕರ ಏನನ್ನು ಮಾಡಬೇಕೆಂಬುದಾಗಿ ಕೇಳಿಕೊಂಡ್ರ? So was he giving God to lead him?
ಸೊ ತನ್ನನ್ನ ಮುನ್ನಡೆಸಲು ತನ್ನನ್ನೇ ಸಂಪೂರ್ಣವಾಗಿ ದೇವರಿಗೆ ಅವನು ಅನುಮತಿ ಕೊಟ್ಟನ. So did he bother about the blindness? ಖಂಡಿತವಾಗಿಯೂ ತನಗಾದಂತಹ ಆ ಒಂದು ಕುರುಡುತನದ ಕಡೆ ಆತನೇನಾದ್ರೂ ಗಮನ ಕೊಟ್ಟಿದ್ದಾನ? Or was he seeking the Lord for instructions? ಸೊ ಆದ್ರೆ ಆ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ತಾನು ದೇವರನ್ನ ಅವರು ನೀಡುವಂತ ಸಲಹೆಗಳಿಗೆ ತಾನು ತೆರೆದುಕೊಟ್ಟಿದ್ದಾನೆ. So did God choose Ananias to go and minister to Saul at that time? ಸೊ ಆ ಸಂದರ್ಭದಲ್ಲಿ ಅನನೀಯ ಎಂಬ ವ್ಯಕ್ತಿ ಇದ್ದಾನೆ. ಆತನನ್ನ ದೇವರು ಅಂದ್ರೆ ಪ್ರಭು ಜಸ್ಟ್ ಹೋಗಿ ಪೌಲನಿಗೆ ಒಂದು ಸೇವೆಯನ್ನು ಮಾಡ್ಲಿಕ್ಕಾಗಿ ಪ್ರಕಟಪಡಿಸ್ಲಿಕ್ಕಾಗಿ ಮಾತಾಡಿದ್ರ. Did God reveal to Ananias that Saul has already encountered Jesus on the way to Damascus? ಸೊ ಅನನೀಯನಿಗೆ ದೇವರು ಮೊದಲೇ ಅಲ್ಲಿ ಪ್ರಕಟಪಡಿಸಿದ್ದಾರೆ, ದಮಸ್ಕಸ್ಗೆ ಬರುತ್ತಿದ್ದಂತ ಸೌಲ ಈಗಾಗಲೇ ಆತನು ಯೇಸು ಕ್ರಿಸ್ತರಲ್ಲಿ ಒಂದು ಸಂಬಂಧವನ್ನು ಹೊಂದಿದ್ದಾನೆ ಎಂಬುದಾಗಿ Was ಪ್ರಕಟಪಡಿಸಿದ್ದಾರೆ. Ananias scared of Saul? ಸೊ ಖಂಡಿತವಾಗಿಯೂ ಅನನೀಯನು ಆ ಕ್ರೈಸ್ತ ವಿಶ್ವಾಸಿಗಳು ಕೊಲೆ ಮಾಡ್ತಿದ್ದಂತ ಸೌಲನಿಗೆ ಭಯಪಟ್ಟಿದ್ದಾನ. But did God say he is not somebody against us, he is with us? ಸೊ ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಭಯಪಟ್ಟದ ಅನನೀಯನಿಗೆ ಹೇಳ್ತಾ ಇರುವಂತದ್ದು, ಹೌದು ಆತನು ಯಾವ ಕಾರಣಕ್ಕೂ ನಮಗೆ ನಮ್ಮ ವಿರೋಧಿ ಅಲ್ಲ, ಆತನು ನಮ್ಮವನೇ, ಹೋಗು ಎಂಬುದಾಗಿ ಹೇಳಿದ್ರು. Did Ananias demonstrate to Saul at the name of Jesus when he laid hands on him and said, Brother Saul, receive your sight in the name of Jesus, whom you encountered on the way to Damascus? In his name, receive your sight. The scales fell off his eyes and he could see clearly. ಸೊ ಅನನೀಯನು ಸೌಲನ ಬಳಿಗೆ ಆ ಕ್ಷಣದಲ್ಲಿ ಕೈ ಚಾಚಿ ಯೇಸುವಿನ ನಾಮದಲ್ಲಿ ನೀನು ದಮಸ್ಕಸ್ಗೆ ಹಾದು ಬರುತ್ತಿದ್ದಂತಹ ಸಂದರ್ಭದಲ್ಲಿ ನೀನು ಯಾರನ್ನ ಭೇಟಿಯಾದೋ ಆ ಭೇಟಿಯಾದ ಪ್ರಭು ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದಾನೆ, ನೀನು ದೃಷ್ಟಿಯನ್ನ ಸ್ವೀಕರಿಸಿಕೊ. ಅದೇ ಕ್ಷಣದಲ್ಲಿ ಅವನ ಕಣ್ಣಿನ ಪೊರೆ ಕಳಚಿ ಬೀಳ್ತು, ಅವನು ದೃಷ್ಟಿಯನ್ನು ಪಡೆದುಕೊಂಡ. Did Saul get baptized? ಸೊ ನಿಜವಾಗಿಯೂ ಪೌಲರು ನಿಜವೂ ದೀಕ್ಷೆಯನ್ನು ಪಡೆದುಕೊಂಡ್ರ. Now, after he got baptized, did Saul go on the way and preach to everybody that Jesus Christ is truly the Savior of the world? Did Saul, the very next moment, go out in the open to preach and tell the world that Jesus Christ is the Savior of the world? ಯಾವಾಗ ಆ ಕಣ್ಣಿನ ಪೊರೆ ಕಳಚಿ ಬೀಳ್ತೋ ತದ ಮುಂದಿನ ಕ್ಷಣವೇ ಅವರು ಹೊರಗಡೆ ಹೋಗಿ ಹೌದು ಇಡೀ ಲೋಕಕ್ಕೆ ಯೇಸು ಕ್ರಿಸ್ತರೊಬ್ಬರೇ ರಕ್ಷಕರು ಎಂಬುದಾಗಿ ಸುವಾರ್ತೆನ ಸಾರಲಿಕ್ಕೆ ಆರಂಭಿಸಿದರು. Experiencing the love of God. ಸೊ ದೇವರ ಪ್ರೀತಿಯನ್ನ ಅನುಭವಿಸುವಂತದ್ದು. The certificate of Pharisee. ನೋಡಿದ್ರೆ ಫರಿಸಾಯನೆಂಬ ಒಂದು ಪತ್ರ ಇದೆ. The position in the synagogue. ಸೊ ಸಿನಿಗೋಗ್ನಲ್ಲಿ ಒಂದು ಅತ್ಯುತ್ತಮವಾದ ಉನ್ನತವಾದ ಮಟ್ಟ ಇದೆ. His friends and his colleagues. ಆತನ ಸ್ನೇಹಿತರು, ಆತನ ಸಹೋದ್ಯೋಗಿಗಳಿದ್ದಾರೆ. The position in his real life. ಆತನ ನಿಜ ಜೀವನದಲ್ಲಿ ಆತನು ಹೊಂದಿರುವಂತಹ ಆಸ್ತಿ ಪಾಸ್ತಿ. The authority in the temple. ಸೊ ಆ ದೇವಾಲಯದಲ್ಲಿರುವಂತಹ ಒಂದು ಉನ್ನತವಾದ ಅಧಿಕಾರ. All of that on one side. ಅವುಗಳೆಲ್ಲವೂ ಒಂದು ಕಡೆ ಇದೆ. And Christ on the other side. ಮತ್ತೊಂದು ಕಡೆ ಕ್ರಿಸ್ತ ಯೇಸು ಇದ್ದಾರೆ. Which one did Saul choose? ಆದ್ರೆ ಸೌಲನು ಯಾವುದನ್ನ ತೆಗೆದುಕೊಳ್ಳಿಕ್ಕೆ ನಿರ್ಧಾರ ತೆಗೆದುಕೊಂಡ. Because the moment he receives Christ, he has to let go of all that. ಸೊ ಯಾವಾಗ ಯೇಸು ಕ್ರಿಸ್ತರನ್ನ ಭೇಟಿ ಮಾಡಿದ್ರು, ಸ್ವೀಕರಿಸಿಕೊಂಡ್ರು, ಅದೇ ಕ್ಷಣದಲ್ಲಿ ಇವುಗಳೆಲ್ಲವನ್ನ ತಿರಸ್ಕರಿಸಲಿಕ್ಕಾಗಿ ನಿರ್ಧಾರ ತೆಗೆದುಕೊಂಡ್ರು. His own friends would now become his enemy. ಸೊ ಈಗ ತನ್ನ ಸ್ವಂತ ಸ್ನೇಹಿತರು ಈಗ ಆತನ ಶತ್ರುಗಳಾಗಿ ಮಾರ್ಪಟ್ಟಿದ್ದಾರೆ. So when God began to take the lead, ಸೊ ದೇವರು ಅವರನ್ನ ಮುನ್ನಡೆಸಲಿಕ್ಕೆ ಪ್ರಾರಂಭಿಸಿದಾಗ was Saul willing to agree with Christ? ಸೊ ಖಂಡಿತವಾಗಿಯೂ ಸೌಲನು ಕ್ರಿಸ್ತನೊಂದಿಗೆ ಒಪ್ಪಂದ ಮಾಡಿಕೊಂಡು ಮುನ್ನಡೆಯಲಿಕ್ಕಾಗಿ ಆಯ್ಕೆ ಮಾಡಿಕೊಂಡ್ರ. Now, did he experience the redeeming love of Christ? ಹಾಗಾದ್ರೆ ಪೌಲರು ಹೌದು ಬಿಡುಗಡೆಯ ಕ್ರಿಸ್ತನ ಆ ಪ್ರೀತಿಯನ್ನ ಅನುಭವಿಸಿದ್ರ. So when Saul became a Christian, a new creation, he lost everything that he had as a Jew, as a Pharisee. He allowed it to be completely wiped out from his life, and now as a new creation began to live a new Christian life. ಸೊ ಸೌಲನು ಹೌದು ತಾನು ಹಿಂದೆ ಏನೆಲ್ಲ ತಾನು ಹೊಂದ್ಕೊಂಡಿದ್ದ ಗೌರವ, ಪದವಿ, ಪಟ್ಟ, ಆಸ್ತಿ ಪಾಸ್ತಿ ಏನೆಲ್ಲ ಇತ್ತು ಎಲ್ಲವನ್ನು ಕ್ರಿಸ್ತ ಯೇಸುವನ್ನ ಸಂಧಿಸಿದ ತಕ್ಷಣ, ಕ್ರಿಸ್ತ ಯೇಸುವಿನ ಸ್ವೀಕರಿಸಿದ ತಕ್ಷಣ ಅವುಗಳೆಲ್ಲವನ್ನ ಸಂಪೂರ್ಣ ತಿರಸ್ಕರಿಸಿ ಈಗ ಕ್ರಿಸ್ತುವೇ ಕ್ರಿಸ್ತ ಯೇಸುವಿಗೆ ಆತನಿಗೆ ಒಂದು ಕೇಂದ್ರ ಬಿಂದುವಾಗಿ ಅವರೇ
ಆತನನ್ನ ಮುನ್ನಡೆಸುವಂತಹ ಕಾರ್ಯಕ್ಕೆ ಅನುಮತಿಯನ್ನು ಕೊಟ್ಟರು. So did he allow himself to be crucified on the cross? ಸೊ ಹಾಗಾದ್ರೆ ಸಂತ ಪೌಲರು ತಮ್ಮನ್ನೇ ತಾವು ಶಿಲುಬೆಗೆ ಜಡಿಸಿಕೊಳ್ಳಿಕ್ಕಾಗಿ ಆಯ್ಕೆ ಮಾಡಿಕೊಂಡ್ರ? So did the Holy Spirit give him a new direction for his life? ಸೊ ಪವಿತ್ರಾತ್ಮರು ಆತನ ಭವಿಷ್ಯದ ಜೀವಿತಕ್ಕೆ ಒಂದು ಹೊಸ ಮಾರ್ಗವನ್ನು ತೋರಿಸ್ಕೊಟ್ರ? So when he let go of what was in his hand, he could grab all that God had in his hand for him. ಸೊ ತನ್ನ ಕೈಯಲ್ಲಿ ಇದುವರೆಗೂ ತಾನು ಏನೆಲ್ಲ ಹೊಂದ್ಕೊಂಡಿದ್ರು ಅದೆಲ್ಲವನ್ನ ಬಿಟ್ಟು ಕೊಡ್ಲಿಕ್ಕೆ ಸಿದ್ಧರಾಗಿ ತನ್ನ ಜೀವನದ ಬಗ್ಗೆ ದೇವರು ಯಾವುದನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ರು ಅದನ್ನ ಅವರು ತನ್ನ ಕೈಯಲ್ಲಿ ತೆಗೆದುಕೊಳ್ಳಿಕ್ಕಾಗಿ ನಿರ್ಧಾರ So in our life, do we let go of all that is not needed in the kingdom? ನಾವು ಖಂಡಿತವಾಗಿಯೂ ದೇವರ ಸಾಮ್ರಾಜ್ಯಕ್ಕೆ ಸಂಬಂಧಪಡದಿರುವಂತಹ ಕಾರ್ಯಗಳು ಏನೆಲ್ಲ ಕೈಯಲ್ಲಿ ಇಟ್ಕೊಂಡಿದೀವೋ ಅವುಗಳೆಲ್ಲವನ್ನ ಬಿಟ್ಟು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವಾ? Or are we the ones who are saying, Lord, I want to experience your love, but I'm not letting this go. I want them to both together. It doesn't work in the kingdom of heaven, a part of the worldly thing and a part of godly thing. No. It has to become completely godly, and you have to let go everything in the flesh to experience the fullness of God in your life. ಸೊ ಖಂಡಿತವಾಗಿಯೂ ನಾವು ದೇವರ ಪ್ರೀತಿಯನ್ನ ಬಯಸಬೇಕು, ಅನುಭವಿಸಬೇಕು ಎಂಬುದಾಗಿ ಬಯಸ್ತೇವೆ. ಆದ್ರೆ ಮತ್ತೊಂದು ಕಡೆ ನಾವು ಈ ಲೋಕದಲ್ಲಿ ನಾವೇನೆಲ್ಲ ಹೊಂದ್ಕೊಂಡಿದೀವಿ ಆ ಲೋಕದ ಕಾರ್ಯಗಳನ್ನ ನಾವು ಇನ್ನೊಂದು ಕೈಲಿ ಹಿಡ್ಕೊಂಡು ಮತ್ತೊಂದು ಕೈಲಿ ದೇವರ ಪ್ರೀತಿಯನ್ನು ಅನುಭವಿಸಬೇಕೆಂಬುದಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ನಾನು ದೇವರ ಪ್ರೀತಿಯನ್ನ ಸಂಪೂರ್ಣವಾಗಿ ಅನುಭವಿಸಬೇಕಾದ್ರೆ ನಾನು ಸಂಪೂರ್ಣವಾಗಿ ಈ ಲೋಕದ ಕಾರ್ಯಗಳನ್ನ ಸಂಪೂರ್ಣ ತ್ಯಜಿಸಿ ಎರಡು ಕೈಲೂ ಕೂಡ ನಾನು ದೇವರ ಪ್ರೀತಿಯನ್ನ ನಾವು ಅಪ್ಪಿಕೊಂಡಾಗ ಮಾತ್ರ ನಾನು ಅದನ್ನ ಪರಿಪೂರ್ಣವಾಗಿ ಅನುಭವಿಸಲಿಕ್ಕೆ ಸಾಧ್ಯ. Now, was Saul able to experience the joy in the presence of God? ಹಾಗಾದ್ರೆ ದೇವರ ಪ್ರಸನ್ನತೆಯಲ್ಲಿ ಪೌಲರು ದೇವರ ಆನಂದವನ್ನ ಪರಿಪೂರ್ಣತೆಯನ್ನು ಅನುಭವಿಸಿದ್ರ? Can you experience joy? ಅವರು ಹೇಗೆ ಆನಂದವನ್ನ ಅನುಭವಿಸಿದ್ರು? His title as a Pharisee is gone. ಸೊ ಯಾಕಂದ್ರೆ ಮೊದಲು ಅವರಿಗೆ ಒಳ್ಳೆ ಫರಿಸಾಯ ಎಂಬುದಾಗಿ ಹೆಸರಿತ್ತು, ಅದು ಹೋಯ್ತು. Position in the temple is gone. ದೇವಾಲಯದಲ್ಲಿ ಇದ್ದಂತ ಅತ್ಯುನ್ನತ ಅಧಿಕಾರ ಹೋಯ್ತು. Best of the best friends have become his enemies. ಆತನ ಕ್ಲೋಸ್ ಫ್ರೆಂಡ್, ಅತ್ಯುತ್ತಮ ಒಳ್ಳೆ ಫ್ರೆಂಡ್ಸ್ ಗಳಲ್ಲಿ ಈಗ ಸ್ನೇಹಿತರೆಲ್ಲ ಶತ್ರುಗಳಾಗಿದ್ದಾರೆ. He has lost it all. ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಆನಂದ ಪಡ್ಲಿಕ್ಕೆ ಸಾಧ್ಯ ಇದೆಯಾ? Can he have joy? ಅವ್ರ ಆನಂದವನ್ನ ಆದ್ರೂ ಕೂಡ ಹೊಂದಿದಾರ? When he has lost all this, ಇವುಗಳೆಲ್ಲವನ್ನ ಕಳ್ಕೊಂಡಿರುವಾಗ, ಇವುಗಳೆಲ್ಲವನ್ನ ತಿರಸ್ಕಾರ ಮಾಡಿರುವಾಗ ಆನಂದ ಪಡ್ತಾ ಇದಾರ? he has begun to understand. ಯಾಕೆಂದ್ರೆ ಅವ್ರು ಯಾಕೆ ಆನಂದ ಪಡ್ತಾ ಇದಾರೆ ಅಂದ್ರೆ, even if I have all this, ನಾನು ಇವುಗಳೆಲ್ಲವನ್ನ ಹೊಂದಿದ್ರು ಕೂಡ but I don't have Christ, ನಾನು ಕ್ರಿಸ್ತ ಯೇಸುವನ್ನು ಹೊಂದಿರಲಿಲ್ಲ, I'm still going to hell. ನಾನು ಕ್ರಿಸ್ತ ಯೇಸುವನ್ನ ಇವುಗಳೆಲ್ಲವನ್ನ ಹೊಂದ್ಕೊಂಡಿರ್ಬೋದು, ಪದವಿ ಪಟ್ಟ ಆಸ್ತಿ ಪಾಸ್ತಿ ಎಲ್ಲವನ್ನು ಕ್ರಿಸ್ತ ಯೇಸುವನ್ನ ಹೊಂದಿಲ್ದೆ ಹೋಗಿದ್ರೆ ನಾನು ನರಕಕ್ಕೆ ಹೋಗ್ಬೇಕಾಗಿತ್ತು. But when I receive Christ as my Lord, God and Savior, ಆದ್ರೆ ನಾನು ಕ್ರಿಸ್ತ ಯೇಸುವನ್ನ ನನ್ನ ಸ್ವಂತ ರಕ್ಷಕರಾಗಿ ನನ್ನ ಪ್ರಭು ದೇವರಾಗಿ the ಸ್ವೀಕರಿಸಿಕೊಂಡಾಗ very next moment I'm filled with the riches of God's glory. ಅದೇ ಕ್ಷಣದಲ್ಲಿ ನಾನು ದೇವರ ಮಹಿಮೆಯ ಐಶ್ವರ್ಯವನ್ನ ಸ್ವೀಕರಿಸಿಕೊಂಡು ಆನಂದ ಪಡ್ತಾ ಇದ್ದಾನೆ. Which one is more stronger? ಯಾವುದು ತುಂಬಾ ಅತ್ಯದ್ಭುತವಾದ ಶಕ್ತಿಶಾಲಿ ಉಳ್ಳದ್ದು? The riches of this world ಈ ಲೋಕದ ಐಶ್ವರ್ಯವನ್ನ or the riches of God's glory, ಅಥವಾ ದೇವರ ಮಹಿಮೆಯ ಐಶ್ವರ್ಯವನ್ನ? ಯಾವುದು? which is spiritual. ಆಧ್ಯಾತ್ಮಿಕವಾದಂತಹ ದೇವರ ಮಹಿಮೆಯ ಐಶ್ವರ್ಯವನ್ನ ಯಾವುದು ನಮಗೆ And ಆನಂದವನ್ನು when the ಕೊಡುವುದು? person experiences this riches, ಒಂದು ವ್ಯಕ್ತಿ ಈ ದೇವರ ಮಹಿಮೆಯ ಐಶ್ವರ್ಯವನ್ನ ಅನುಭವಕ್ಕೆ ಬರುವಂತದ್ದು in the person of Jesus, ಪ್ರಭು ಯೇಸು ಕ್ರಿಸ್ತರಲ್ಲಿ the person is having great pleasure in that experience. ಸೊ ವ್ಯಕ್ತಿಯಾಗಿರುವಂತಹ ಪ್ರಭು ಯೇಸುವಿನ ಅನುಭವದಲ್ಲಿ ಈ ಎಲ್ಲ ಒಂದು ಮಹಿಮೆಯ ಐಶ್ವರ್ಯವನ್ನು ಆತನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. So the question is, are you having pleasure in your walk with Jesus? ಸೊ ಖಂಡಿತವಾಗಿಯೂ ಹಾಗಾದ್ರೆ ಈಗ ಪ್ರಶ್ನೆ ಅಂತಂದ್ರೆ, ಕ್ರಿಸ್ತ ಯೇಸುವಿನೊಂದಿಗೆ ನಡೆಯುವಂತಹ ಆ ನಡಿಗೆಯಲ್ಲಿ ನೀವು ನಿಜವಾಗ್ಲೂ ಉತ್ಸುಕರಾಗಿದ್ದೀರಾ? Don't we want to experience pleasure in our life? ಸೊ ನಮ್ಮ ಜೀವಿತದಲ್ಲಿ ಹಾಗಾದ್ರೆ ನಾವು ಏನು ನಾವು ಹಾಗಾದ್ರೆ ಈ ಲೋಕದಲ್ಲಿರುವಂತಹ ಐಶ್ವರ್ಯವನ್ನ ಅನುಭವಿಸಬಾರದಾ? So the pleasure are of two kinds. ಸೊ ಎರಡು ವಿಧವಾದಂತಹ ಆ ಒಂದು ಸೌಕರ್ಯಗಳು, ಐಶ್ವರ್ಯಗಳಿದೆ. People are tempted in sin. ಸೊ ಜನರು
ಆ ಪಾಪದಿಂದ ಪ್ರಚೋದಿತರಾಗ್ತಾರೆ. Because sin creates pleasure. ಯಾಕೆಂದ್ರೆ ಪಾಪವು ಲೋಭ. ಸೊ ಪಾಪವು ಲೋಭತನಕ್ಕೆ ಕಾರಣವಾಗಿದೆ. ಎಲ್ಲ ಬಯಕೆಗಳಿಗೆ ಪಾಪವು ಬಯಕೆಗಳೆಲ್ಲ. Just see in Google, no? Pleasures means sin Creates pleasure. ಯಾ ಪಾಪವು ಬಯಕೆಗಳನ್ನ ಉತ್ಪತ್ತಿ ಮಾಡ್ತದೆ. ಯಾ ಕರೆಕ್ಟ್. But that pleasure will always destroy anything and everything that God has given you. ಸೊ ದೇವರು ನೀಡುವಂತ ಸಕಲವನ್ನು ಕೂಡ ಆ ಬಯಕೆಗಳು ನಾಶ ಮಾಡ್ತವೆ. Example, ಉದಾಹರಣೆಗೆ the boy and a girlfriend, boyfriend, girlfriend. ಸೊ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್. The boy says, I'm going to get married to you. ಸೊ ನಾನು ನಿನ್ನನ್ನ ಪ್ರೀತಿಸ್ತೇನೆ, ಪ್ರೀತಿ ಮಾಡಿ ನಿನ್ನ ಮದುವೆ Girl is ಮಾಡ್ಕೊಳ್ತೇನೆ. very happy. ಸೊ ಆಗ ಹುಡುಗಿ ಕೂಡ ತುಂಬಾ ಖುಷಿ ಪಟ್ಲು. So they are going out all the time meeting. ಸೊ ಅವರು ಹೊರಗಡೆ ಹೋಗಿ ಸದಾಕಾಲ ಭೇಟಿ ಆಗ್ತಾ ಇದಾರೆ. And the boy says to the girl, let me touch your body. ಸೊ ಆಗ ಹುಡುಗ ಹೇಳ್ತಾನೆ, ಹೌದು ನಾನು ನಿನ್ನ ಶರೀರವನ್ನು ಮುಟ್ಲಿಕ್ಕೆ ಏನ್ ತೊಂದರೆ ಇಲ್ಲ ತಾನೆ, ಮುಟ್ಬೋದಲ್ವಾ. So touching the body will bring pleasure. ಸೊ ಯಾ ಆ ಹುಡುಗಿಯ ಶರೀರವನ್ನ ಮುಟ್ಟುವುದರ ಮೂಲಕ ಆ ವ್ಯಕ್ತಿಯಲ್ಲಿ, ಆ ಹುಡುಗನಲ್ಲಿ ಬಯಕೆಯನ್ನ ಸಂತೋಷವನ್ನು ಉತ್ಪತ್ತಿ ಮಾಡ್ತದೆ. But that pleasure without commitment of marriage is illegal. ಸೊ ಖಂಡಿತವಾಗಿಯೂ ಆ ಸಂತೋಷವು ಮದುವೆಯ ಆ ಒಂದು ಒಪ್ಪಂದದ ಅಧೀನತೆಯಲ್ಲಿ ಮುನ್ನಡೆದು ಹೋದ್ರೆ ಖಂಡಿತವಾಗಿಯೂ ಅದು ಅವರ ಭವಿಷ್ಯ ಹಾಳು ಮಾಡುವಂಥದ್ದು. So the boy says to the girl, let me have a physical relationship. ಸೊ ಆ ಸಂದರ್ಭದಲ್ಲಿ ಹುಡುಗ ಹೇಳ್ತಾನೆ, ಹೌದು ಶಾರೀರಿಕವಾದಂತಹ ಒಂದು ಸಂಬಂಧವನ್ನ ಬಯಸ್ತಾನೆ. The girl says, no, I cannot do that. ಆ ಹುಡುಗಿ ಹೇಳ್ತಾಳೆ, ಇಲ್ಲ ಅದನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. He says, anyway we are going to get married. ಸೊ ಆದ್ರೂ ಪರವಾಗಿಲ್ಲ, ಜಸ್ಟ್ ಯಾಕಂದ್ರೆ ನಾವು ಹೆಂಗಿದ್ರು ಕೂಡ ಇನ್ ಕೆಲವೇ ದಿನಗಳಲ್ಲಿ ಮದುವೆ ಆಗ್ತೀವಲ್ಲ, Just once we can have a relationship. ಸೊ ಒಂದು ಸಲ ನಾವು ಈ ರೀತಿಯ ಸಂಬಂಧವನ್ನ ಹೊಂದೋಣ ಎಂಬುದಾಗಿ. There is no problem. ಆಗ ಏನು ಸಮಸ್ಯೆ ಇಲ್ಲ, ಅದರಿಂದ ಏನು ಸಮಸ್ಯೆ The ಆಗೋದಿಲ್ಲ. girl falls into the trap. ಸೊ ಆಗ ಆ ಹುಡುಗಿ ಆ ಮೋಸದ ಬಲೆಯಲ್ಲಿ ಬಿದ್ಲು. To satisfy the boy, ಆ ಹುಡುಗನನ್ನ ತೃಪ್ತಿಪಡಿಸಲು, ಆ ಬಯಕೆ ಈಡೇರಿಸಲು ಬಿದ್ಲು. she gives into that temptation. ಸೊ ತನ್ನನ್ನೇ ತಾನು ಆ ಹುಡುಗಿ ಆ ಒಂದು ಪ್ರಚೋದನೆಗೆ ಬಿಟ್ಟುಕೊಟ್ಲು. After 2 months she comes to know that she is pregnant. ಸೊ 1-2 ತಿಂಗಳ ಕಳೆದ ನಂತರ ಅವಳು ಗೊತ್ತಾಗ್ತದೆ ತಾನು ಗರ್ಭಿಣಿ ಆಗಿದ್ದೀನಿ ಎಂಬುದಾಗಿ. So she tells the boy, it is now we got to get married soon. ಸೊ ಯಾಕಂದ್ರೆ ಈ ಸಮಯ ಈಗ ಎಲ್ರಿಗೂ ಇದು ಗೊತ್ತಾದ್ರೆ ಏನು ತುಂಬಾ ದೊಡ್ಡದಾಗ್ತದೆ, ಅದಕ್ಕೋಸ್ಕರ ಬೇಗ ನಾವು ಮದುವೆ ಮಾಡ್ಕೊಳ್ಳೋಣ ಎಂಬುದಾಗಿ. The boy says, what has that got to do with me? ಸೊ ಆಗ ಹುಡುಗ ಹೇಳ್ತಾನೆ, ಜಸ್ಟ್ ಅದರಿಂದಾಗಿ ನನಗೇನು ಪ್ರಯೋಜನ, ಯಾಕಂದ್ರೆ ನನಗೆ ಯಾವ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳೋದಿಲ್ಲ ಎಂಬುದಾಗಿ She goes ಹೇಳ್ತಾನೆ. and jumps into the well. ಆಗ ಈಕೆ ಹೋಗಿ ಬಾವಿಯಲ್ಲಿ ಬಿದ್ದು ನಷ್ಟಪಡಿಸ್ಕೊಂಡ್ಲು, She ends up her life. ತನ್ನ ಕಥೆಯನ್ನು ಮುಗಿಸ್ಕೊಂಡ್ಲು. Now, did the devil give the pleasure? ಹಾಗಾದ್ರೆ ಸೈತಾನನು ಆ ಒಂದು ಸಂತೋಷವನ್ನು ಕೊಟ್ಟಿದ್ದ, But took away the life. ಸೊ ಸೈತಾನನು ಸಂತೋಷವನ್ನು ಕೊಟ್ಟ, ಆದ್ರೆ ಆ ಹುಡುಗಿಯ ಜೀವನವನ್ನೇ ನಷ್ಟಪಡಿಸಿದ. Satan gives pleasure while drinking alcohol. ಸೊ ಒಂದು ವ್ಯಕ್ತಿ ಕುಡಿಯುವಾಗ ಸೈತಾನನು ಆ ವ್ಯಕ್ತಿಗೆ ಸಂತೋಷವನ್ನು ಕೊಡ್ತಾನೆ. While taking drugs, while smoking, while gambling. ಸೊ ಹೌದು, ಆ ವ್ಯಕ್ತಿ ಡ್ರಗ್ಸ್ ತೆಗೆದುಕೊಳ್ಳುವಾಗ, ಅನೇಕ ಪಾಪದ ಕಾರ್ಯಗಳು ಮಾಡುವಾಗ ಹೌದು ಸೈತಾನನು ಸಂತೋಷ ಕೊಡ್ತಾನೆ. But takes away the good health, the marriage, the job, the finances, everything is gone. ಆದ್ರೆ ಆತನ ಸಂತೋಷ ಕೊಟ್ಟು ಈ ಕಡೆ ಏನೆಲ್ಲ ದೇವರು ಕೊಟ್ಟಿರುವಂತ ಸಕಲವನ್ನ, ಉದ್ಯೋಗ, ದಾಂಪತ್ಯ ಜೀವನ, ಸಮಾಧಾನ, ಪ್ರೀತಿ, ಕುಟುಂಬ ಜೀವಿತ ಎಲ್ಲವನ್ನ ಸಂಪೂರ್ಣ ಅವನು ತೆಗೆದುಕೊಳ್ತಾನೆ. And the world is saying, come, let me entertain you. ಸೊ ಲೋಕ ಹೇಳ್ತದೆ, ನನ್ನ ಬಳಿಗೆ ಬಾ, ನನ್ನೊಂದಿಗೆ ನೀನು ಸಮಾಧಾನವಾಗಿ ಸಂತೋಷ ಜೀವಿಸು. But the world, when it gives you entertainment, it will take away the very life of Christ in you. ಸೊ ಈ ಲೋಕವು ನಿಮಗೆ ಹೇಳುವಂತದನ್ನ ನೀವು ಬಯಸಲು ಇಷ್ಟಪಡೋದಾದ್ರೆ, ಅದು ಲೋಕವು ನಿಮಗೆ ಸಂತೋಷವನ್ನ ಖಂಡಿತ ಕೊಡ್ತದೆ, ಆದ್ರೆ ಅದು
ಕ್ರಿಸ್ತ when ಯೇಸುವಿನ the ಜೀವವನ್ನು person- ನಷ್ಟಪಡಿಸುತ್ತದೆ. but when a person gets in relationship with Christ, ಆದ್ರೆ ಒಂದು ವ್ಯಕ್ತಿ ಕ್ರಿಸ್ತ ಯೇಸುವಿನೊಂದಿಗೆ ಆ ಒಂದು ಅನ್ಯೋನ್ಯತೆ ಸಂಬಂಧ ಹೊಂದಿಕೊಳ್ಳುವುದಾದ್ರೆ, abiding in the presence of God day and night, ಹಗಲು ರಾತ್ರಿ ಎನ್ನದೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವುದಾದ್ರೆ, he also gets the pleasure. ಆತನಿಗೆ ಕೂಡ ಬಯಕೆಗಳು ಬರ್ತದೆ, ಸಂತೋಷ ಆಗ್ತದೆ. And this pleasure will not have any bad effect or side effect. It will destroy the kingdom of darkness, and you will have great pleasure every day, satisfying your spirit, satisfying your soul, satisfaction and happiness in fullness. ಸೊ ಈ ಸಂತೋಷವು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಎಲ್ಲ ವಿಧದಲ್ಲೂ, ನಮ್ಮ ಮನಸ್ಸಿನಲ್ಲಿಯೂ, ಈವನ್ ನಮ್ಮ ಶಾರೀರಿಕವಾಗಿಯೂ, ನಮ್ಮ ಆತ್ಮಿಕವಾಗಿಯೂ, ನಮ್ಮ ಇಡೀ ಜೀವಿತದಲ್ಲಿ ತೃಪ್ತಿಕರವಾದ ಆನಂದಕರವಾದ ಜೀವಿತವಾಗಿ ಪರಿವರ್ತಿಸುತ್ತದೆ. Now why do you sleep so late at 1 o'clock and 2 o'clock? ಎತ್ತಕ್ಕಾಗಿ ನಾವು ಕೇಳ್ತಿದ್ರೆ, ನಾನು ಯಾಕೆ ರಾತ್ರಿ 1 ಗಂಟೆ 2 ಗಂಟೆಗಳ ಆ ರೀತಿ ತಡವಾಗಿ ನೀನು ಮಲಗ್ತಿ ಎಂಬುದಾಗಿ. Why are you in a Bible class till 4 o'clock in the morning? ಯಾಕೆ ಜಸ್ಟ್ ಬೆಳಿಗ್ಗೆ 4 ಗಂಟೆ ತನಕ ಯಾತಕ್ಕಾಗಿ ಬೈಬಲ್ ತರಗತಿ ತೆಗೆದುಕೊಳ್ತಾರೆ? People say you must be tired. ಸೊ ನಿಮಗೆ ಜನರು ಹೇಳ್ತಾರೆ, ನಿಮಗೇನು ಖಂಡಿತವಾಗಿ ಒಂದು ಆಯಾಸ ಆಗೋದಿಲ್ಲ ಎಂಬುದಾಗಿ. Ayas illa, ಯಾವುದೇ ಆಯಾಸ ಆಗೋದಿಲ್ಲ. because there is so much of pleasure. ಯಾಕಂದ್ರೆ ಇದರಲ್ಲಿ ನಾವು ಯಥೇಚ್ಛವಾಗಿ ಸಂತೋಷ ಪಡ್ತಾ ಇದ್ದೇವೆ. You played cricket when you were small? Never played cricket? Goti? Marbles? Yeah, marbles, yeah. Played? Yeah. How long? Full afternoon. Yeah, yeah. In the hot sun. Hot sun. Yeah. No problem. No problem. Why? ಸಂತೋಷ, pleasure. Now if somebody tells you to stand in the hot sun, girls, chippy, taka, tak, chippy, ಕುಂಟೆ ಬಿಲ್ಲೆ. lagori. Now why were we playing all that? Pleasure. Now in our life we are still playing chippy, but with the word of God, and the devil is under our feet and we are doing chippy on his head. Sickness is under our feet. Every work of Satan is under our feet, and we enjoy the pleasure when they come back with testimonies. Praise God. ಪ್ರಿಯರೇ, ನಾವು ಚಿಕ್ಕವರು ಆಗಿರುವಾಗ ಇವಾಗ ಜಸ್ಟ್ ನಾವು ಕೆಲವೊಂದು ಆಟಗಳನ್ನ ಆಡ್ತಾ ಇದ್ವಿ. ಆ ಆಟಗಳನ್ನ ಆಡುವಾಗ ಈವನ್ ಅದು ಎಷ್ಟೇ ಬಿಸಿಲಿದ್ರು ಕೂಡ ಹೊರಗಡೆ ಜಸ್ಟ್ ಬಿಸಿಲಾಯ್ತು ಅಂತೇಳಿ ಮನೆ ಬರ್ತಾ ಇರ್ಲಿಲ್ಲ. ಜಸ್ಟ್ ಎಷ್ಟೇ ಮಧ್ಯಾಹ್ನ ಉರಿ ಬಿಸಿಲಾದ್ರೂ ಕೂಡ ಆಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಕಾರಣ ಯಾಕೆಂತಂದ್ರೆ ಅದು ನಮಗೆ ಸಂತೋಷವನ್ನು ಕೊಡ್ತಾ ಇತ್ತು. ಅದೇ ರೀತಿ ಜಸ್ಟ್ ಈಗ ಪಪ್ಪ ಕೇಳ್ತಾ ಇದ್ರು, ಜಸ್ಟ್ ನಿಮ್ಗೆಲ್ಲ ಎಸ್ಪೆಷಲಿ ಹುಡುಗಿರಿಗೆ ಚಿಕ್ಕ ವಯಸ್ಸಲ್ಲಿ ಕುಂಟೆಬಿಲ್ಲೆ ಆಟ ಆಡಿ ನಿಮ್ಗೆ ಅನುಭವ ಆಗಿದೆ. ಆದ್ರೂ ಕೂಡ ಬಿಸಿಲಿದ್ರು ಕೂಡ ಅದನ್ನ ಆಡ್ತಾ ಇದ್ರಿ. ಕಾರಣ ಅದು ನಿಮ್ಗೆ ಸಂತೋಷ ತರ್ತಾ ಇರ್ತದೆ. ಅದು ಈಗಲೂ ಕೂಡ ಅದೇ ನಾವು ಬಿಸಿಲು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಖಂಡಿತ ನಮ್ಗೆ ಆಗೋದಿಲ್ಲ. ಆದ್ರೆ ಈಗಲೂ ಕ್ರಿಸ್ತ ಯೇಸುವಿನಲ್ಲಿ ನಾವು ಕೂಡ ಕುಂಟೆಬಿಲ್ಲೆ ಆಟವನ್ನ ಆಡುವಂತ ಕಾರ್ಯದಲ್ಲಿ ಸಂತೋಷ ಪಡ್ತದವೆ. ಆ ಕುಂಟೆಬಿಲ್ಲೆ ಆಟ ಆಡುವಾಗ ಕುಂಟ್ಕೊಂಡು ಒಂದೇ ಕಾಲಲ್ಲಿ ಆ ಕಡೆ ಈ ಕಡೆ ಜಂಪ್ ಮಾಡುವ ರೀತಿಯಲ್ಲಿ ಈಗ ಒಂದೊಂದು ಸ್ಟೆಪ್ ಹಾಕುವಾಗಲೂ ಕೂಡ ನಮ್ಮ ಪಾದ ಕಡೆ ಸೈತನ್ನ ಕಾರ್ಯಗಳನ್ನು ನಾಶಗೊಳಿಸಿ ಆ ಸೈತನ್ನ ವಿಲವಿಲಗೊಳಿಸೋದ್ರ ಮೂಲಕ ನಾವು ಸಂಪೂರ್ಣವಾಗಿ ಆನಂದ ಮತ್ತು ಅದೇ ಕಾರ್ಯವನ್ನ ಸಂತೋಷ ಮುಂದುವರಿಸ್ಕೊಂಡು ಹೋಗುವಾಗ, ಹಿಂದಿರುಗಿ ಬರುವಾಗ ನಾವು ಗೆದ್ವಿ, ನಾವು ಈ ಗೇಮ್ ಅಲ್ಲಿ ಕುಂಟೆಬಿಲ್ಲೆಯಲ್ಲಿ ಗೆದ್ವಿ ಎಂಬುದಾಗಿ ಆನಂದ ಪಡ್ತೀವಲ್ಲ, ಅದೇ ರೀತಿ ಯೇಸುವಿನ ನಾಮದ ಮಹಿಮೆಗಾಗಿ ಅವರ ಸಾಕ್ಷಿಗಳನ್ನು ಕೂಡ ಹೊತ್ಕೊಂಡು ಬಂದು ಸಾಕ್ಷೀಕರಿಸ್ತವೆ. ಪ್ರೈಸ್ ಗಾಡ್. My marriage, ರೋಗ ಸಮಸ್ಯೆಗಳು ಎಲ್ಲ ಕೂಡ ಪಾದಕೆಗಳು. my marriage, ಸೊ ಇವರ ಆ ದಾಂಪತ್ಯ ಜೀವನ, sin gave me pleasure. ಸೊ ಆ ಪಾಪವು ಇವರಿಗೆ ಸಂತೋಷವನ್ನ ಕೊಟ್ಟಿತ್ತು, destroyed my marriage. ಸೊ ಹಾಗಾಗಿ ಇವರ ದಾಂಪತ್ಯ ಜೀವನ ನಷ್ಟಪಟ್ಟು ಹೋಯ್ತು. It looked like the marriage has come to an end. ಸೊ ಅದು ನೋಡುವಾಗ ಯಾವ ರೀತಿ ಇತ್ತು ಅಂದ್ರೆ ಇವರ ದಾಂಪತ್ಯ ಜೀವನ ಸಂಪೂರ್ಣವಾಗಿ 0 ಲೆವೆಲ್ ಬಂದಿದೆ. But ಆದ್ರೆ when a person is seeking to abide in the presence of God, ಆದರೆ ಒಂದು ವ್ಯಕ್ತಿ ದೇವರ ಪ್ರಸನ್ನತೆ ಹುಡುಕುತ್ತಾ ದೇವರ ಪ್ರಸನ್ನತೆ ನೆಲೆಗೊಳ್ಳುವಾಗ God will give you the answer to that situation. ದೇವರು ಆ ಪರಿಸ್ಥಿತಿಗೆ, ಈವನ್ ಕೆಟ್ಟು ಹೋಗಿರುವಂತಹ ದಾಂಪತ್ಯ ಜೀವನದ ಪರಿಸ್ಥಿತಿಗೆ ದೇವರು ಉತ್ತರವನ್ನು ಕೊಡ್ಲಿಕ್ಕೆ There are many answers in the world ಈ ಲೋಕದಲ್ಲಿ ಅನೇಕ ವಿಧವಾದ ಉತ್ತರಗಳಿವೆ. that will not give you satisfaction. ಆದ್ರೆ ಅದು ಯಾವ ಕಾರಣಕ್ಕೂ ನಿಮಗೆ But the answer that comes from the Bible ಆದ್ರೆ ದೇವರ ವಾಕ್ಯದ ಮೂಲಕ, ಬೈಬಲ್ ಮೂಲಕ ನಿಮ್ಗೆ ಉತ್ತರ ಸಿಗೋದಾದ್ರೆ will change the situation of your life. ನಿಮ್ಮ ಜೀವನದ ಎಂತಹ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸ್ತದೆ. My marriage got restored ಸೊ ಇವರ ದಾಂಪತ್ಯ ಜೀವನ, ನನ್ನ ದಾಂಪತ್ಯ ಜೀವನ ಕೂಡ when God gave me 2 answers. ಸೊ 2 ಉತ್ತರಗಳನ್ನು ದೇವರು ಕೊಟ್ಟಾಗ ಇವರು ದಾಂಪತ್ಯ Become a ಜೀವನ, dead dog ಸೊ ಇವರು ಸತ್ತ ನಾಯಿ ರೀತಿಯಲ್ಲಿ ಜೀವಿಸಬೇಕು, and become a welcome mat. ಸೊ ಎಲ್ಲರನ್ನು ಸುಸ್ವಾಗತ ಕೋರುವಂತಹ
ಬಾಗಿಲು ಮುಂದೆ ಹಾಕುವಂತಹ ಕಾಲೊರೆಸುವಂತ ಚೀಲದ ರೀತಿಯಲ್ಲಿ My ಮಾತನಾಡಿ. marriage got blessed. ಈ ರೀತಿ ಮಾಡೋದ್ರಿಂದ ಇವರ ದಾಂಪತ್ಯ ಜೀವನ ಆಶೀರ್ವಾದ ಜೀವಿತವಾಗಿ So ಮಾತ್ರ. he came to meet me with a question mark. My marriage on po. ಆ ಸಂದರ್ಭದಲ್ಲಿ ಇವರು ಸುವಾರ್ತೆ ಸಾರ್ತಾ ಇದಾರೆ, ಇವ್ರ ದಾಂಪತ್ಯ ಜೀವನ ಸರಿಯಾಗಿದೆ. ಆ ಸಂದರ್ಭದಲ್ಲಿ ನನ್ನ ದಾಂಪತ್ಯ ಜೀವನ ಕೂಡ ನಷ್ಟಪಟ್ಟು ಹೋಗಿರೋ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿ ಕೇಳಿದ್ದು, ನನ್ನ ದಾಂಪತ್ಯ ಜೀವನ ಕೂಡ ಸಂಪೂರ್ಣ ನಷ್ಟಪಟ್ಟು ಹೋಗಿದೆ, ಡಿವೋರ್ಸ್ ಲೆವೆಲ್ ಬಂದಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. Gandhi mane po. ಸೊ ಹೆಂಡತಿ ಮನೆಗೆ ಹೋಗಿ ರೆಡಿ ಆಗಿದ್ದಾರೆ. Ganda no answer. ಸೊ ಗಂಡನಿಗೆ ಇಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಉತ್ತರ ಇಲ್ಲ. So I gave him the same answer I got. ಸೊ ಇವರು ಯಾವ ಅನುಭವವನ್ನ ಅನುಭವಿಸಿದ್ರೋ ಅದೇ ಉತ್ತರವನ್ನ ಇವ್ರು ಪಡ್ಕೊಂಡ ಉತ್ತರ ನನಗೆ ಕೊಟ್ಟರು. Abide in the presence of God. ಸೊ ದೇವರ ಪ್ರಸನ್ನತೆಯಲ್ಲಿ ನೀವು ನೆಲೆಗೊಳ್ಳಿ. Don't take advice from ungodly people. ಸೊ ಯಾವ ಕಾರಣಕ್ಕೂ ಭಕ್ತಿಹೀನರ ಆಲೋಚನೆಯ ಸಮಾಲೋಚನೆ Any advice that doesn't abide with the word of God is an ungodly advice from an ungodly person. ಯಾರೇ ನಿಮಗೆ ಸಲಹೆಯನ್ನ ಅಥವಾ ಸಮಾಲೋಚನೆಯನ್ನು ಕೊಟ್ಟರು ಕೂಡ, ಕೌನ್ಸಿಲಿಂಗ್ ಕೊಟ್ಟರು ಕೂಡ, ಅದು ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವುದಾದ್ರೆ ಅದು ಭಕ್ತಿಹೀನರ ಕೌನ್ಸಿಲಿಂಗ್ ಆಗಿರುತ್ತೆ, ಆಲೋಚನೆ ಆಗಿರ್ತದೆ. The devil doesn't need to send demons to church. ಸೊ ಅದಕ್ಕಾಗಿ ಸೈತಾನನು ಯಾವ ಕಾರಣಕ್ಕೂ ದೇವರ ಆಲಯಕ್ಕೆ ದುರಾತ್ಮಗಳನ್ನ ಕಲಿಸಬೇಕಾಗಿಲ್ಲ. Because there are many counselors who do this job. ಯಾಕಂದ್ರೆ ಅವನ ಕಾರ್ಯಗಳನ್ನ ಅನೇಕ ಕೌನ್ಸಿಲರ್ಗಳು, ಸಮಾಲೋಚನೆ ನಡೆಸುವಂತ ವ್ಯಕ್ತಿಗಳು ಮಾಡ್ತಾರೆ. Because a counselor who doesn't give counseling according to the word of God is working for the devil. ಸೊ ಯಾರು ಕೌನ್ಸಿಲರ್ಗಳು, ಕೌನ್ಸಿಲಿಂಗ್ ಮಾಡುವ ವ್ಯಕ್ತಿಗಳು ದೇವರ ವಾಕ್ಯದ ಪ್ರಕಾರ ಕೌನ್ಸಿಲಿಂಗ್ ನೀಡದೆ ಹೋದ್ರೆ ಅವರು ಈಗಾಗಲೇ ಸೈತಾನ್ನ ಕಾರ್ಯವನ್ನ ರಾಯಭಾರಿಗೆ ಮಾಡ್ತಾ ಇದ್ದಾರೆ. The answer to the situation is not godly, ungodly. ಸೊ ಅವರಿಗಿರುವಂತಹ ಸಮಸ್ಯೆಗಳಿಗೆ ದೇವರ ವಾಕ್ಯದ ಪ್ರಕಾರ ಸಲಹೆ ಕೊಡ್ಲಿಲ್ಲ ಅಂತಂದ್ರೆ ಆ ಸಲಹೆ ಬಂದು ಭಕ್ತಿವಂತನ ಸಲಹೆ ಅಲ್ಲ, ಭಕ್ತಿಹೀನನ ಸಲಹೆ, ದುಷ್ಟನ ಸಲಹೆ ಆಗಿರ್ತದೆ. So when the person takes godly advice, ಒಂದು ವ್ಯಕ್ತಿಯು ದೈವಿಕವಾದಂತಹ ಸಮಾಲೋಚನೆ, godly answers from the Bible, ಸೊ ದೇವರ ವಾಕ್ಯದಿಂದ ಸರಿಯಾದ ದೈವಿಕವಾದ applies them in his life no matter what happens, ಏನೇ ಸಂಭವಿಸಿದ್ರು ಕೂಡ ಅದಕ್ಕೆ ಅನುಗುಣವಾಗಿ ಅವರು ಅದನ್ನ ಅಳವಡಿಸಿಕೊಂಡು ಮುನ್ನಡೆದಾದ್ರೆ that answer from the Lord will destroy the work of the devil and the marriage will be restored. ಸೊ ಪ್ರಭುವಿನಿಂದ ಸ್ವೀಕರಿಸಿಕೊಂಡಂತ ಆ ಲಿಖಿತಗೊಂಡಂತ ವಾಕ್ಯದ ಮೂಲಕ ಸ್ವೀಕರಿಸಿಕೊಂಡಂತ ಉತ್ತರವು ಎಂತಹ ಪರಿಸ್ಥಿತಿ ಕೂಡ ಆ ಪರಿಸ್ಥಿತಿಯನ್ನು ಸಂಪೂರ್ಣ And an advice taken by the counselor, ಸೊ ಆದ್ರೆ ಒಂದು ಸಮಾಲೋಚನೆ ನೀಡುವಂತ ಕೌನ್ಸಿಲರ್ ಮೂಲಕ which does not abide with the word of God, ಆದ್ರೆ ಆ ವ್ಯಕ್ತಿಯು ನೀಡುವಂತಹ ಆ ಉತ್ತರವು ದೇವರ ವಾಕ್ಯಕ್ಕೆ ಅನುಗುಣವಾಗಿಲ್ದೇನೆ ಹೋದ್ರೆ, if the marriage had some chance to get restored, now with this advice it is 100% the marriage will be destroyed. ಆಗ ದಾಂಪತ್ಯ ಜೀವನ ಎಲ್ಲೋ ಅಲ್ಪ ಸ್ವಲ್ಪ ಇನ್ನು ಮುಂದೆ ಸರಿಯಾಗುವ ರೀತಿಯಲ್ಲಿ ಕಾಣ್ತಾ ಇತ್ತು. ಆದ್ರೆ ಈ ವ್ಯಕ್ತಿಯ ಮೂಲಕ ಈ ರೀತಿಯ ದೇವರ ವಾಕ್ಯ ವಿರುದ್ಧವಾದ ಸಲಹೆಯನ್ನು ತೆಗೆದುಕೊಳ್ಳುವಾಗ, ಆ ಸಲಹೆಯನ್ನ ನಾನು ಅಳವಡಿಸಿಕೊಂಡು ಮುಂಡೆಯುವಾಗ ಅಲ್ಪ ಸ್ವಲ್ಪ ಇದೊಂದು ಸಮಾಧಾನ ನಷ್ಟಪಟ್ಟು ಹೋಗಿ ಅದೇ ಕ್ಷಣದಲ್ಲಿ ಕುಟುಂಬ ದಾಂಪತ್ಯ ಜೀವನ ನಷ್ಟಪಟ್ಟು ಹೋಗ್ತದೆ. But you will be saying, ಅದು ನೀವ್ ಹೇಳ್ಬೋದು, the counselor is a man of God. ಸೊ ನೀವ್ ಹೇಳ್ಬೋದು ಆ ವ್ಯಕ್ತಿ ದೇವರ ಅಭಿಷೇಕ ಹೊಂದಿರುವಂತಹ ಒಳ್ಳೆಯ ವ್ಯಕ್ತಿ ಎಂಬುದಾಗಿ. It has come from the man of God. ಸೊ ಈಗ ನಾನು ತೆಗೆದುಕೊಂಡಿರುವಂತಹ ಕೌನ್ಸಿಲಿಂಗ್ ದೈವ ಭಕ್ತನಿಂದ ತೆಗೆದುಕೊಂಡಿದ್ದೀನಿ. How can you call it demonic? ಸೊ ನೀವು ಹೇಗೆ ಹೇಳ್ತೀರಿ ಅದು ದುರಾತ್ಮನ ಕಾರ್ಯ ಎಂಬುದಾಗಿ? There is a man of God or an ungodly person. Whatever he spoke came from the word of God, that is godly. Even if he is an ungodly man, but he spoke from the word of God, it is godly. ಸೊ ಒಂದು ವ್ಯಕ್ತಿ ಈವನ್ ಆತನು ಭಕ್ತಿಹೀನನಾಗಿರ್ಬೋದು, ಆದ್ರೆ ಆತನು ಕೊಡುವಂತ ಸಲಹೆ ಅಥವಾ ಆತನು ನೀಡುವಂತಹ ಸೂಚನೆ ಅಥವಾ ಕೌನ್ಸಿಲಿಂಗ್ ದೇವರ ವಾಕ್ಯದಲ್ಲಿ ಇರುವ ವಾಕ್ಯದ ಪ್ರಕಾರ ಇದ್ರೆ ಖಂಡಿತವಾಗಿಯೂ ಅದು ಭಕ್ತಿವಂತನ ಆಲೋಚನೆ, ಭಕ್ತಿವಂತನ ಉತ್ತರವಾಗಿರ್ತದೆ. If the answer given is ungodly, ಆದ್ರೆ ಒಂದು ವ್ಯಕ್ತಿ ಕೊಡುವಂತಹ ಉತ್ತರ ಅಥವಾ ಒಂದು ವ್ಯಕ್ತಿ ಕೊಡುವಂತಹ ಕೌನ್ಸಿಲಿಂಗ್ ಅದು ದೈವಿಕ ದೇವರ ವಾಕ್ಯದ ಪ್ರಕಾರ ಇಲ್ಲದೆ ಹೋದ್ರೆ, then it is an ungodly seed. ಅದು ಭಕ್ತಿ ಹೀನತೆಯ ಬೀಜಗಳಾಗಿವೆ. It will produce an ungodly thinking. ಸೊ ಅದು ಆ ಭಕ್ತಿಹೀನತೆಯ ಒಂದು ದೈವಿಕ ಚಿತ್ತವಲ್ಲದ ಬೀಜ, ದೈವಿಕ ಚಿತ್ತವಲ್ಲ ಆಲೋಚನೆ. It will bring an ungodly believing. ಅದು ಭಕ್ತಿಹೀನತೆಯ ನಂಬಿಕೆಯನ್ನ ಉತ್ಪತ್ತಿ ಮಾಡ್ತದೆ. It will bring an ungodly decision. ಸೊ ಅದು ಭಕ್ತಿಹೀನತೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕಾಗಿ. It will bring an ungodly action. ಅದು ಭಕ್ತಿಹೀನತೆಯ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಮುನ್ನಡೆಸುತ್ತದೆ. So the sowing was ungodly. ಸೊ ಆ ಬಿತ್ತನೆ ಮಾಡುವಂತದ್ದು ಆ ಭಕ್ತಿಹೀನತೆ ಬೀಜ ಆಗಿರೋದ್ರಿಂದ then the harvest has to come ungodly.
ಸೊ ಆಗ ಖಂಡಿತವಾಗಿಯೂ ಭಕ್ತಿಹೀನತೆಯ ಫಲಗಳು ಹೊರಹೊಮ್ಮಿಸ್ತದೆ. So a preacher is preaching in the church. ಸೊ ಒಂದು ಬೋಧಕ ದೇವರ ಆಲಯದಲ್ಲಿ ನಿಂತುಕೊಂಡು The ಪ್ರಬೋಧನೆ preacher ಮಾಡ್ತಾನೆ. is deceived and teaching wrong teaching. ಸೊ ಆ ವ್ಯಕ್ತಿ ಕೂಡ ಮೋಸಕ್ಕೆ ಒಳಗಾಗಿ ಆತನು ಕೂಡ ಭಕ್ತಿಹೀನತೆಯ ಕಾರ್ಯಗಳನ್ನ ಅಲ್ಲಿ Everyone believing that teaching ಅಲ್ಲಿ ಬಂದಿರುವಂತ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಈ ವ್ಯಕ್ತಿ ಬೋಧಕ ಎಂಬುದಾಗಿ ಎಲ್ಲರೂ ಕೂಡ ಆ ಬೋಧನೆ ಸ್ವೀಕರಿಸಿಕೊಳ್ತಾರೆ. will now bring an ungodly harvest. ಸೊ ಖಂಡಿತವಾಗಿಯೂ ಆ ಭಕ್ತಿಹೀನತೆಯ ಆ ಒಂದು ಬೀಜವನ್ನ ಸ್ವೀಕಾರ ಮಾಡ್ಕೊಳ್ತಾರೋದ್ರಿಂದ ಪ್ರತಿಯೊಬ್ಬರ ಜೀವಿತಕ್ಕೂ ಕೂಡ Destroying the whole church. ಫಲಗಳನ್ನ ಅವರು ಸ್ವೀಕರಿಸಿಕೊಂಡು ಇಡೀ ಚರ್ಚ್ ಅನ್ನ ಸಂಪೂರ್ಣ ನಾಶಗೊಳಿಸ್ತಾರೆ. So please be careful. ಅದಕ್ಕಾಗಿ ಎಚ್ಚರಿಕೆ ವಹಿಸಿ. Abiding in the presence of God ಸೊ ದೇವರ ಪ್ರಸನ್ನತೆ ನೆಲೆಗೊಳ್ಳುವಂಥದ್ದು is when your mind is stayed on God's word. ನಿಮ್ಮ ಮನಸ್ಸು ದೇವರ ವಾಕ್ಯದಲ್ಲಿ ಕೇಂದ್ರೀಕೃತವಾದಾಗ ಮಾತ್ರ. Praise God. Praise God. Thank you, Jesus. Thank you, Jesus. So when we are in the presence of God ಸೊ ನಾವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ with godly advices, ಸೊ ದೈವಿಕ ವಾಕ್ಯದ ಪ್ರಕಾರ ನಾವು ಸಲಹೆಗಳನ್ನ ಹೊಂದಿಕೊಳ್ಳುವಾಗ Satan will try his best to get you into distraction. ಸೈತನ್ ಎಷ್ಟೇ ನಿಮ್ಮನ್ನ ನಷ್ಟಪಡಿಸಬೇಕು ಎಂದು ಪ್ರಯತ್ನ ಪಟ್ಟರು ಕೂಡ, Because that answer will not only get you out of your trouble, ಸೊ ದೇವರ ವಾಕ್ಯದ ಪ್ರಕಾರ ನೀವು ತೆಗೆದುಕೊಂಡಿರುವಂತಹ ಸ್ವೀಕರಿಸಿಕೊಂಡಿರುವ ಉತ್ತರವು But ಅದು ನಿಮ್ಮನ್ನ ಪರಿಸ್ಥಿತಿ ಬಿಡುಗಡೆ ಮಾಡೋದು ಮಾತ್ರ. now you will share the same answers to different people's question, ಸೊ ನೀವು ಅದೇ ಉತ್ತರವನ್ನ ನೀವು ನಾನಾ ವಿಧವಾದ ವ್ಯಕ್ತಿಗಳಿಗೆ ಅದನ್ನ ಹಂಚುವಾಗ and that answer will work for every one of them. ಆ ನಿಮಗೆ ಸಿಕ್ಕಿದ ಉತ್ತರವು ಎಲ್ಲರ ಪ್ರಶ್ನೆಗಳಿಗೆ ಉತ್ತರವಾಗಿರ್ತದೆ. Praise God. Praise God. Did it help you? ಖಂಡಿತವಾಗಿ ಇದು ನಿಮಗೆ ಪ್ರಯೋಜನ ತರುವಂತದ ಈ ಒಂದು ಟಾಪಿಕ್. So abiding in the presence of God is so very important. ಅದಕ್ಕಾಗಿ ಒಂದು ದೈವ ಮಗುವಿಗೆ ದೇವರ ಪ್ರಸನ್ನತೆಯಲ್ಲಿ ನೆಲೆಗೊಳ್ಳುವಂತದ್ದು ತುಂಬಾ ಪ್ರಾಮುಖ್ಯತೆಯನ್ನು No matter what you are going through, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೂ ಪರವಾಗಿಲ್ಲ, you are focusing yourself ನೀವು ಸಂಪೂರ್ಣವಾಗಿ ನಿಮ್ಮ ಗಮನವನ್ನು in the word abiding in you. ಸೊ ನಿಮ್ಮಲ್ಲಿ ನೆಲೆಗೊಂಡಿರುವಂತಹ ವಾಕ್ಯದ ಕಡೆ ಗಮನ ಕೇಂದ್ರೀಕರಿಸಿ. And this abiding word in you ನಿಮ್ಮಲ್ಲಿ ನೆಲೆಗೊಂಡಿರುವಂತಹ ಈ ವಾಕ್ಯವು will now reveal to you the truth, ಈಗ ನಿಮಗೆ ಸತ್ಯವನ್ನ ಪ್ರಕಟಪಡಿಸುತ್ತದೆ. and the truth will make you free. ಆ ಸತ್ಯವು ನಿಮಗೆ ಬಿಡುಗಡೆ ಕೊಡುವಂತದ್ದು. Praise The the Lord. truth will make you free. ಆ ಸತ್ಯವು ನಿಮಗೆ ಬಿಡುಗಡೆ ಕೊಡುವಂತದ್ದು. The truth set us free. ಸೊ ಆ ಸತ್ಯವು ನಮಗೆ ಬಿಡುಗಡೆ ಕೊಡುವಂತದ್ದು. The truth restored our marriage. ಸೊ ಖಂಡಿತವಾಗಿಯೂ ಆ ಸತ್ಯವು ನಮ್ಮ ದಾಂಪತ್ಯ ಜೀವನವನ್ನ The ಸರಿಪಡಿಸುವುದು. truth restored our health. ಸೊ ಆ ಸತ್ಯವು ನಮ್ಮ ಆರೋಗ್ಯವನ್ನ The truth ಸಂಪೂರ್ಣವಾಗಿ restored ಒಂದುಗೂಡಿಸಿದೆ. our relationship. ಸೊ ಆ ಸತ್ಯವು ನಮ್ಮ ಸಂಬಂಧವನ್ನ ಬಲಪಡಿಸಿದೆ. The truth set us free from all sin and bad habits. ಆ ಸತ್ಯವು ನಮಗಿದ್ದ ಎಲ್ಲ ದುಶ್ಚಟಗಳಿಂದ ದುರಭ್ಯಾಸಗಳಿಂದ ಬಿಡುಗಡೆ ಕೊಟ್ಟಿದೆ. The truth destroyed the stronghold in our mind. ಆ ಸತ್ಯವು ನಮ್ಮ ಮನಸ್ಸಲ್ಲಿದ್ದಂತಹ ಎಲ್ಲ ಬಲವಾದ ಕೋಟೆಗಳನ್ನ ನಾಶಗೊಳಿಸಿದೆ. The truth got us out of fear and oppression and depression. ಆ ಸತ್ಯವು ನಮಗಿದ್ದಂತ ಖಿನ್ನತೆಯಿಂದ ನಮಗಿದ್ದಂತ ನಕಾರಾತ್ಮಕ ಆಲೋಚನೆಗಳಿಂದ ಬಿಡುಗಡೆ ಕೊಟ್ಟಿರುವಂತದ್ದು. The presence of God brought us out of darkness into the marvelous light of God. ಆ ಸತ್ಯವು ನಮ್ಮನ್ನ ಅಂಧಕಾರದ ಸಾಮ್ರಾಜ್ಯ ಶಕ್ತಿಯಿಂದ ನಮ್ಮನ್ನ ಈಗ ದೇವರ ಬೆಳಕಿನ ಸಾಮ್ರಾಜ್ಯಕ್ಕೆ ಸೇರಿಸಿರುವುದು. Right now in the name of Jesus, ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ನುಡಿತಾ ಇದ್ದಾರೆ. the presence of God is destroying the work of Satan from your life. ನಿಮ್ಮ ಜೀವನದಲ್ಲಿ ಇದುವರೆಗೂ ತೊಂದರೆ ಕೊಡ್ತಿರುವಂತ ಸೈತಾನನ ಎಲ್ಲ ಕಾರ್ಯಗಳನ್ನು ನಾಶಗೊಳಿಸ್ತಾ ಇದೆ. Right now the light is shining like a noonday. ಸೊ ಈ ಕ್ಷಣದಲ್ಲಿ ನಿಮ್ಮ ಜೀವನದ ಮೇಲೆ ಮಧ್ಯಾಹ್ನದ ಸೂರ್ಯನಂತೆ ಆ ದೇವರ ಆ ಮಹಿಮೆಯ ಕಾರ್ಯ ಪ್ರಕಾಶ. Right now healing is taking place and the recovery is taking place quickly in the name of Jesus. ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ತಕ್ಷಣವೇ ಸ್ವಸ್ಥತೆಯನ್ನ ಈ ಕ್ಷಣವೇ ನೀವು ಸ್ವೀಕಾರ ಮಾಡಿಕೊಳ್ತಾ ಇದ್ದೀರಿ. The anointing of deliverance is taking place right now. ಬಿಡುಗಡೆಯ ಆ ಒಂದು ಅಭಿಷೇಕವನ್ನು ಈ ಕ್ಷಣದಲ್ಲಿ ಸ್ವೀಕಾರ ಮಾಡಿ. In the name of Jesus, I break all demonic counseling. ಯೇಸುವಿನ ನಾಮದಲ್ಲಿ ಆ ಎಲ್ಲ ದುರಾತ್ಮನ ಕೌನ್ಸಿಲಿಂಗ್ ಅನ್ನ ಯೇಸುವಿನ ಮುರಿದಾಗ್ತಾ ಇದ್ದಾವೆ. I speak those demons who have entered you in an order. They are coming out in the same order right now. Come out in the name of Jesus. ಆ ಒಂದು ತಪ್ಪಾದಂತಹ ಸಮಾಲೋಚನೆ ಮೂಲಕ ಯಾವ ರೀತಿ ದುರಾತ್ಮ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದನೋ ಅದೇ ಹಾದಿಯಲ್ಲಿ ಯೇಸುವಿನ ನಾಮದಲ್ಲಿ ಹೊರಬರಲಿ ಎಂಬುದಾಗಿ ಆಜ್ಞೆ ಮಾಡ್ತದೆ. Every demon that has entered you, I command you now, leave that person in the name of Jesus. ಯೇಸುವಿನ ನಾಮದಲ್ಲಿ ದುರಾತ್ಮಗಳೇ ಆಜ್ಞೆ ಮಾಡ್ತಿದ್ದಾವೆ. ಆ ವ್ಯಕ್ತಿಯ ಜೀವಿತ ಯಾವ ರೀತಿ ಪ್ರವೇಶ ಮಾಡಿದೆಯೋ ಅದೇ ರೀತಿ ಯೇಸುವಿನ ನಾಮದಲ್ಲಿ ಹಿಂದಿರುಗಿ ಈ ಕ್ಷಣ ಬಿಟ್ಟು ತೊಲಗು. As you are listening to the word of God, you are in the presence of God, and in the presence of God, the Bible says
mountains melt like wax. ಈಗ ನೀವು ದೇವರ ವಾಕ್ಯವನ್ನು ಆಲಿಸುವಂತ ಸಂದರ್ಭದಲ್ಲೇ ನೀವು ದೇವರ ಪ್ರಸನ್ನತೆಯಲ್ಲಿದ್ದೀರಿ. ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಬೆಟ್ಟಗುಡ್ಡಗಳು ಮೇಣಂತೆ ಕರಗಿ ಹೋಗಿ. Every mountain in your life, every problem in your life, ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ವಿಧವಾದ ಬೆಟ್ಟಗುಡ್ಡಗಳು, ಎಲ್ಲ ವಿಧವಾದ ಸಮಸ್ಯೆಗಳು, every sickness, every disease, ಎಲ್ಲ ಅಸ್ವಸ್ಥತೆಗಳು, ಎಲ್ಲ ರೋಗಗಳು, every curse, ಎಲ್ಲ ಶಾಪಗಳು, every poverty, ಎಲ್ಲ ಬಡತನಗಳು, every financial lack, ಎಲ್ಲ ಆರ್ಥಿಕ ಕೊರತೆಯು, every loan and debts, ಎಲ್ಲ ವಿಧವಾದ ಸಾಲದ ಹೊರೆಯು, every kind of fear and oppression and depression, ಎಲ್ಲ ವಿಧವಾದ ಭಯವು, ಖಿನ್ನತೆಯು, ಎಲ್ಲ ಬಂಧನಗಳು, every kind of hatred and unforgiveness, ಎಲ್ಲ ವಿಧವಾದಂತಹ ಕ್ಷಮೆ ಇಲ್ಲದಿರುವಂತಹ ಕಾರ್ಯಗಳು, every kind of jealousy and envy, ಎಲ್ಲ ವಿಧವಾದ ಹೊಟ್ಟೆಕಿಚ್ಚು ದ್ವೇಷವು in the name of Jesus, ಯೇಸುವಿನ ನಾಮದಲ್ಲಿ, I speak destroyed ಯೇಸುವಿನ ನಾಮದಲ್ಲಿ ನಾಶವಾಗಿ ಎಂಬುದಾಗಿ ಆಜ್ಞೆ from ಮಾಡ್ತೀನಿ. your life. ನಿಮ್ಮ ಜೀವಿತದಲ್ಲಿ ನಾಶವಾಗಿ All those demons ಎಲ್ಲ ದುರಾತ್ಮಗಳು come out of that person. ಯೇಸುವಿನ ನಾಮದಲ್ಲಿ ವ್ಯಕ್ತಿ ಜೀವಿತ Renounce all these spirits. ಯೇಸುವಿನ ನಾಮದಲ್ಲಿ ಅವುಗಳೆಲ್ಲವನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ. Renounce in the name of Jesus. ಯೇಸುವಿನ ನಾಮದಲ್ಲಿ The ತಿರಸ್ಕಾರ. spirit of lust, renounce in the name of Jesus. ಶಾರೀರಿಕವಾದ ವ್ಯಾಮೋಹದ ದುರಾಸೆಯ ದುರಾತ್ಮನ The ಯೇಸುವಿನ spirit of ನಾಮದಲ್ಲಿ alcohol and ನಿರಾಕರಿಸು. drugs and gambling and smoking, renounce it in the name of Jesus. ಎಲ್ಲ ದುರಭ್ಯಾಸಗಳು, ದುಶ್ಚಟಗಳನ್ನ ಯೇಸುವಿನ ನಾಮದಲ್ಲಿ ತಿರಸ್ಕರಿಸ್ತದವೆ. The slavery of pornography, renounce it in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲ ವಿಧವಾದ ಶಾರೀರಿಕವಾದಂತಹ ಆ ವ್ಯಾಮೋಹಗಳ ದುರಾತ್ಮನೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡ್ತದೆ. All kinds of sexual sins, ಎಲ್ಲ ವಿಧವಾದಂತಹ ಪಾಪಮಯವಾದಂತಹ ಆ ಪಾಪಗಳು renounce in the name of Jesus. ಅವುಗಳೆಲ್ಲವನ್ನು ಯೇಸು ನಾಮ And ತಿರಸ್ಕರಿಸ್ತಾರೆ. I speak to all those demonic forces, ಎಲ್ಲ ವಿಧವಾದಂತಹ ದುರಾತ್ಮನ ಶಕ್ತಿಗಳಿಗೆ ಆಜ್ಞೆ come ಮಾಡ್ತಾರೆ. out in Jesus' name, ಯೇಸುವಿನ ನಾಮದಲ್ಲಿ ವ್ಯಕ್ತಿಯಿಂದ ಹೊರಗಡೆ in ಬಾ. the authority of Jesus, ಯೇಸುವಿನ ನಾಮದಲ್ಲಿ ಅಧಿಕಾರ by the power of the Holy Spirit. ಪವಿತ್ರಾತ್ಮನ ಶಕ್ತಿಯೊಂದಿಗೆ The shackles are broken, ಎಲ್ಲ ವಿಧ ಸರಪಣಿಗಳು, the chains are broken. ಎಲ್ಲ ವಿಧವಾದಂತಹ ಸಂಕೋಲೆಗಳು It's time for your freedom. ಎಲ್ಲವೂ ಮುರಿದು ಈಗ ನೀವು ಬಿಡುಗಡೆ Receive ಅನುಭವಿಸಿ your freedom. ನಿಮ್ಮ ಈ ಕ್ಷಣದಲ್ಲಿ ಬಿಡುಗಡೆ ಸ್ವೀಕರಿಸಿ. Receive your freedom. ನಿಮ್ಮ ಬಿಡುಗಡೆ ಸ್ವೀಕರಿಸಿ. All the wrong teachings ಎಲ್ಲವೂ ತಪ್ಪಾದ ಬೋಧನೆಗಳು destroyed in the name of ಯೇಸು Jesus. ನಾಮದ ನಾಶವಾಗಲಿ. The truth has set you free. ಸತ್ಯವು ನಿಮಗೆ The truth has set you free. ಸತ್ಯವನ್ನು ಬಿಡುಗಡೆ The ಕೊಟ್ಟಿದೆ. truth has set you free. ಸತ್ಯವನ್ನು Open ಬಿಡುಗಡೆ your ಕೊಟ್ಟಿದೆ. mouth and say, the truth has set me free. ಬಾಯಿ ತೆಗೆದು ನುಡಿರಿ, ಈ ಸತ್ಯವು ನನಗೆ I ಬಿಡುಗಡೆ am ಕೊಟ್ಟಿದೆ. set free ನಾನು ಈಗಾಗಲೇ ಬಿಡುಗಡೆ by ಹೊಂದಿದ್ದೇನೆ. the Spirit of God. ದೇವರ ಆತ್ಮನಿಂದ ಬಿಡುಗಡೆ In the ಹೊಂದಿದ್ದೇನೆ. name of Jesus, ಯೇಸು ನಾಮದಲ್ಲಿ I am set free. ನಾನು ಸಂಪೂರ್ಣವಾಗಿ ಬಿಡುಗಡೆ I am ಹೊಂದಿದ್ದೇನೆ. set free ನಾನು ಬಿಡುಗಡೆ ಹೊಂದಿದ್ದೇನೆ from all demonic afflictions. ಎಲ್ಲ ವಿಧವಾದ ದುರಾತ್ಮನ ಪ್ರೇರಣೆಗಳು. My body is the temple of God. ನನ್ನ ಶರೀರವು ಯೇಸು ಕ್ರಿಸ್ತರ ಶರೀರವಾಗಿದೆ. God's Spirit is dwelling in this ದೇವರ temple. ಆತ್ಮರು ಈ ಆಲಯದಲ್ಲಿ ನೆಲೆಗೊಂಡಿದ್ದಾರೆ. I receive complete deliverance. ನಾನು ಸಂಪೂರ್ಣವಾಗಿ ಬಿಡುಗಡೆ My family ಹೊಂದಿದ್ದೇನೆ. is delivered. ನನ್ನ ಕುಟುಂಬ ಬಿಡುಗಡೆ ಹೊಂದಿದೆ. Every curse is destroyed. ಎಲ್ಲ ಶಾಪವು ನಾಶವಾಗಿದೆ. I have Abraham's blessing dwelling in me. ನಾನು ಈಗಾಗಲೇ ಅಬ್ರಾಮನ ಆಶೀರ್ವಾದ ಹೊಂದಿ ನನ್ನ ಒಳಗಡೆ ನೆಲೆಗೊಂಡಿವೆ. In the name of ಯೇಸು Jesus, ನಾಮದಲ್ಲಿ, I thank you, Lord. ಯೇಸು ನಾಮದಲ್ಲಿ What my eyes have not seen, ನನ್ನ ಕಣ್ಣಾರೆ ಯಾವುದನ್ನು ನೋಡಿಲ್ವೋ, what my ears have not ನನ್ನ heard, ಕಿವಿಯಾರೆ ಯಾವುದನ್ನು what has ಕೇಳಿಸಿಕೊಳ್ಳಿಲ್ವೋ, not entered my heart, ನನ್ನ ಹೃದಯಕ್ಕೆ ಯಾವುದು ಹೊಕ್ಕಿಲ್ಲವೋ, those things you have prepared for me, Lord. ಆ ಕಾರ್ಯಗಳು ನೀವು ನನಗೋಸ್ಕರ ಈಗಲೇ ಸಿದ್ಧತೆಗೊಳಿಸಿದ್ದೀರಿ. You have called me according to your purpose. ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ನನ್ನ I love you, Lord. ನಾನು ನಿಮ್ಮನ್ನು ಪ್ರೀತಿಸ್ತೇನೆ And ದೇವ. all these things that you have prepared for me, ನೀವು ನನಗೋಸ್ಕರ ಸಿದ್ಧಗೊಳಿಸಿರುವಂತ ಎಲ್ಲ they ಕಾರ್ಯಗಳು, are manifested in my life. ಯಾವುಗಳೆಲ್ಲವೂ ನನ್ನ ಜೀವಿತದಲ್ಲಿ And ಕಾರ್ಯರೂಪವಾಗಿದೆ. every work of Satan ಎಲ್ಲ ದುರಾತ್ಮನ ಪ್ರತಿಯೊಂದು is ಕಾರ್ಯಗಳು, destroyed right ಆ now. ಕ್ರಿಯೆಗಳು ಯೇಸು ನಾಮದಲ್ಲಿ In the ನಾಶವಾಗಿದೆ. name of Jesus, ಯೇಸು ನಾಮದಲ್ಲಿ you are loosed now. ಈ ಕ್ಷಣ ನೀವು ಬಿಡುಗಡೆ You ಹೊಂದಿದ್ದೀರಿ. are loosed ನೀವು now. ತಡೆಯಗೊಂಡಿದ್ದೀರಿ. Every bad report against you ನಿಮ್ಮ ವಿರುದ್ಧವಾಗಿದ್ದಂತಹ is ಎಲ್ಲ nailed on the ಕೆಟ್ಟ- cross. ಎಲ್ಲ ಕೆಟ್ಟ ವರದಿಗಳು ಯೇಸು ನಾಮದಲ್ಲಿ ಶಿಲುಬೆಗೆ And the Lord has ಹಾಕಿದ್ದಾರೆ. declared a new report ಈಗ ಪ್ರಭು ಯೇಸು ನಿಮಗೆ ಹೊಸ ರಿಪೋರ್ಟ್ by the wounds of Jesus, ಯೇಸುವಿನ ಗಾಯಗಳಿಂದ, the blood shed at Calvary. ಯೇಸುವಿನ ನಾಮದಲ್ಲಿ You are completely healed. ರಕ್ತದಿಂದ ನೀವು ಸಂಪೂರ್ಣ You ಬಿಡುಗಡೆ are ಹೊಂದಿದ್ದೀರಿ. completely delivered. ನೀವು ಸಂಪೂರ್ಣ ಬಿಡುಗಡೆ ಹೊಂದಿದ್ದೀರಿ. Bondages are ಎಲ್ಲ destroyed. ಬಂಧನ ಮುರಿಯಲ್ಪಟ್ಟಿವೆ. Shackles are destroyed. ಕೋರೆಗಳು Chains ಕಳಚಿವೆ. are destroyed. ಎಲ್ಲ ಸರಪಣಿ Slavery ಮುರಿದಿವೆ. is destroyed. ಗುಲಾಮಿ ನಾಶವಾಗಿದೆ. Discouragement is destroyed. ಎಲ್ಲ Fear ನಿರಾಶೆ, is destroyed. ಭಯವು ನಾಶವಾಗಿದೆ. And God has given you the anointing to study the word. ದೇವರು ಈಗಾಗಲೇ ಪ್ರತಿಯೊಬ್ಬರಿಗೂ ದೇವರ ವಾಕ್ಯವನ್ನ ಅನುದಿನವೂ ಅಧ್ಯಯನ ಮಾಡ್ಲಿಕ್ಕೆ ಈಗ ಅಭಿಷೇಕವನ್ನು ನೀಡ್ತಾ ಇದ್ದಾರೆ. There's an anointing of the Holy Spirit flowing right now. ಈ ಕ್ಷಣದಲ್ಲಿ ನೀವು ಒಬ್ಬೊಬ್ಬರಲ್ಲೂ ಕೂಡ ದೇವರ ಪವಿತ್ರಾತ್ಮರ ಶಕ್ತಿ ಅಭಿಷೇಕ I ಚೆಲ್ಲಿಸ್ತಾ ಇದೆ. speak light is shining in your heart. ನಾನು ನುಡಿತಾ ಇದ್ದೇನೆ, ದೇವರ ಆ ಒಂದು ಬೆಳಕು, Just as God said, ದೇವರ ಬೆಳಕು ನಿಮ್ಮ ಹೃದಯದಲ್ಲಿ ಹೊಳಿತಾ let ಇದೆ. there be light. ದೇವರು ಬೆಳಕಾಗಿ ಎಂಬುದಾಗಿ There ಹೇಳಿದ was ರೀತಿಯಲ್ಲಿ darkness. ಅಲ್ಲಿ ಕತ್ತಲೆ ಇತ್ತು. But God said, let there be light. ಆದ್ರೆ ದೇವರು ಹೇಳಿದ್ರು ಬೆಳಕಾಗಿ I ಎಂಬುದಾಗಿ said, ಹೇಳಿದ್ರು. there is light. ನಾವು ಹೇಳ್ತಾ ಇದ್ದೇವೆ ಅಲ್ಲಿ ಬೆಳಕಿದೆ. Let there be light in your heart.
ಆ ಬೆಳಕು ನಿಮ್ಮ ಹೃದಯದೊಳಗೆ, light in your marriage, ನಿಮ್ಮ ದಾಂಪತ್ಯ light in ಜೀವನದಲ್ಲಿ, your relationship, ನಿಮ್ಮ ಸಂಬಂಧದಲ್ಲಿ, light in your family, ನಿಮ್ಮ ಕುಟುಂಬದಲ್ಲಿ ಬೆಳಕು light in your finances, ನಿಮ್ಮ ಹಣಕಾಸಿನ ಕಾರ್ಯದಲ್ಲಿ, light in every area of your life, ನಿಮ್ಮ ಜೀವನದ ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಬೆಳಕು ಹೊಳೆಯಲ್ಪಡಲಿ. and every darkness is expelled from your life. ಆ ಬೆಳಕು ಅಲ್ಲಿ ಪ್ರಜ್ವಲಿಸುವಾಗ ಆ ಎಲ್ಲ ಕತ್ತಲಿನ ಕಾರ್ಯಗಳು ಯೇಸು ನಾಮದ In the name of Jesus. ಯೇಸು ನಾಮದ ಹೊರಗಡೆ If ಬಂದಿದೆ. you believe that, ನೀವು ನಿಜವಾಗಿ ನಂಬಿದ್ರೆ give the Lord a big hand of praise. ಆ ಸ್ತುತಿ ಸ್ತೋತ್ರದ ಮೂಲಕ, ಚಪ್ಪಳೆ ಮೂಲಕ Hallelujah. Hallelujah. And declare to yourself, ನಾವು ನಿಮಗೋಸ್ಕರ I am set free. ನೀವು ಬಾಯ್ತಿ ನಿಮ್ಗೆ I am set free. ನಾನು ಈ ಬಿಡುಗಡೆ ಹೊಂದಿದ್ದೇನೆ. In the mighty name of Jesus. ಯೇಸುವಿನ ನಾಮದಲ್ಲಿ ಬಿಡುಗಡೆ In the ಹೊಂದಿದ್ದೇನೆ. authority of Jesus. ಯೇಸುವಿನ ಅಧಿಕಾರಗಳ I am ನಾಮದಲ್ಲಿ set ಬಿಡುಗಡೆ free. ಹೊಂದಿದ್ದೇನೆ. ನಾನು ಬಿಡುಗಡೆ ಹೊಂದಿದ್ದೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Praise the Lord. Thank you, Jesus. Praise Jesus. Okay. Praise God. Bye-bye. God bless you. Thank you very much. Bye bye. Bye everybody. This is enter waiting room at the ego. Hallelujah. Yeah, Can you unmute the mic and give everybody 1 minute to praise God? Let's thank God. ಎಲ್ಲರೂ ನಿಮ್ಮ ಮೈಕ್ ಆನ್ ಮಾಡ್ಕೊಂಡು ಒಂದು ನಿಮಿಷ ಎಲ್ಲರೂ ದೇವರಿಗೆ ಸ್ತುತಿಸೋಣ. Hallelujah. Hallelujah. Hallelujah, hallelujah, thank you, Lord, thank you, Everybody Jesus, can unmute the hallelujah, God of hallelujah, praise. hallelujah, 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 hallelujah. Thank you, Jesus. Praise you, Jesus. hallelujah, Shabba Baba hallelujah, Rakha hallelujah, hallelujah. Thank you, Lord, Thank you, Jesus. Thank you, Jesus. Thank you, Lord. Hallelujah, hallelujah, hallelujah. thank you, Lord, thank you, Jesus, hallelujah, hallelujah, praise you, Jesus, thank you, Lord Jesus, Hallelujah, 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 hallelujah. hallelujah, thank you, Lord, you are light, Hallelujah, 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 praise you, Jesus, hallelujah, hallelujah, thank you, Lord, thank you, Lord, thank you, Lord, Meet in the evening. ಕೂಡ ಭೇಟಿ ಆಗೋಣ. 7 ಗಂಟೆಗೆ ನಾವೆಲ್ಲರೂ ಕೂಡ ಮತ್ತೆ ಯಾವ್ದ್ರಲ್ಲಿ ಜಾಯ್ನ್ ಆಗಿದ್ವಿ ಅದೇ ಐಡಿಯಲ್ಲಿ ಜಾಯ್ನ್ ಆಗೋಣ. ಕಳಿಸ್ಬೇಕಾ ಐಡಿ ಕಳಿಸ್ಬೇಕಾ ಬೇಗ? ಐಡಿ ನಂಬರ್ ಎಲ್ಲರೂ ಗೊತ್ತಿದೆಯಲ್ಲ? ಚಾಟ್ ಅಲ್ಲಿ ಹಾಕೋಣ. ಚಾಟ್ ಅಲ್ಲಿ ಹಾಕ್ಬಿಡಿ. ಮಹೇಶ್ ಅಥವಾ ವಿಲಿಯಂ ಇದ್ದಾರೆ 7 o'clock. Okay, bye. Thank you. praise God, brother. Praise God. Praise God. Praise God. Bye. Praise God. Praise God. Hallelujah. Praise the Lord, brother. Praise the Lord. Praise the Lord. Yeah, Praise the Lord. Praise Praise the Lord. Hallelujah.